जयो राधा माधव कुंज विहारी। जयो राधा माधव कुंज विहारी। जयो गोपी जन वल्लभ जयो राधा गिरिवरधारी। जयो गोपी जन वल्लभ गिरिवरधारी। यशोधनन्दन व्रज जनरञ्जन। यशोधनन्दन व्रज जनरञ्जन। यमुनातीरा वनचारी। यमुनातीरा वनचारी। जयो राधा माधव कुंज बिहारी। जयो राधा माधव कुंज बिहारी। हरे कृष्णा कृष्ण कृष्ण हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। हरे कृष्ण 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 हरे हरे। हरे राम 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 हरे हरे। ॐ अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश। हे कृष्णा करुणा सिन्धु दीनबन्धो जगत्पते गोपीश गोपिका कान्ता राधाकान्ता नमोस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने। नमस्ते सरस्वती देवी गौरवाणी प्रचारिणी निर्विशेष शून्यवादि पाश्चात्य देशतारिणी। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्ण हरे हरे। हरे राम 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 हरे हरे। ಹರೇ ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ ಭಕ್ತಿ ಶಾಸ್ತ್ರಿ ತರಗತಿಗೆ ಸ್ವಾಗತ. ಹರೇ ಕೃಷ್ಣ. हरे कृष्ण माताजी। हरे हरे कृष्ण माताजी। हरे कृष्ण हरे कृष्ण हरे कृष्ण हरे कृष्ण माताजी। हरे कृष्ण कृष्ण माताजी। पंचांग प्रणामास माताजी। हरे कृष्ण हरे कृष्ण माताजी। हरे कृष्ण दंडवत प्रणाम माताजी। हरे कृष्ण दंडम प्रणाम माताजी। हरे कृष्ण माताजी। हरे कृष्ण माताजी। हरे कृष्ण माताजी। हरे कृष्ण हरे कृष्ण माताजी। हरे कृष्ण माताजी। हरे कृष्ण माताजी। हरे कृष्ण. ಇನ್ನು ಕೆಲವರು ಬರೋದಿದೆ, ಸ್ವಲ್ಪ ಹೊತ್ತು ನೋಡೋಣ, ಒಂದು 5 ಮಿನಿಟ್ಸ್. ಅಂದ್ರೆ ಈಗ ನಾನು ಒಂದು ಹಾಕಿದ್ದೆ, ಅದ್ರಲ್ಲಿ ಯೂಟ್ಯೂಬ್ ವಿಡಿಯೋ ಹಾಕಿದ್ದೆ, ನೀವು ನೋಡಿರ್ತೀರ ಅನ್ಕೋತೀನಿ. ಅದು ಹೇಗೆ ಜಿಮೇಲ್ಗೆ ಕಳಿಸ್ಬೇಕು ನಿಮ್ದು ಅಸೈನ್ಮೆಂಟ್ಸ್ ನ, ಮತ್ತೆ ಹೇಗೆ ಗೂಗಲ್ ಫಾರ್ಮ್ ಅಲ್ಲಿ ನಿಮ್ದು ಆನ್ಸರ್ಸ್ ನ ಅಪ್ಲೋಡ್ ಮಾಡೋದು ಅಂತ. ಅದು ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ತಿಳ್ಕೊಳ್ಳಿ. ಸ್ವಲ್ಪ ಅದು ಪ್ರಾಕ್ಟೀಸ್ ಮಾಡಿ ಬಂದ್ಬಿಡುತ್ತೆ. ತುಂಬಾ ಸುಲಭ ಇದೆ, ಅಷ್ಟೇನು ಕಷ್ಟ ಇಲ್ಲ, ತಿಳ್ಕೊಂಡ್ರೆ ಸಾಕು. ಸುಲಭ ಇದೆ, ಅತಿ ಸುಲಭ ಇದೆ. ನೋಡಿದೀವಿ, ಗ್ರೂಪ್ ಅಲ್ಲೂ ಶೇರ್ ಮಾಡಿ. ಹಾ ಮಾತಾಜಿ, ನಮ್ ಗ್ರೂಪ್ ಅಲ್ಲಿ ಎಲ್ಲಾರು ನೋಡಿದೀನಿ ಅಂತ ಹೇಳಿದ್ರು ಮಾತಾಜಿ.
ಧನ್ಯವಾದಗಳು ಮಾತಾಜಿ. ಮಾತಾಜಿ ಶ್ಲೋಕಗಳು ಹೇಳ್ತಾ ಇದ್ದೀರಾ ಮಾತಾಜಿ? ನಿಮ್ದು ಯಾರು ಒಪ್ಸಿದ್ದಾರೆ ಅವ್ರಿಗೆ? ನಮ್ದು ಆಲ್ರೆಡಿ 7 ಶ್ಲೋಕಸ್ ನಾವು ಕೊಟ್ಟಾಗಿದೆ, ರೆಸಿಸ್ಟ್ರೇಷನ್ ಕೊಟ್ಟಾಗಿದೆ ಮಾತಾಜಿ. ಓಕೆ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ಇನ್ನೊಂದ್ಸಲ ಅದನ್ನ ಶೇರ್ ಮಾಡ್ಲಿಕ್ಕೆ ಆಗತ್ತಾ ಗ್ರೂಪ್ ಅಲ್ಲಿ? ಏನ್ ಮಾತಾಜಿ? ವಿಡಿಯೋ ಹೇಳಿದ್ರಲ್ಲ ಈಗ, ಅದನ್ನ ಸ್ವಲ್ಪ ಇನ್ನೊಂದ್ಸಲ ಶೇರ್ ಮಾಡ್ಲಿಕ್ಕೆ ಆಗತ್ತಾ? ಪದ್ಮಿನಿ ಮಾತಾಜಿನ? ಹಾ ಹೌದು ಮಾತಾಜಿ. ನೀವಿದ್ದೀರಲ್ಲ ಮಾತಾಜಿ ಗ್ರೂಪ್ ಅಲ್ಲಿ? ನಾನು ಜಸ್ಟ್ ನಿನ್ನೆನ ಮೊನ್ನೆನ ಹಾಕಿದ್ದಷ್ಟೇ. ನಿನ್ನೆ ಹಾ ಇದೆ ಮಾತಾಜಿ, ಗ್ರೂಪ್ ಅಲ್ಲಿ ಇದೆ. ಓಕೆ, ನೋಡ್ತೀನಿ ಮಾತಾಜಿ. ಮಾತಾಜಿ, ಇವಾಗ ಅಸೈನ್ಮೆಂಟ್, ಓಪನ್ ಬುಕ್ ಅಸೈನ್ಮೆಂಟ್ ಲಾಸ್ಟ್ ಡೇಟ್ ಏನೋ ಹಾಕಿಲ್ಲ. ಅದೇ ಆ, ಲಾಸ್ಟ್ ಡೇಟ್ ಯಾವ್ದು ಮಾತಾಜಿ? ಕೇಳ್ತೀನಿ ಮಾತಾಜಿ ಲಾಸ್ಟ್ ಡೇಟ್ ಯಾವತ್ತಿರುತ್ತೆ ಅಂತ. ಮಾತಾಜಿ ಅದ್ರಲ್ಲಿರೋ ಕ್ವೆಶನ್ಸ್ ಯಾವ ತರ ಇದೆ ಮಾತಾಜಿ? ಅಧ್ಯಾಯ 8 ಮತ್ತೆ 9 ಇನ್ಯಾವ್ದಿದೆ ಮಾತಾಜಿ? 8, 9, 7ನೇ ಅಧ್ಯಾಯ. ಮಾತಾಜಿ 8, 9 ಅಷ್ಟೇ ಮಾತಾಜಿ. 4 ಕೊಟ್ಟಿದ್ದಾರೆ, 2 ಅದನ್ನ ಬರಿಬೇಕು. ಲಾಸ್ಟ್ ಟೈಮ್ ಮಾತಾಜಿ. ಹಾಗಿದ್ರೆ ಮಾತಾಜಿ 9 ಅಂದ್ರೆ ಇನ್ನೊಂದು ನೆಕ್ಸ್ಟ್ ವೀಕ್ ನಾನು ಮಾಡ್ಬೇಕಾಗತ್ತೆ. ಅದಾಗಿ ಇನ್ನೊಂದು ವೀಕ್ ಬೇಕಿದ್ರೆ ನಿಮ್ಗೆ ಬರೆಯೋದಕ್ಕೆ ಟೈಮ್ ಕೊಟ್ರೆ ಯಾವತ್ತು ಬರುತ್ತೆ? ನೆಕ್ಸ್ಟ್ ಮಂತ್ ಅಲ್ಲಿ ಆಗುತ್ತಾ ಮಾತಾಜಿ ಎಲ್ಲರಿಗೂ? ಆಗುತ್ತೆ ಮಾತಾಜಿ. ಜೂನ್ ಅಷ್ಟರಲ್ಲಿ ಲಾಸ್ಟ್ ಡೇಟ್ ಕೊಟ್ರೆ ಆಗುತ್ತಾ? ನಮ್ದೆ ನಾವು ಮಾಡ್ತೀವಿ, ಬೇರೆಯವ್ರದ್ದು ಅಭಿಪ್ರಾಯ ಗೊತ್ತಾಗುತ್ತೆ. ಓಕೆ, ಜೂನ್ ಅಲ್ಲೂ ಕೂಡ ಒಂದು 15 ಡೇಸ್ ಬೇಕಿದ್ರೆ ತಗೊಳ್ಳಿ. ಅಷ್ಟರಲ್ಲಿ ಮುಗಿಸಿದ್ರೆ ಸುಲಭ ಆಗುತ್ತೆ. ಇಲ್ಲ ಅಂತಂದ್ರೆ ಮತ್ತೆ ನೀವು ಪ್ರಿಪೇರ್ ಆಗ್ಬೇಕಲ್ಲ ಎಕ್ಸಾಮ್ಗೆ. ಅದು ಓಪನ್ ಬುಕ್, ಕ್ಲೋಸ್ ಬುಕ್ ಅಸೈನ್ಮೆಂಟ್ಸ್ ಅದೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀರಾ ಮಾತಾಜಿ? ಹಾ, ಮತ್ತೆ ಡಿಸ್ಕಸ್ ಅದನ್ನ ನಾವು ಓಪನ್ ಬುಕ್ ಅಸೈನ್ಮೆಂಟ್ ನಾವು ಮಾಡಲ್ಲ ಮಾತಾಜಿ, ಯಾಕಂದ್ರೆ ಅಲ್ಲ ಅದೆಲ್ಲ ಮಾತಾಜಿ ಕ್ಲೋಸ್ಡ್ ಬುಕ್ ಅಸೈನ್ಮೆಂಟ್ಸ್. ಕ್ಲೋಸ್ ಬುಕ್ ಅಸೈನ್ಮೆಂಟ್ ಆಲ್ರೆಡಿ ನಡೀತಾ ಇತ್ತು ನಮ್ದು. ಹಾ ಮಾತಾಜಿ, ಅದು ಮಾತಾಜಿ ಹರೇ ಕೃಷ್ಣ. ಈಗ ಮಾತಾಜಿ. ನಮಗೆ ಕೊಟ್ಟಿದ್ರಲ್ಲ ಮಾತಾಜಿ, 4 ಕ್ವಶನ್ ಒಳಗೆ 2 ಕ್ವಶನ್ಸ್ ಬರೆಯೋದು, ಅದು ಯಾವಾಗ ಮಾತಾಜಿ ಲಾಸ್ಟ್ ಡೇಟ್ ನಮಗೆ? ಮಾತಾಜಿ ಅದು ಜೂನ್ 15 ಅಂತ ನಾನು ಗ್ರೂಪ್ ಅಲ್ಲಿ ಮೆಸೇಜ್ ಮಾಡ್ತೀನಿ ಮಾತಾಜಿ. ಓ, ಜೂನ್ ಓ, 15 ಒಳಗಡೆ ಧನ್ಯವಾದ. ಮಾಡಿದ್ರೆ Yes. ಒಳ್ಳೇದು. ಆಯ್ತು ಮಾತಾಜಿ. ಯಾಕಂದ್ರೆ ಆಗಸ್ಟ್ ಅಷ್ಟೊತ್ತಿಗೆ ನಿಮ್ಗೆ ಮತ್ತೆ ಕ್ಲೋಸ್ಡ್ ಬುಕ್ ಅಸೈನ್ಮೆಂಟ್ಸ್ ಗೆ ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗೋದಿರುತ್ತೆ. ಜೂನ್ 15 ಜೂನ್ ಲಾಸ್ಟ್ ವೀಕ್ ಒಳಗಡೆ ಕೊಡಿ ಮಾತಾಜಿ. ಯಾಕಂದ್ರೆ ಜೂನ್ ಮಾತಾಜಿ? 15 ಜೂನ್ ಲಾಸ್ಟ್ ವೀಕ್ ಒಳಗಡೆ. ಲಾಸ್ಟ್ ವೀಕ್ ಮತ್ತೆ ಆಗಸ್ಟ್ ಅಲ್ಲಿ ಎಕ್ಸಾಮ್ ಇಟ್ರೆ ಅದಕ್ಕೆ ರೆಡಿ ಆಗಕ್ ಆಗುತ್ತೆ ಅಲ್ಲ ಮಾತಾಜಿ? ಹೌದೌದು, ಆಗುತ್ತೆ ಮಾತಾಜಿ. ಸರಿ ಮಾತಾಜಿ, ಜೂನ್ ಲಾಸ್ಟ್ ವೀಕ್ ಕೊಡ್ಲಾ? ಹಾ ಮಾತಾಜಿ. ಓಕೆ, ಜೂನ್ 31 ಅಂತ ಹೇಳಿರ್ತೀನಿ. Okay, 30 ಮಾತಾಜಿ 15 ಇರ್ಲಿ, ಮಾತಾಜಿ 15 ಇರ್ಲಿ, ಜೂನ್ 15 ಲಾಸ್ಟ್ ಇರ್ಲಿ. 30th ಕೊಟ್ರೆ ನೀವು 15th ನೀವು ಸಬ್ಮಿಟ್ ಮಾಡ್ಬೋದು ಮಾತಾಜಿ. ನಿಮ್ದಾಗಿದ್ರೆ ನಿಮ್ದು ಆಗಿದ್ರೆ ನೀವು ಸಬ್ಮಿಟ್ ಮಾಡ್ಬೋದು. ನೀವು ಸಬ್ಮಿಟ್ ಮಾಡ್ಬೋದು. ನೀವು ಯಾವಾಗ ರೆಡಿ ಆಗಿರುತ್ತೆ ಅವಾಗ ಸಬ್ಮಿಟ್ ಮಾಡ್ಕೋಬಹುದು ನೀವು. ಆದಷ್ಟು Okay, ಬೇಗ ಅದು ಮುಗಿಸ್ಕೊಂಡ್ರಿ ಅಂದ್ರೆ ನಿಮ್ಗೆ ಓದ್ಕೊಳಕ್ ಸಮಯ ಇರುತ್ತೆ ಅಂತ ಅಷ್ಟೇ. ನಮ್ ಗ್ರೂಪ್ ಅಲ್ಲಿ ಆಲ್ರೆಡಿ ಅನಂತ್ ಕುಲಕರ್ಣಿ ಪ್ರಭುಜಿ ಸಬ್ಮಿಟ್ ಮಾಡ್ಬಿಟ್ಟಿದಾರಂತೆ. ಅಂದ್ರೆ 8th ಚಾಪ್ಟರ್ದೇ ಬರ್ದಿದ್ದೀರಾ ಮಾತಾಜಿ? ಇಲ್ಲ 9th ಕೂಡ ಮಾಡಿರ್ತಾರಂತ? ಮಾಡಿರ್ತಾರೆ ಅನ್ಸುತ್ತೆ ಅವರು ಎಲ್ಲ. ಹಾ. ನಾನು ಅದೇ ಆಶ್ಚರ್ಯ ನಮ್ಗೆ ಇವತ್ತು ಅವ್ರು ಹೇಳಿದ್ರೆ ನಾನ್ ಸಬ್ಮಿಟ್ ಆಯ್ತು ಮಾತಾಜಿ ಅಸೈನ್ಮೆಂಟ್ ಒಂದು. ಅವಾಗ ನಾವು ಅದೇ ಆಶ್ಚರ್ಯವಾಗಿ ಕೇಳಿದ್ವು, ಆಲ್ರೆಡಿ ಆಗೋಯ್ತು ಪ್ರಭುಜಿ. ಸುನೀತಾ ಮಾತಾಜಿ ಕೂಡ ಮಾಡಿದ್ರು. ಇದಾರ ಹೌದಾ? ಸುನೀತಾ ಮಾತಾಜಿ ಅವರು ಕೂಡ ಮಾಡಿದ್ರು. ಮಾತಾಜಿ ಇದೇನ್ ಕ್ಲೋಸ್ ಬುಕ್ ಅಸೆಸ್ಮೆಂಟಾ? ಇಲ್ಲ ಮಾತಾಜಿ, ಇದು ಓಪನ್ ಬುಕ್ ಅಸೈನ್ಮೆಂಟ್ಸ್. ಓಕೆ ಓಕೆ. ನಮ್ಗೆ ಅದು ಓಪನ್ ಬುಕ್ದು ಇದು ಬಂದಿರ್ಲಿಲ್ಲ ಮಾತಾಜಿ, ಲೇಟ್ ಆಗಿ ಬಂತು ಅನ್ಸುತ್ತೆ. ಕ್ವಶನ್ಸ್ ನಮಗೆ ಸಿಕ್ಕಿರ್ಲಿಲ್ಲ. ಅದು ಈಗ ನಿನ್ನೆ ಒಂದು 2-3 ಡೇಸ್ ಬ್ಯಾಕ್ ಅಷ್ಟೇ ನಮಗೆ ಸಿಕ್ಕಿದ್ದು. ಹೌದು ಮಾತಾಜಿ, ಎಲ್ಲರಿಗೂ ಆಗ್ಲೇ ಬಂದಿದ್ದೆವು. ಇವರು ಅಷ್ಟರಲ್ಲಿ ಮಾಡ್ಬಿಟ್ಟಿದ್ದಾರೆ ಇಬ್ರು, ಓಕೆ ಅನಂತ್ ಓಕೆ. ಕುಲಕರ್ಣಿ ಪ್ರಭುಜಿ, ಸುನೀತಾ ಮಾತಾಜಿ. ಸುನೀತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಸುನೀತಾ ಮಾತಾಜಿ. ಓಕೆ, ಯಾರಿಗಾದ್ರೂ ಮತ್ತೆ ಅದೇನಾದ್ರೂ ಅಪ್ಲೋಡ್ ಮಾಡೋದ್ರಲ್ಲಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಇನ್ನೊಂದ್ಸತಿ ಬೇಕಿದ್ರೆ ನಾವು ನೋಡೋಣ ಹೇಗೆ ಮಾಡೋದಂತ ಅದನ್ನು. ಓಕೆ, ಇವತ್ತು ಶುರು ಮಾಡೋಣ. राधा गोविंद की जय, गौरनिताई की जय, प्रभुपाद की जय. ಇವತ್ತು ನಾವು
ಘಟಕ 2 ಅಂದ್ರೆ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯ ಭಕ್ತಿಯೋಗದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಇವತ್ತು 4ನೇ ಪಾಠ. ಪಾಠದಲ್ಲಿ ನಾವು ತಿಳ್ಕೊಳ್ಳಿಕ್ಕಿರುವಂತಹ ಶ್ಲೋಕಗಳು 9ನೇ ಅಧ್ಯಾಯದ ಮೊದಲ 12 ಶ್ಲೋಕಗಳ ಬಗ್ಗೆ ತಿಳ್ಕೊತಾ ಇದೀವಿ. ಈ ಅಧ್ಯಾಯವನ್ನ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಕರೀತಾರೆ. ರಾಜವಿದ್ಯಾ ಮತ್ತೆ ರಾಜಗುಹ್ಯ ಅಂತಂದ್ರೆ ವಿದ್ಯೆಗಳಲ್ಲೆಲ್ಲ ರಾಜ, ಮತ್ತೆ ಗುಹ್ಯ ಅಂತಂದ್ರೆ ರಹಸ್ಯಗಳಲ್ಲೆಲ್ಲ ಅತ್ಯಂತ ರಹಸ್ಯವಾದ ಭಾಗವನ್ನ ನಾವು ತಿಳ್ಕೊಳ್ಳಿಕ್ಕಿದೀವಿ. ಈಗ ಪಾಠ 3 ಇಂದಿನ ವಾರ ಏನೆಲ್ಲ ತಿಳ್ಕೊಂಡಿದೀವಿ ಅದನ್ನ ಒಂದು ಸತಿ ಮೆಲುಕು ಹಾಕ್ತಾ ಮುಂದೆ ನಾವು ಸಾಗೋಣ. ಅಧ್ಯಾಯ 8ರಲ್ಲಿ ನಾವೇನ್ ತಿಳ್ಕೊಂಡ್ವಿ ಅಂದ್ರೆ ಬದಲಾವಣೆಯ ತತ್ವಗಳು, ಅಂದ್ರೆ ಪ್ರಯಾಣ ಕಾಲೆ, ಅಂದ್ರೆ ಸಾವಿನ ಸಂದರ್ಭದಲ್ಲಿ ದೇಹ ತ್ಯಾಗ ಆಗುವಾಗ ಆ ದೇಹ ಇನ್ನೊಂದು ದೇಹವನ್ನ ಪಡ್ಕೊಳ್ಳುತ್ತೆ, ಅಂದ್ರೆ ಆತ್ಮ ಇನ್ನೊಂದು ದೇಹವನ್ನ ಪಡ್ಕೊಳ್ಳುತ್ತೆ. ಅದು ಹೇಗೆ ಅನ್ನೋದನ್ನ ನಾವು ನೋಡಿದ್ವಿ. ಅಂದ್ರೆ ನಾವು ಸಾವಿನ ಸಂದರ್ಭದಲ್ಲಿ ಯಾವ ಮನಸ್ಥಿತಿಯಲ್ಲಿದ್ದೀವಿ, ಯಾವ ಯೋಚನೆಯಲ್ಲಿದ್ದೀವಿ, ಅದಕ್ಕೆ ತಕ್ಕಂತಹ ಇನ್ನೊಂದು ದೇಹ ನಮ್ಗೆ ಸಿಗುತ್ತೆ. ಅದಕ್ಕೆ ಉದಾಹರಣೆಯಾಗಿ ನಾವು ನೋಡಿದ್ವಿ ಭರತ ಮಹಾರಾಜನ ಕಥೆಯಲ್ಲಿ ಹೇಗೆ ಅವನು ಜಿಂಕೆಯನ್ನ ಚಿಂತಿಸ್ತಾ ಜಿಂಕೆ ದೇಹವನ್ನ ಪಡಿತಾನೆ ಅನ್ನೋದು. ಮತ್ತೆ ನಮ್ಮ ಇಚ್ಛೆಗಳಿಗೆ ಅನುಸಾರವಾಗಿ ನಮ್ಮ ನಾವೇನು ಕರ್ಮಗಳನ್ನ ಮಾಡಿದ್ವಿ, ನಾವೆಷ್ಟು ಪುಣ್ಯವನ್ನ ಗಳಿಸಿದೀವಿ, ಅದರ ಮೇಲೆ ಅದಕ್ಕೆ ತಕ್ಕಂತ ಇನ್ನೊಂದು ದೇಹ ನಮ್ಗೆ ಸಿಗುವಂತದ್ದು. ಮತ್ತೆ ಇಲ್ಲಿ ಯೋಗ ಮಿಶ್ರ ಭಕ್ತಿಯ ಬಗ್ಗೆ ತಿಳ್ಕೊಂಡ್ವಿ. ಯೋಗ ಮಿಶ್ರ ಭಕ್ತಿಯಲ್ಲಿ ಕರ್ಮ ಮಿಶ್ರಿತ ಭಕ್ತಿ, ಜ್ಞಾನ ಮಿಶ್ರಿತ ಭಕ್ತಿ, ಮತ್ತೆ ಯೋಗ ಮಿಶ್ರಿತ ಭಕ್ತಿ. ಅಂದ್ರೆ ಇಲ್ಲಿ ಭಕ್ತಿಯಲ್ಲಿ ತೊಡಗಿದ್ದಾರೆ, ಭಕ್ತಿಯನ್ನ ಮಾಡ್ತಿದ್ದಾರೆ, ಆದ್ರೂ ಕೂಡ ಅವರಲ್ಲಿ ಇನ್ನೂ ಕಾಮ್ಯ ಕರ್ಮಗಳು ಬಯಕೆ ಇದೆ. ಮತ್ತೆ ಅವರಲ್ಲಿ ಇನ್ನೂ ಊರ್ಧ್ವಲೋಕಗಳಿಗೆ ಹೋಗುವಂತ ಇಚ್ಛೆ ಇದೆ. ಮತ್ತೆ ಅವರಲ್ಲಿ ಇನ್ನು ಭಗವಂತನಲ್ಲಿ ಸಾಯುಜ್ಯ ಮೋಕ್ಷ, ಅಂದ್ರೆ ಅವನಲ್ಲಿ ಲೀನವಾಗುವಂತ ಆಸಕ್ತಿಯನ್ನ ಇಟ್ಕೊಂಡಿದ್ದಾರೆ. ಮತ್ತೆ ಕೆಲವೊಂದು ಸಿದ್ಧಿಗಳಲ್ಲಿ ಅವ್ರಿಗಿನ್ನೂ ಆಸಕ್ತಿ ಇದೆ. ಅಂತಹ ಭಕ್ತಿಯಲ್ಲಿ ಮಿಶ್ರ ಭಕ್ತಿ ಅಂತ ಕರೀತಾರೆ. ಅದ್ರ ಬಗ್ಗೆನೂ ನಾವು ತಿಳ್ಕೊಂಡಿದೀವಿ. ಈಗ ಅನನ್ಯ ಭಕ್ತಿನೂ ತಿಳ್ಕೊಂಡ್ವಿ. ಅನನ್ಯ ಭಕ್ತಿ ಅಂತಂದ್ರೆ ಏನು ಅಂದ್ರೆ ಈ ರೀತಿ ಯಾವುದೇ ಒಂದು ಐಹಿಕ ಇಚ್ಛೆಗಳು ಇಲ್ಲದೆ ಇರುವಂತದ್ದು, ಯಾವುದೇ ಐಹಿಕ ಇಚ್ಛೆಗಳನ್ನ ಇಟ್ಕೊಂಡಿರ ಭಗವಂತನ ಆಧ್ಯಾತ್ಮಿಕ ಇಚ್ಛೆನೂ ಕೂಡ ನಾವು ಅನ್ಕೋತೀವಿ, ನಾವು ಭಗವಂತನ ಧಾಮಕ್ಕೆ ಹೋಗ್ಬೇಕು ಅನ್ನೋದು ಕೂಡ ಒಂದು ಆಸೆನೇ ಆಗಿರುತ್ತೆ. ಅಂತಹ ಒಂದು ಇಚ್ಛೆ ಕೂಡ ಇಟ್ಕೊಂಡಿರ ಇವ್ರು ಯಾವ ರೀತಿ ಅಂತ ಇಚ್ಛೆ ಇಟ್ಟಿರ್ತಾರೆ ಅಂದ್ರೆ ಭಗವಂತನಿಗೆ ಪ್ರೀತಿ ಪೂರ್ವಕ ಪ್ರೇಮದಿಂದ ಮಾಡುವಂತಹ ಭಕ್ತಿ ಸೇವೆ, ಅದೊಂದನ್ನೇ ಬಯಸುವಂತದನ್ನ ಅನನ್ಯ ಭಕ್ತಿ ಅಂತ ನಾವು ತಿಳ್ಕೊಂಡಿದೀವಿ. ಮತ್ತೆ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚಗಳ ಹೋಲಿಕೆ, ಭೌತಿಕ ಪ್ರಪಂಚ ಯಾವ ರೀತಿ ಇದೆ, ಆಧ್ಯಾತ್ಮಿಕ ಪ್ರಪಂಚ ಯಾವ ರೀತಿ ಇದೆ ಅನ್ನೋದನ್ನು ತಿಳ್ಕೊಂಡಿದೀವಿ. ಭೌತಿಕ ಪ್ರಪಂಚ ಬ್ರಹ್ಮನ ಕಲ್ಪಾಂತ್ಯದಲ್ಲಿ ಮತ್ತೆ ಅವನ ಒಂದು ಆಯಸ್ಸು ಮುಗಿದಾಗ ಇಲ್ಲಿ ಪ್ರಳಯ ಅನ್ನೋದು ಆಗತ್ತೆ. ಈ ಭೌತಿಕ ಪ್ರಪಂಚ ಅನ್ನುವಂಥದ್ದು ಏಕಪಾದ, ಆಧ್ಯಾತ್ಮಿಕ ಪ್ರಪಂಚ ಅನ್ನುವಂಥದ್ದು ತ್ರಿಪಾದ. ಅಲ್ಲಿ ಯಾವುದೇ ಒಂದು ಬದಲಾವಣೆ ಅನ್ನೋದು ಆಗೋದಿಲ್ಲ. ಹೀಗೆ ಎರಡರ ಹೋಲಿಕೆಯನ್ನು ತಿಳ್ಕೊಂಡಿದೀವಿ. ನಂತರ ಪರಮ ನಿವಾಸಕ್ಕೆ ಶುದ್ಧ ಭಕ್ತರ ಮಾರ್ಗವು ಭಕ್ತಿಪೂರ್ವಕ ಸೇವೆಯಿಂದ ಖಚಿತಪಡಿಸುತ್ತದೆ. ಅಂದ್ರೆ ಯಾವುದೇ ಅಷ್ಟಾಂಗ ಯೋಗ ಮಾಡಿದ್ರೆ, ಯಾವ ಸಂದರ್ಭದಲ್ಲಿ ದೇಹ ತ್ಯಾಗ ಮಾಡಿದ್ರೆ, ನಾವು ಎಷ್ಟೇ ಕಷ್ಟಪಟ್ಟು ಅಷ್ಟಾಂಗ ಯೋಗ ಅಥವಾ ಷಟ್ಚಕ್ರ ಯೋಗ ಅದ್ರ ಮೂಲಕ ನಾವು ದೇಹ ತ್ಯಾಗ ಮಾಡಿದ್ರು ಕೂಡ ಅವನು ಭಗವಂತನ ಬ್ರಹ್ಮ ಜ್ಯೋತಿಯಲ್ಲಿ ಲೀನವಾಗ್ಲಿಕ್ಕೆ ಸಾಧ್ಯ ಇದೆಯೇ ಹೊರತು ಭಗವಂತನ ವೈಕುಂಠ ಲೋಕಗಳಿಗೆ ಆಗ್ಲಿ ಅವನ ಧಾಮಕ್ಕೆ ಆಗ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಾವು ಭಗವಂತನ ನಿವಾಸ ಗೋಲೋಕ ವೃಂದಾವನಕ್ಕೆ ಹೋಗ್ಬೇಕು ಅಂತಂದ್ರೆ ನಮ್ಮಲ್ಲಿ ಆ ಶುದ್ಧ ಭಕ್ತಿ, ಅನನ್ಯ ಭಕ್ತಿ ಇರಬೇಕು. ಅಂತಹ ಭಕ್ತಿಪೂರ್ವಕ ಸೇವೆಯಿಂದ ಮಾತ್ರ ನಾವು ಯಾವುದೇ ಒಂದು ಪ್ರಯಾಸ ಮಾಡಿದಿರ ಭಗವಂತ ತಂದೆಯ ಹೆಗಲೇ ಏರಿದ ಮಗುವನ್ನ ಹೇಗೆ ತಂದೆ ಕರ್ಕೊಂಡು ಹೋಗ್ತಾನೆ, ಹಾಗೆ ಪರಮಾತ್ಮ ನಮ್ಮನ್ನ ಅವನ ಧಾಮಕ್ಕೆ ಕರ್ಕೊಂತಾನೆ ಅಂತ ಇಲ್ಲಿ ತಿಳ್ಕೊಂಡಿದೀವಿ. ಇವತ್ತು 9ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳಿತೀವಿ ಅಂತ ನೋಡೋಣ. ತನ್ನ ಭಕ್ತಿ, ಹರೇ ಕೃಷ್ಣ. ಯಾರೆಲ್ಲ ಓದ್ತೀರಿ ಅಡ್ರೆಸ್ ಮಾಡಿ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತನ್ನ ಭಕ್ತಿ ಸೇವೆಯಲ್ಲಿ ಅರ್ಜುನನು ಇನ್ನೂ ಎತ್ತರವಾಗಿ ಏರುವಂತೆ ಪ್ರೋತ್ಸಾಹಿಸಲು ಕೃಷ್ಣನು ಈ 9ನೇ ಅಧ್ಯಾಯದಲ್ಲಿ ಈವರೆಗೆ ತಿಳಿಸಿಕೊಟ್ಟ ವಿಷಯಗಳಿಗಿಂತ ಹೆಚ್ಚು ಗೌಪ್ಯವಾದ ವಿಷಯವನ್ನು ವರ್ಣಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾನೆ, ನೀ ನನ್ನ ಸಖ, ಅಂದ್ರೆ ಸಖ್ಯ ಭಾವದಲ್ಲಿ ಭಗವಂತ ಮತ್ತೆ ಅರ್ಜುನನ ಮಧ್ಯೆ ಒಂದು ಪ್ರೀತಿ ಬಾಂಧವ್ಯ ಅನ್ನೋದಿದೆ. ಆ ಸಖ್ಯ ಭಾವದಿಂದ ಮತ್ತೆ ಅವನಲ್ಲಿ ಯಾವುದೇ ಅಸೂಯೆ ಇಲ್ಲ ಅಂತ ಹೇಳ್ತಾನೆ. ಅರ್ಜುನನಿಗೆ ಕೃಷ್ಣನ ಮೇಲೆ ಯಾವುದೇ ರೀತಿಯ ಒಂದು ಅಸೂಯೆ ಇಲ್ಲದ ಕಾರಣ ನಾನ್ ನಿನ್ಗೆ ಇನ್ನಷ್ಟು ಮತ್ತಷ್ಟು ರಹಸ್ಯವಾದದನ್ನ ತಿಳಿಸ್ಕೊಡ್ತೀನಿ ಅಂತ, ಗೌಪ್ಯವಾದ ರಹಸ್ಯವಾದ ವಿಷಯಗಳನ್ನ ತಿಳಿಸ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ನಾವು ನೋಡ್ತೀವಿ ಭಗವದ್ಗೀತೆಯಲ್ಲಿ ಬರುವಂತಹ ಮಧ್ಯದ 2 ಅಧ್ಯಾಯಗಳು, 9ನೇ ಅಧ್ಯಾಯ ಮತ್ತೆ 10ನೇ ಅಧ್ಯಾಯ, ಇವೆರಡೂ ಕೂಡ ಅತಿ ಮುಖ್ಯವಾದ ಅಧ್ಯಾಯಗಳು. ಈ 2 ಅಧ್ಯಾಯಗಳು ನಮ್ಮ ನಿಜವಾಗ್ಲೂ ಆ ಭಗವದ್ಗೀತೆಯ ಮೂಲ ಉದ್ದೇಶ ಏನಿದೆ ಅದನ್ನ ನಮ್ಗೆ ತಿಳಿಸ್ಕೊಡುವಂತದ್ದು. ಅಂದ್ರೆ
ಯಾರಾದ್ರೂ ಕೈದಿಗಳು ಜೈಲಿನಲ್ಲಿದ್ದಾರೆ ಅಂದ್ರೆ ಅವ್ರಿಗೆ ಕೀಲಿ ಕೈ ಸಿಕ್ಕಿದ ಹಾಗೆ ನಾವು ಈ ಭೌತಿಕ ಜಗತ್ತಿನ ಭವಸಾಗರದಲ್ಲಿ ಸಿಕ್ಕಾಕೊಂಡಿರೋನ ಈ ಭವಸಾಗರದಿಂದ ನಮ್ಮನ್ನ ಮೇಲಕ್ಕೆ ಎತ್ತೋದಕ್ಕೆ ಈ 2 ಅಧ್ಯಾಯಗಳು ನಮ್ಗೆ ತುಂಬಾ ಸಹಾಯ ಮಾಡುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತಿ ಸೇವೆಯಲ್ಲಿ ಅರ್ಜುನನ್ನ ಮುಂದುವರಿಸೋದಕ್ಕೋಸ್ಕರ, ಪ್ರೋತ್ಸಾಹ ಕೊಡೋದಕ್ಕೋಸ್ಕರ. ಅಂದ್ರೆ ಇಲ್ಲಿ ನಾವು 9ನೇ ಅಧ್ಯಾಯದಲ್ಲಿ ನೋಡುವಂತದ್ದು ಅನನ್ಯ ಭಕ್ತಿಯ ಬಗ್ಗೆ. ಈ ಅನನ್ಯ ಭಕ್ತಿಯಿಂದ ಏನಾಗುತ್ತೆ ಅಂತಂದ್ರೆ ಭಗವಂತನ ಎಲ್ಲಾ ಗೌಪ್ಯ ವಿಷಯಗಳು, ರಹಸ್ಯಗಳು ಅದು ನಮ್ಗೆ ತಿಳಿತಾ ಹೋಗುತ್ತೆ. ಯಾರೇ ಒಬ್ರು ಐಹಿಕ ವಿದ್ಯೆ ಅನ್ನೋದಿಲ್ಲ, ಅಂದ್ರೆ ಭೌತಿಕ ವಿದ್ಯೆ ಇಲ್ಲ, ಅವರು ಒಂದು ಅಕ್ಷರ ಜ್ಞಾನ ಇಲ್ಲದೆ ಇರೋರಾಗಿದ್ರು ಕೂಡ ಭಕ್ತಿಯನ್ನ ಮಾಡ್ಬೋದು. ಎಂತವ್ರು ಬೇಕಾದ್ರೂ ಭಕ್ತಿಯನ್ನ ಮಾಡ್ಬೋದು. ಒಂದು ಮಗು ಇರ್ಬೋದು, ಒಂದು ವಯಸ್ಸಾದವ್ರು ಇರ್ಬೋದು, ಹೆಂಗಸರು ಇರ್ಬೋದು, ಯಾರು ಬೇಕಾದ್ರೂ ಭಕ್ತಿಯನ್ನ ಮಾಡ್ಬೋದು. ಆದ್ರೆ ಈ ಅಷ್ಟಾಂಗ ಯೋಗ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದಲ್ಲ. ಈ ಭಕ್ತಿಯನ್ನ, ಶುದ್ಧ ಭಕ್ತಿಯನ್ನ ಯಾರು ಮಾಡ್ತಾರೆ ಅಂತವ್ರಿಗೆ ಭಗವಂತ ತಂತಾನೆ ಎಲ್ಲ ಜ್ಞಾನವನ್ನ ಕೊಡ್ತಾನೆ. ನಾವು ನೋಡಿದ್ವಿ 8ನೇ ಅಧ್ಯಾಯದಲ್ಲಿ ಅವನು ಎಲ್ಲವನ್ನೂ ಕೊಡ್ತಾನೆ. ಅಂದ್ರೆ ಈ ಕಾಮ್ಯ ಕರ್ಮ ಮಾಡೋದ್ರಿಂದ ಅವ್ರಿಗೆ ಏನೆಲ್ಲಾ ಲಾಭಗಳಿದೆ, ಮತ್ತೆ ಜ್ಞಾನವನ್ನು ಪಡ್ಕೊಳ್ಳೋದ್ರಿಂದ ಎಂತ ಲಾಭಗಳಿದೆ, ಮತ್ತೆ ಅಷ್ಟಾಂಗ ಯೋಗದಿಂದ ಏನೆಲ್ಲ ಅವ್ರಿಗೆ ಸಿಗುತ್ತೆ ಅದೆಲ್ಲವೂ ಕೂಡ ತುಂಬಾ ಸುಲಭವಾಗಿ ಶುದ್ಧ ಭಕ್ತರಿಗೆ ಸಿಗುತ್ತೆ. ಹಾಗೆ ಇಲ್ಲಿ ಪರಮಾತ್ಮ ಅವನಿಗೆ ತುಂಬಾ ರಹಸ್ಯವಾದ ಜ್ಞಾನವನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿರುವಂತದ್ದು ಎಲ್ಲವೂ ಕೂಡ ರಹಸ್ಯ ಜ್ಞಾನಗಳೇ. ಅದ್ರಲ್ಲೂ ಕೂಡ ಇದು ಅದಕ್ಕಿಂತ ಹೆಚ್ಚಿನ ತರವಾದ್ದು ರಾಜಗುಹ್ಯ ಅಂತಾರೆ. ಎಲ್ಲದಕ್ಕಿಂತ ತುಂಬಾ ರಹಸ್ಯದಲ್ಲೂ ಅತಿ ರಹಸ್ಯವಾದ ಜ್ಞಾನವನ್ನ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನಾವು ಹೇಳ್ತೀವಲ್ಲ, ಒಂದು ಕಂಪ್ಯಾರಿಸನ್ ಅಲ್ಲಿ ಹೇಳ್ತೀವಿ ಗುಡ್, ಬೆಟರ್, ಬೆಸ್ಟ್ ಅಂತ. ಹಾಗೆ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಬೆಸ್ಟ್ ಅಂದ್ರೆ ಸೂಪರ್ಲೇಟಿವ್ ಹೇಳ್ತಾ ಇದ್ದಾರೆ. ನಿನ್ಗೆ ಅತ್ಯಂತ ಗುಹ್ಯತರವಾದ ಜ್ಞಾನವನ್ನ ನಾನು ಗುಹ್ಯತಮವಾದ ಜ್ಞಾನವನ್ನ ನಿನ್ಗೆ ತಿಳಿಸ್ತೀನಿ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ನಾವು ನೋಡೋಣ. ಈಗ ಮೊದಲನೇ ಅಧ್ಯಾಯ ಅನ್ನುವಂಥದ್ದು ನಾವು ಅರ್ಜುನ ವಿಷಾದ ಯೋಗ ಅಥವಾ ಸೇನಾವಲೋಕನ ಅಂತ ಕರಿತೀವಿ. ನಂತರ ಬರುವಂತದ್ದು 2ನೇ ಅಧ್ಯಾಯದಿಂದ 6ನೇ ಅಧ್ಯಾಯದವರೆಗೂ ಕೂಡ ಅದನ್ನ ನಾವು ಗುಹ್ಯವಾದ ಜ್ಞಾನ ಅಂತ ಹೇಳ್ತೀವಿ. ಯಾಕಂದ್ರೆ ಯಾವುದೇ ಒಂದು ಭೌತಿಕ ಶಾಲಾ ಕಾಲೇಜುಗಳಲ್ಲಿ ಎಲ್ಲೂ ನಾವು ಕಲೀಲಿಕ್ಕೆ ಸಾಧ್ಯ ಇಲ್ಲ. ಆತ್ಮದ ಜ್ಞಾನದ ಬಗ್ಗೆ ತಿಳಿಸ್ಕೊಡ್ತಾರೆ ಅಂತ. ಅದು ಯಾವಾಗ್ಲೂ ಕೂಡ ಒಂದು ಗುಹ್ಯ, ಅದು ಕೂಡ ರಹಸ್ಯವಾದ ಜ್ಞಾನನೇ ಆಗುತ್ತೆ. ನಂತರ 7ನೇ ಅಧ್ಯಾಯ ಮತ್ತೆ 8ನೇ ಅಧ್ಯಾಯದಲ್ಲಿ ನಾವು ಭಕ್ತಿ ಸೇವೆ ಬಗ್ಗೆ ತಿಳ್ಕೊತೀವಿ. ಅದನ್ನ ಗುಹ್ಯ ತರವಾದ ಜ್ಞಾನ ಅಂತ ಕರೀತಾರೆ. ಗುಹ್ಯ ತರವಾದ ಜ್ಞಾನವನ್ನ ನಾವು 7 ಮತ್ತೆ 8ನೇ ಅಧ್ಯಾಯದಲ್ಲಿ ತಿಳ್ಕೊಂಡ್ರೆ 9 ಮತ್ತೆ 10ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳುವಂತದ್ದು ಅದನ್ನ ಗುಹ್ಯತಮವಾದ ಜ್ಞಾನ ಅಂತ ಹೇಳ್ತಾರೆ. ಗುಹ್ಯತಮ ಅಂದ್ರೆ ಈ ರಹಸ್ಯದಲ್ಲೆಲ್ಲ ಅತಿ ಹೆಚ್ಚು ರಹಸ್ಯವಾದದನ್ನ ನಾವು ತಿಳ್ಕೊಳ್ಳಿಕ್ಕಿದೀವಿ ಅಂತ. ಅಧ್ಯಾಯ 7ರಲ್ಲಿ ನಾವು ಜ್ಞಾನ ವಿಜ್ಞಾನ ಯೋಗ, ಭಗವತ್ ಜ್ಞಾನವನ್ನ ತಿಳ್ಕೊಂಡ್ವಿ. ಭಗವಂತ ಹೇಗೆ ಅವನು ಈ ಭೌತಿಕ ಜಗತ್ತು, ಆಧ್ಯಾತ್ಮಿಕ ಜಗತ್ತು ಇದೆಲ್ಲದಕ್ಕೂ ಮೂಲ ಅಂತ ನಾವು ತಿಳ್ಕೊಂಡ್ವಿ. ಮತ್ತೆ ಅವನಿಗೆ ಶರಣಾಗತರಾಗೋರು ಯಾರು, ಮತ್ತೆ ದೇವತೆಗಳನ್ನ ಆರಾಧನೆ ಮಾಡುವಂತವ್ರು ಎಂತವ್ರು, ಮತ್ತೆ ನಿರಾಕಾರವಾದಿಗಳು ಅವ್ರು ಹೇಗಿದ್ದಾರೆ, ಅಂದ್ರೆ ಇದೆಲ್ಲ ನಾವು ತಿಳ್ಕೊಂಡಿದೀವಿ. ನಂತರ ನಾವು 8ನೇ ಅಧ್ಯಾಯದಲ್ಲಿ ಭಗವಂತನನ್ನ ಹೊಂದುವುದು ಹೇಗೆ, ಭಗವಂತನನ್ನ ಪಡ್ಕೊಳ್ಳುವುದು ಹೇಗೆ, ಮರಣದ ಸಮಯದಲ್ಲಿ ಕೃಷ್ಣನನ್ನ ನೆನಪಿಸ್ಕೊಳ್ಬೇಕು. ಅಂದ್ರೆ ಇಡೀ ಜೀವನ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಮಾತ್ರ ಅದು ಸಾಧ್ಯ. ಅನನ್ಯ ಭಕ್ತರು ಭಗವಂತನನ್ನ ಪ್ರಾಪ್ತಿ ಮಾಡ್ಕೋತಾರೆ. ಭಗವಂತನನ್ನ ಪ್ರಾಪ್ತಿ ಮಾಡ್ಕೋಬೇಕಂದ್ರೆ ನಮ್ಮಲ್ಲಿ ಯಾವುದೇ ಐಹಿಕ ಇಚ್ಛೆಗಳು ಲವಲೇಶ ಕೂಡ ಇರಬಾರದು. ಆ ರೀತಿ ಶುದ್ಧ ಭಕ್ತಿ ಮಾಡುವಂತವರು ಭಗವಂತನ ಧಾಮಕ್ಕೆ ಹೋಗ್ತಾರೆ ಅನ್ನೋದನ್ನ ನಾವು ನೋಡಿದೀವಿ. ಅದನ್ನು ಕೂಡ ಅಲ್ಲಿ ಗುಹ್ಯ ತರವಾದ ಜ್ಞಾನ ಅಂತಾರೆ. ಈಗ 9ನೇ ಅಧ್ಯಾಯ ಅದು ಗುಹ್ಯತಮವಾದ ಜ್ಞಾನ. ಇಲ್ಲಿ ಹೇಳ್ತಾ ಇದ್ದಾರೆ ರಾಜವಿದ್ಯೆ, ರಾಜಗುಹ್ಯ ಯೋಗ, ಪರಮ ಗುಹ್ಯ ಜ್ಞಾನ. ಅಂದ್ರೆ ರಹಸ್ಯಗಳಲ್ಲೆಲ್ಲ ಅತಿ ರಹಸ್ಯವಾದ ಜ್ಞಾನವನ್ನ ತಿಳಿಸ್ಕೊಡುವಂತದ್ದು 9ನೇ ಅಧ್ಯಾಯ. ಅನನ್ಯ ಭಕ್ತಿಯ ಸೇವೆಯ ಅಭ್ಯಾಸ, ಅನನ್ಯ ಭಕ್ತರಿಗೆ ಕೃಷ್ಣನು ಪಕ್ಷಪಾತಿ. ಅಂದ್ರೆ ಇಲ್ಲಿ ಭಗವಂತ ಎಲ್ಲರಿಗೂ ಕೂಡ ಯಾವುದೇ ರೀತಿ ಒಂದು ಪಕ್ಷಪಾತ ಮಾಡದೆ ಎಲ್ಲವನ್ನೂ ಕೂಡ ಸಮಾನವಾಗಿ ಕೊಡ್ತಾನೆ. ಅಂದ್ರೆ ಈ ಭೌತಿಕ ಜಗತ್ತನ್ನ ಕೊಟ್ಟಿರುವಂತದ್ದೇ ನಮ್ಮ ಮೇಲೆ ಅವನಿಗೆ ಇರುವಂತಹ ಒಂದು ಅವ್ಯಾಜ್ಯ ಕರುಣೆಯಿಂದ. ಯಾಕೆ ಅಂತಂದ್ರೆ ಈ ಭೌತಿಕ ಜಗತ್ತು ಸೃಷ್ಟಿ ಏನಕ್ಕೆ ಮಾಡಿದ್ದಾನೆ ಅಂದ್ರೆ ಈ ಜೀವಾತ್ಮಗಳಿಗೆ ಅವ್ನು ಕೊಡ್ತಿರುವಂತಹ ಒಂದು ಅವಕಾಶ. ಇಲ್ಲಿ ನೀವು ನಿಮ್ಮ ಭೌತಿಕ ಇಚ್ಛೆಗಳಿರ್ಬೋದು, ಅದನ್ನ ಪೂರೈಸ್ಕೋತಿರೋ, ಅಥವಾ ಈ ಮನುಷ್ಯ ಜನ್ಮ ಅಂತ ಸಿಕ್ಕಾಗ ಅದರ ನಿಜವಾದ ಮೂಲ ಪ್ರಯೋಜನವನ್ನ ಪಡೆಯುವಂತದ್ದು ಅಂದ್ರೆ ಭಗವಂತನ ಧಾಮಕ್ಕೆ ಹೊರಡುವಂತದ್ದು. ನಮ್ಮ ಬಗ್ಗೆ ಮತ್ತೆ ಭಗವಂತನ ಜೊತೆ ನಮ್ಮ ಸಂಬಂಧದ ಬಗ್ಗೆ ತಿಳ್ಕೊಂಡು ಮತ್ತೆ ಹೇಗೆ ನಾವು ಭಗವಂತನ ಧಾಮಕ್ಕೆ ಹಿಂದಿರುಗೋದಕ್ಕೆ ಇದೊಂದು ಅವಕಾಶ. ಆ ರೀತಿ ಭಗವಂತ ಈ ಸೃಷ್ಟಿಯನ್ನ ಮಾಡಿದ್ದಾನೆ. ಆ ಸೃಷ್ಟಿ ಅದು ಮಾಡಿದ ಮೇಲೆ ಅವನು ಎಲ್ಲರಿಗೂ ಕೂಡ ಸಮಾನವಾಗಿ ಕೊಡ್ತಾ ಇದ್ದಾನೆ. ಯಾರು ಭಕ್ತರಿದ್ದಾರೆ, ಯಾರು ಅಭಕ್ತರಿದ್ದಾರೆ, ಯಾರನ್ನು ಕೂಡ ಭೇದ ಭಾವ ಮಾಡಿದ್ರೆ ಎಲ್ಲರಿಗೂ ಸಮಾನವಾಗಿ ಗಾಳಿ, ಬೆಳಕು, ನೀರು ಮತ್ತೆ ಏನೆಲ್ಲ ಬೇಕು ಎಲ್ಲವನ್ನು ಕೂಡ ಒದಗಿಸ್ತಾ ಇದ್ದಾನೆ. ನಮ್ಮನ್ನ
ಭೂಮಿ ಮೇಲೆ ಸೃಷ್ಟಿ ಮಾಡಿ ಅವನು ನಮ್ಮ ಪಾಡಿಗೆ ಬಿಟ್ಟಿಲ್ಲ. ನಮ್ಗೆ ಏನೆಲ್ಲ ಅವಶ್ಯಕತೆಗಳಿದೆ ಅದನ್ನೆಲ್ಲ ಅವನೇ ಪೂರೈಸ್ತಾ ಇದ್ದಾನೆ. ಆಗ ಭಗವಂತ ಏನಂತಾನೆ ಆ ಎಲ್ಲರಿಗೂ ಕೂಡ ಸಮಾನವಾಗಿ ಕೊಡ್ತಾ ಇದ್ರು ಕೂಡ ಅವನು ಪಕ್ಷಪಾತವನ್ನ ಮಾಡ್ತಾನೆ ಯಾವಾಗ ಅಂತಂದ್ರೆ ಅವನ ಶುದ್ಧ ಭಕ್ತರು ಯಾರು ಅವನ ಅನನ್ಯ ಭಕ್ತಿಯನ್ನ ಮಾಡ್ತಾರೆ, ಭಗವಂತನಿಗೆ ಅತಿ ಪ್ರಿಯರಾದ ಭಕ್ತರು ಅವರ ಇದ್ರಲ್ಲಿ ಅವನು ಪಕ್ಷಪಾತಿ ಅಂತ ಹೇಳ್ತಾನೆ. ಅಂದ್ರೆ ಅವನು ಭಕ್ತಿಯನ್ನ ಜ್ಞಾನವನ್ನ ಎಲ್ಲರಿಗೂ ಕೂಡ ಸಮಾನವಾಗಿ ಕೊಡ್ತಾ ಇದ್ದಾನೆ. ಆದ್ರೆ ಆ ಭಕ್ತಿಯ ಪ್ರಯೋಜನವನ್ನ ಯಾರು ಪಡ್ಕೋತಾ ಇದ್ದಾರೆ ಅವರ ಪಕ್ಷಕ್ಕೆ ಭಗವಂತ ಪಕ್ಷಪಾತಿ ಅಂತ ಹೇಳ್ತಾ ಇದ್ದಾನೆ. ಅವರನ್ನ ಅವನು ವೈಯಕ್ತಿಕವಾಗಿ ಅವನು ನೋಡ್ಕೋತಾರೆ ಅಂತ. ಅಂದ್ರೆ ಇಲ್ಲಿ ನಾವು ಒಂದು ಉದಾಹರಣೆ ನೋಡ್ತೀವಿ. ಅರ್ಜುನ ಆಚಾರ್ಯ ಅಂತ ಒಬ್ರು ಇರ್ತಾರೆ. ಅವರು ಒಂದು ಶ್ಲೋಕಕ್ಕೆ ಈ ರೀತಿ ಒಂದು ಅನುವಾದವನ್ನ ಅಂದ್ರೆ ಭಾವಾರ್ಥವನ್ನ ಬರಿತಿರ್ಬೇಕಾದ್ರೆ, ವ್ಯಾಖ್ಯಾನ ಬರಿತಿರ್ಬೇಕಾದ್ರೆ ಅವರು ಹೇಳ್ತಾರೆ, ಅಂದ್ರೆ ಭಗವಂತ ಎಲ್ಲರನ್ನು ನೇರವಾಗಿ ನೋಡ್ಕೋತಾನೆ ಅಂತ ಹೇಳ್ತಿರ್ಬೇಕಾದ್ರೆ, ಅಂದ್ರೆ ಶುದ್ಧ ಭಕ್ತರನ್ನ ನೇರವಾಗಿ ಅವನೇ ನೋಡ್ಕೋತಾನೆ ಅಂತ ಬರಿಬೇಕಾದ್ರೆ ಅವನ್ ಬರೋ ಅವಶ್ಯಕತೆ ಏನಿದೆ ಅವನೆಲ್ಲ ದೇವತೆಗಳಿಗೆ ಮತ್ತೆ ಅವನ ಶಕ್ತಿಗಳಿಗೆ ಎಲ್ಲ ಒಂದು ಜವಾಬ್ದಾರಿಯನ್ನು ವಹಿಸಿದ ಮೇಲೆ ಅವರೇ ನೋಡ್ಕೋತಾರೆ. ಭಗವಂತ ವೈಯಕ್ತಿಕವಾಗಿ ಬಂದು ಶುದ್ಧ ಭಕ್ತರನ್ನ ನೋಡ್ಕೊಳ್ಬೇಕಾಗಿರೋ ಅವಶ್ಯಕತೆ ಏನಿದೆ ಅಂತ ಹೇಳಿ ಆ ರೀತಿ ವ್ಯಾಖ್ಯಾನ ಬರೀತಾರೆ. ಅದು ಬರೆದ್ಬಿಟ್ಟು ಅವರು ಹೊರಗಡೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಭಗವಂತ ಕೃಷ್ಣ ಮತ್ತೆ ಬಲರಾಮ ಮಕ್ಕಳ ರೂಪದಲ್ಲಿ ಅಲ್ಲಿಗೆ ಬರ್ತಾರೆ. ಬಂದ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಮನೆಗೆ ಬೇಕಾಗಿರುವ ಎಲ್ಲ ಅವಶ್ಯಕವಾದ ಸಾಮಗ್ರಿಗಳನ್ನ ತಂದಿರ್ತಾರೆ. ಅವರ ಹೆಂಡತಿ ಬಂದು ನೋಡ್ತಾರೆ, ಇಷ್ಟು ಚಿಕ್ಕ ಮಕ್ಕಳ ಕೈಲಿ ನಮ್ಮ ಯಜಮಾನರು ಯಾಕೆ ಈ ರೀತಿ ಇಷ್ಟು ಭಾರವಾದದ್ದನ್ನೆಲ್ಲ ಕೊಟ್ಟು ಕಳಿಸಿದ್ದಾರೆ ಅಂತ ಕೇಳ್ತಾರೆ. ಆಗ ಅಲ್ಲಿ ಅವರು ಏನು ವ್ಯಾಖ್ಯಾನ ಬರೀತಿದ್ರು ಅಲ್ಲಿ ಒಂದು 2 ಗೆರೆಯನ್ನ ಬರ್ತಿರ್ತಾರೆ. ಅಂದ್ರೆ ಅದನ್ನ ಬರೆದ್ಬಿಟ್ಟು ಭಗವಂತನೇ ನೋಡ್ಕೋತಾನೆ ಅಂತ ಬರೆದ್ಬಿಟ್ಟು ಅದ್ರ ಮೇಲೆ 2 ಗೆರೆಯನ್ನ ಹಾಕಿರ್ತಾರೆ. ಇಲ್ಲ, ಭಗವಂತ ಆ ರೀತಿ ಬಂದು ಮಾಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ಅವನ ಶಕ್ತಿಗಳು ದೇವತೆಗಳು ಅದನ್ನ ಮಾಡ್ತಾರೆ ಅಂತ. ಆ 2 ಗೆರೆಗಳು ಇಲ್ಲಿ ಕೃಷ್ಣ ಬಲರಾಮನ ಬೆನ್ನ ಮೇಲೆ ಒಂದಿರುತ್ತೆ. ಅವ್ರು ಕೇಳ್ತಾರೆ ಅವ್ರ ಹೆಂಡತಿ, ಯಾರು ಈ ರೀತಿ ನಿಮ್ಗೆ ಬರೆಯನ್ನ ಇಟ್ಟಿರೋದು ಅಂತ ಹೇಳಿದಾಗ ಅದು ನಿಮ್ಮ ಯಜಮಾನ್ರೆ ಅಂತ ಹೇಳ್ತಾರೆ. ಆಗ ಅವ್ರು ಅನ್ಕೋತಾರೆ, ನಮ್ಮ ಯಜಮಾನ್ರು ಯಾಕೆ ಇಷ್ಟೊಂದು ಕ್ರೂರಿಗಳಾಗಿದ್ದಾರೆ, ಯಾಕೆ ಈ ಮಕ್ಕಳಿಗೆ ಇಷ್ಟೊಂದು ಹೊರೆಯನ್ನ ತಂದು ಕೊಡೋ ಹಾಗೆ ಮಾಡಿದ್ದಲ್ದಿರ ಅವ್ರಿಗೆ ಈ ರೀತಿ ಗಾಯವನ್ನ ಮಾಡಿದ್ದಾರೆ ಅಂತ ಅವ್ರ ಪತಿ ಅವ್ರು ವಾಪಸ್ ಬಂದಾಗ ಕೇಳ್ತಾರೆ. ಆಗ ಅವರು ಕೇಳ್ತಾರೆ, ನಾನ್ ಯಾರಿಗೂ ಆ ರೀತಿ ಹೇಳಿ ಕಳ್ಸಿಲ್ವಲ್ಲ, ನಾನ್ ಯಾರನ್ನೂ ಆ ರೀತಿ ನೋಡ್ಲೂ ಇಲ್ವಲ್ಲ ಅಂತ ಹೇಳಿ ಅವರು ಬಂದಂತ ಹುಡುಗರ ಬಗ್ಗೆ ಕೇಳ್ತಾರೆ. ಅವ್ರು ಯಾವ ರೀತಿ ಕಾಣ್ತಿದ್ರು ಅಂತ ಹೇಳ್ತಾರೆ. ಅದನ್ನ ವರ್ಣಿಸ್ತಾರೆ ಅವ್ರ ಹೆಂಡತಿ. ಅದನ್ನ ಹೇಳಿದಾಗ ಅವ್ರಿಗೆ ಗೊತ್ತಾಗುತ್ತೆ ಭಗವಂತ ಸ್ವತಃ ಬಂದಿದ್ದಾನೆ. ಅಂದ್ರೆ ಆ ಭಕ್ತರು ಯಾರಿದ್ದಾರೆ, ಶುದ್ಧ ಭಕ್ತರು ಯಾರಿದ್ದಾರೆ, ಅವರ ಕಷ್ಟ ಸುಖವನ್ನ ಭಗವಂತ ವೈಯಕ್ತಿಕವಾಗಿ ಅವನು ನೋಡ್ತಾನೆ. ಆದ್ರೆ ಯಾರು ಭಕ್ತರಿರ್ತಾರೆ ಅವರ ಕಷ್ಟ ಸುಖವನ್ನ ದೇವತೆಗಳಿಗೆ ಅವನು ಆ ಜವಾಬ್ದಾರಿಯನ್ನ ವಹಿಸಿಕೊಡ್ತಾನೆ. ಆದ್ರೆ ಶುದ್ಧ ಭಕ್ತರ ವಿಷಯದಲ್ಲಿ ಭಗವಂತ ಕೃಷ್ಣ ಅವನು ಪಕ್ಷಪಾತಿ ಆಗ್ತಾನೆ ಅನ್ನೋದನ್ನ ಹೇಳ್ತಾರೆ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಹೋಗ್ತೀರಾ? ಹರೇ ಕೃಷ್ಣ. ಶೋಭಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಭಗವದ್ಗೀತೆಯ ಮೊದಲನೆಯ ಅಧ್ಯಾಯವೇ ಗ್ರಂಥದ ಉಳಿದ ಭಾಗಕ್ಕೆ ಒಂದು ಪ್ರವೇಶ. 2ನೆಯ ಮತ್ತು 3ನೆಯ ಅಧ್ಯಾಯಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ರಹಸ್ಯ ಎಂದು ವರ್ಣಿಸಲಾಗಿದೆ. 7ನೆಯ ಮತ್ತು 8ನೆಯ ಅಧ್ಯಾಯಗಳಲ್ಲಿ ಚರ್ಚಿಸುವ ವಿಷಯಗಳು ವಿಶೇಷವಾಗಿ ಭಕ್ತಿ ಸೇವೆಗೆ ಸಂಬಂಧಿಸಿದವು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈ ಭಗವದ್ಗೀತೆ ಅನ್ನುವಂಥದ್ದು ಭಗವಂತ ನಮಗೆ ಕೊಡ್ತಾ ಇರುವಂತಹ ನಿಜವಾದ ಜ್ಞಾನ. ಈ ಜ್ಞಾನದಲ್ಲಿ ಮೊದಲನೇ ಅಧ್ಯಾಯ ನಾವು ಏನ್ ತಿಳ್ಕೊಂಡ್ವಿ, ಅರ್ಜುನ ವಿಷಾದ ಯೋಗ ಅಥವಾ ಸೇನಾವಲೋಕನ ಅನ್ನುವಂತಹ ಆ ಅಧ್ಯಾಯ ಏನಿದೆ ಅದು ಉಳಿದ ಎಲ್ಲಾ ಅಧ್ಯಾಯಗಳಿಗೂ ಕೂಡ ನಾಂದಿ ಆಗುತ್ತೆ. ಅದೆಲ್ಲವೂ ಕೂಡ ಪ್ರಾರಂಭ ಆಗೋದಕ್ಕೆ ಅದೊಂದು ಕಾರಣ ಆಗುತ್ತೆ. ಹಾಗೆ 2ನೇ ಅಧ್ಯಾಯ 3ನೇ ಅಧ್ಯಾಯ ಅಲ್ಲಿ ನಾವು ತಿಳ್ಕೊಳ್ಳುವಂತದ್ದು ಆತ್ಮದ ಜ್ಞಾನದ ಬಗ್ಗೆ ಮತ್ತೆ ಕರ್ಮದ ಬಗ್ಗೆ ತಿಳ್ಕೊತೀವಿ. ಯಾವ ರೀತಿ ನಾವು ಕೆಲಸವನ್ನ ಮಾಡ್ಬೇಕು, ಎಂತಹ ಕರ್ಮ ನಮ್ಮನ್ನ ಯಾವ ರೀತಿ ಒಂದು ಬಂಧನಕ್ಕೆ ಸಿಲುಕಿಸುತ್ತೆ, ಬಂಧನದಿಂದ ಎಂತಹ ಕಾರ್ಯಗಳು ನಮ್ಮನ್ನ ಬಂಧನದಿಂದ ಮುಕ್ತಿನ ಕೊಡುತ್ತೆ, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಂಡ್ವಿ. ಅದನ್ನ ಇಲ್ಲಿ ಆಧ್ಯಾತ್ಮಿಕ ಜ್ಞಾನದಲ್ಲಿ ರಹಸ್ಯವಾದ ಜ್ಞಾನ ಅಂತ ಹೇಳಿ ಹೇಳ್ತಿದ್ದಾರೆ. ಅಂದ್ರೆ ಗುಹ್ಯವಾದ ಜ್ಞಾನ. ಈ ಜ್ಞಾನ ನಮ್ಗೆ ಬೇರೆ ಎಲ್ಲೂ ಹೊರಗಡೆ ಬೇರೆ ಯಾವುದೇ ಒಂದು ಆಧ್ಯಾತ್ಮಿಕ
ಆಧ್ಯಾತ್ಮಿಕವಾಗಿ ಜ್ಞಾನವನ್ನ ಪಡ್ಕೊಳ್ಳಿಕ್ಕೆ ಬೇರೆ ಯಾವುದೇ ಒಂದು ರೀತಿಯಲ್ಲಿ ಕೂಡ ಈ ಜ್ಞಾನವನ್ನ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ನಾವು ಭೌತಿಕವಾಗಿ ಅಂತೂ ಇದನ್ನ ಎಲ್ಲೂ ಯಾವುದೇ ಶಾಲಾ ಕಾಲೇಜಿನಲ್ಲಿ ನಮ್ಗೆ ತಿಳಿಸ್ಕೊಡೋದಿಲ್ಲ. ಎಲ್ಲೂ ಕೂಡ ನಮ್ಗೆ ಈ ದೇಹದ ಬಗ್ಗೆ ಅದ್ರೊಳಗಡೆ ಇರುವಂತಹ ಅಂಗಾಂಗಗಳ ಬಗ್ಗೆ ತಿಳಿಸ್ತಾರೆ ಹೊರತು ಅದರಲ್ಲಿ ಇರುವಂತಹ ಆತ್ಮನ ಬಗ್ಗೆ ಎಲ್ಲೂ ಕೂಡ ಜ್ಞಾನವನ್ನು ಕೊಡೋದಿಲ್ಲ. ಅದರಿಂದ ಇದನ್ನ ರಹಸ್ಯವಾದ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 7ನೇದು ಮತ್ತು 8ನೇ ಅಧ್ಯಾಯಗಳು ಚರ್ಚಿಸಿರುವುದು ಅದೇದು. ಅವೆಲ್ಲವೂ ಕೂಡ ಭಕ್ತಿ ಸೇವೆಯ ಬಗ್ಗೆ ನಮಗೆ ತಿಳಿಸ್ಕೊಡುವಂತದ್ದು. ಭಕ್ತಿ ಸೇವೆ, ಭಗವಂತನ ಭಕ್ತಿನ ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡೋದ್ರಿಂದ ಅದನ್ನ ಗುಹ್ಯತರ ಜ್ಞಾನ ಅಂತ ಕರಿತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ ಇದ್ದೀರಾ? ಆಶಾ ಹೇಮಂತ್ ಪ್ರಭುಜಿ ಮಾತಾಜಿ ಅನ್ಸುತ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅವುಗಳಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನೋದಯವನ್ನು ತರುವುದರಿಂದ ಅವನ್ನು ಇನ್ನೂ ರಹಸ್ಯ ಎಂದು ಕರೆಯಲಾಗಿದೆ. ಆದರೆ 9ನೆಯ ಅಧ್ಯಾಯದಲ್ಲಿ ವರ್ಣಿಸಿರುವ ವಿಷಯಗಳು ಮಿಶ್ರವಿಲ್ಲದ ಪರಿಶುದ್ಧ ಭಕ್ತಿಗೆ ಸಂಬಂಧಿಸಿದ್ದವು. ಆದುದರಿಂದ ಇದನ್ನು ಗುಹ್ಯತಮ ಎಂದು ಕರೆದಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ 7ನೇ ಅಧ್ಯಾಯದಲ್ಲಿ 8ನೇ ಅಧ್ಯಾಯದಲ್ಲಿ ಯಾವ ರೀತಿ ಹೇಳಿದ್ರು ಅಂತಂದ್ರೆ ಅಲ್ಲಿ ನಾವು ನೋಡ್ತೀವಿ ಯಾರೆಲ್ಲ ಭಗವಂತನಿಗೆ ಶರಣ ಆಗ್ತಾರೆ ಮತ್ತೆ ಯಾರೆಲ್ಲ ಭಗವಂತನಿಗೆ ಶರಣ ಆಗೋದಿಲ್ಲ, ಯಾರು ದೇವತೆಗಳ ಆರಾಧನೆಯಲ್ಲಿ ತೊಡಗುತ್ತಾರೆ, ನಿರಾಕಾರ ಬ್ರಹ್ಮನ ಆರಾಧನೆಯಲ್ಲಿ ತೊಡಗುವಂತವ್ರು, ಈ ರೀತಿ ಎಲ್ಲ ನಾವು ಭಕ್ತಿಯ ಬಗ್ಗೆ, ಭಕ್ತಿ ಸೇವೆಯ ಬಗ್ಗೆ, ಅದಕ್ಕಿಂತ ಮುಖ್ಯವಾದದ್ದು ಭಕ್ತಿ ಮತ್ತೆ ಭಕ್ತಿ ಸೇವೆ ಅನ್ನೋದನ್ನ ತಿಳ್ಕೊಂಡ್ವಿ. ಆದ್ರೆ ಈ 9ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳಿಕ್ಕಿರುವಂತದ್ದು ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅಂದ್ರೆ ಪರಿಶುದ್ಧವಾದ ಭಕ್ತಿ. ಅಂದ್ರೆ ಯಾವುದೇ ರೀತಿ ಜ್ಞಾನ, ಕರ್ಮ ಮತ್ತೆ ಯೋಗ ಮಿಶ್ರ ಇಲ್ಲದಂತಹ ಒಂದು ಪರಿಶುದ್ಧ ಭಕ್ತಿಯ ಬಗ್ಗೆ ತಿಳ್ಕೊತೀವಿ. ಆದ್ರಿಂದ ಇದನ್ನ ಗುಹ್ಯತಮ ಜ್ಞಾನ ಅಂತ ಇಲ್ಲಿ ಕರಿತಾ ಇದ್ದಾರೆ. ಅಂದ್ರೆ ಇದರಲ್ಲಿ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಯಾವ ರೀತಿ ನಾವು ಮುಂದುವರಿಬಹುದು ಮತ್ತೆ ಹೇಗೆ ನಾವು ಭಗವಂತನ ಭಕ್ತಿಯಲ್ಲಿ ತೊಡಗೋದಕ್ಕೆ ಸಾಧ್ಯ, ಅದು ಶುದ್ಧ ಭಕ್ತಿಯಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ, ಅಂತ ಭಕ್ತರು ಏನೆಲ್ಲ ಭಗವಂತನಿಂದ ಲಾಭಗಳನ್ನ ಪಡಿತಾರೆ ಅನ್ನೋದನ್ನ ತಿಳಿತೀವಿ. ಹರೇ ಕೃಷ್ಣ. ಪ್ರವೀಣಾ ನಾರಾಯಣ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸಾರಿ ಮಾತಾಜಿ. ರಾಜವಿದ್ಯಾ ರಾಜಗುಹ್ಯಂ ರಾಜವಿದ್ಯಾ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷವಗಮಂ ಸೌಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಇದು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಅತ್ಯಂತ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇದು 9ನೇ ಅಧ್ಯಾಯದ 2ನೇ ಶ್ಲೋಕ. ಇಲ್ಲಿ ಭಕ್ತಿ, ಅನನ್ಯ ಭಕ್ತಿ ಅದು ಎಂತದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದು ರಾಜವಿದ್ಯಾ, ರಾಜಗುಹ್ಯ, ಪವಿತ್ರವಾದದ್ದು, ಉತ್ತಮವಾದದ್ದು, ಪ್ರತ್ಯಕ್ಷ ಅವಗಮಂ ಅಂದ್ರೆ ನಾವು ಅದನ್ನ ಪ್ರತ್ಯಕ್ಷವಾಗಿ ನಮ್ಮ ಅನುಭವಕ್ಕೆ ಬರುವಂತದ್ದು, ಮತ್ತೆ ಸುಸುಖಮ ಅಂದ್ರೆ ಯಾರು ಬೇಕಾದ್ರೂ ಸಂತೋಷವಾಗಿ ಆನಂದದಿಂದ ಆಚರಣೆ ಮಾಡ್ಲಿಕ್ಕೆ ಆಗುವಂತದ್ದು, ಕರ್ತುಂ ಅವ್ಯಯಂ ಅಂತಂದ್ರೆ ಅದು ಈ ಜನ್ಮದಲ್ಲಿ ನಾವೇನು ಜ್ಞಾನವನ್ನ ಪಡಿತಾ ಇದ್ವಿ, ಏನ್ ಸೇವೆನ ಮಾಡ್ತಾ ಇದೀವಿ ಅದು ಅಲ್ಲಿಗೆ ಮುಗಿಯುವಂತದ್ದಲ್ಲ. ಒಂದ್ ವೇಳೆ ನಾವು ನಮ್ಮ ಭಕ್ತಿ ಸೇವೆ ಅದು ಪರಿಪೂರ್ಣವಾದಾಗ ಭಗವಂತನ ಧಾಮಕ್ಕೆ ಹೋಗ್ತೀವಿ, ಅಲ್ಲೂ ಕೂಡ ಇದು ಈ ಭಕ್ತಿ ಸೇವೆ, ಈ ಅನನ್ಯ ಭಕ್ತಿ ಅನ್ನುವಂಥದ್ದು ಮುಂದುವರಿಯುತ್ತೆ. ಮತ್ತೆ ಆ ರೀತಿ ನಾವೇನಾದ್ರೂ ಒಂದು ವೇಳೆ ನಾವು ಈ ಆಧ್ಯಾತ್ಮಿಕದಲ್ಲಿ ಪತನವನ್ನ ಹೊಂದಿದೀವಿ ಅಂತಂದ್ರೆ ಆಗ್ಲೂ ಕೂಡ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯತ್ ಅನ್ನೋ ಹಾಗೆ ನಾವು ಸ್ವಲ್ಪನಾದ್ರೂ ಭಕ್ತಿನಲ್ಲಿ ಒಂದು ಹೆಜ್ಜೆಯನ್ನ ಇಟ್ಟಿದ್ವಿ ಅಂತಂದ್ರೆ ಭಗವಂತ ನಮಗೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಒಂದು ಅವಕಾಶವನ್ನ ಕೊಡ್ತಾನೆ. ಹೇಗೆ ಅಂತಂದ್ರೆ ನಾವು ಶುಚಿರಾಮ್ ಶ್ರೀಮತಾಂಗೆ ಅಂದ್ರೆ ನಾವು ಒಂದು ಬ್ರಾಹ್ಮಣರ ಕುಟುಂಬದಲ್ಲೋ ಅಥವಾ ಶ್ರೀಮಂತರ ಕುಟುಂಬದಲ್ಲೋ ಜನ್ಮವನ್ನು ಪಡೆಯುವಾಗೆ ಮಾಡ್ತಾನೆ. ಆ ರೀತಿ ಮಾಡೋದ್ರಿಂದ ಬ್ರಾಹ್ಮಣರ ಕುಟುಂಬದಲ್ಲಿ ನಾವು ಜನ್ಮವನ್ನು ಪಡೆದ್ರೆ ನಮಗೆ ಆ ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ಒಂದು ಅವಕಾಶ ಸಿಕ್ಕಿದ ಹಾಗೆ ಆಗುತ್ತೆ. ಅದೇ ನಾವು ಶ್ರೀಮಂತರ ಕುಟುಂಬದಲ್ಲಿ ಜನ್ಮವನ್ನು ಪಡೆದ್ವಿ ಅಂತಂದ್ರೆ ನಾವು ಈ ದೇಹ ಪಾಲನೆಗಾಗಿ ಕಷ್ಟಪಡುವಂತಹ ಅವಶ್ಯಕತೆ ಇಲ್ಲ. ನಾವು ಭಗವಂತನ ಭಕ್ತಿಯಲ್ಲಿ ತೊಡಗ್ಲಿಕ್ಕೆ ನಮಗೆ ಹೆಚ್ಚು ಸಮಯ ಸಿಗುತ್ತೆ. ಅದೇ ರೀತಿ ಯಾರು ಭಕ್ತಿಯಲ್ಲಿ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗಿ ಪ್ರಯತ್ನ ಪಟ್ಟಿದ್ದಾರೆ ಆದ್ರೂ ಕೂಡ ಅವರು ಸಕ್ಸಸ್ ಆಗ್ಲಿಲ್ಲ ಅಂತಂದ್ರೆ ಅವರು
ವೈಷ್ಣವರ ಕುಟುಂಬದಲ್ಲಿ ಜನ್ಮವನ್ನು ಪಡಿತಾರೆ. ಅವರು ಹುಟ್ಟಿದ ಕೂಡಲೇ ಅವರ ಕುಟುಂಬದಲ್ಲಿ ಇರುವಂತವರೆಲ್ಲರೂ ವೈಷ್ಣವರಾಗಿರ್ತಾರೆ. ಅವರ ತಂದೆ ತಾಯಿ ಅವರೆಲ್ಲರೂ ಕೂಡ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರ್ತಾರೆ. ಅಂತಹ ಒಂದು ವೈಷ್ಣವರ ಕುಟುಂಬದಲ್ಲಿ ಸಿಗುವಂತದ್ದು ಜನ್ಮ, ಅದು ಕೂಡ ದುರ್ಲಭ ಅಂತ ಹೇಳ್ತಾರೆ. ಹೀಗೆ ಈ ಅನನ್ಯ ಭಕ್ತಿ ಸೇವೆ ಅನ್ನುವಂಥದ್ದು ಅದು ಯಾವತ್ತೂ ಕೂಡ ಈ ಭೌತಿಕ ಜ್ಞಾನದ ಹಾಗೆ ಅಲ್ಲ. ಈ ಜನ್ಮದಲ್ಲಿ ನಾವು PhD ಮಾಡಿದ್ರು, IAS IPS ಡಾಕ್ಟರೇ ಆಗಿದ್ರು ಕೂಡ, MBBS ಮಾಡಿದ್ರು ಕೂಡ, ಅಥವಾ ಏನೇ ಮಾಡಿದ್ರು ಕೂಡ ಮುಂದಿನ ಜನ್ಮದಲ್ಲಿ ನಾವು ಮತ್ತೆ LKG ಇಂದಾನೇ ಓದ್ಬೇಕಾಗುತ್ತೆ. ಆದ್ರೆ ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಅನ್ನುವಂಥದ್ದು ಅಥವಾ ಭಕ್ತಿ ಸೇವೆ ಅನ್ನುವಂಥದ್ದು ಅದು ಎಂಥದ್ದು ಅಂತಂದ್ರೆ ಅವ್ಯಯಂ ಅಂದ್ರೆ ಅದು ಇಲ್ಲಿಗೆ ಮುಗಿಯುವಂತದ್ದಲ್ಲ. ನಾವು ಈಗ ಎಷ್ಟು ಭಕ್ತಿ ಮಾಡಿದೀವಿ, ಎಷ್ಟು ಭಗವಂತನ ಸೇವೆ ಮಾಡಿದ್ದೀವಿ, ಮುಂದೆ ನಾವು ಯಾವ ದೇಹವನ್ನು ಪಡಿತೀವಿ ಅಂದ್ರೆ ಭೌತಿಕ ಜಗತ್ತಿನಲ್ಲೇ ಆಗಿರ್ಬೋದು, ಆಧ್ಯಾತ್ಮಿಕ ಜಗತ್ತಿನಲ್ಲೇ ಆಗಿರ್ಬೋದು, ಅದು ಅಲ್ಲಿಂದ ಅದು ಮುಂದುವರಿಯುತ್ತೆ ಹೊರತು ಇಲ್ಲಿಗೆ ಅದು ಮುಗಿದು ಹೋಗುವಂತದ್ದಲ್ಲ. ಹಾಗೆ ಒಂದೊಂದು ಪದದಲ್ಲೂ ಕೂಡ ಪೂರ್ಣ ಅರ್ಥವನ್ನ ಕೊಟ್ಟಿದ್ದಾರೆ. ರಾಜವಿದ್ಯಾ ಅಂತಂದ್ರೆ ಹೇಗೆ, ಎಲ್ಲ ವಿದ್ಯೆಗಳಲ್ಲಿ ರಾಜ. ಈಗ ನಾವು ನೋಡಿದೀವಿ ಸಾಂಖ್ಯ ಯೋಗ ಅಂತ ಹೇಳ್ತಾರೆ, ಅದು ಕೂಡ ನೀವು ತಿಳ್ಕೊಂಡಿರ್ತೀರಿ. ಸಾಂಖ್ಯ ಯೋಗ ಅಂತಂದ್ರೆ ಅದೊಂದು ವಿಶ್ಲೇಷಣಾತ್ಮಕ ಒಂದು ಅಧ್ಯಯನ. ಹೇಗೆ ಅಂತಂದ್ರೆ ಈ ಜಡ ಐಹಿಕ ಇಂದ್ರಿಯಗಳಿಂದ ನಾವು ಏನನ್ನ ನೋಡ್ತಾ ಇದೀವಿ ಆ ದೇಹವನ್ನ ನಾವು ವಿಶ್ಲೇಷಣೆ ಮಾಡುವಂತದ್ದು. ಅಂದ್ರೆ ಈ ದೇಹ ಏನಿದ್ರಿಂದ ಆಗಿದೆ, ಪಂಚಭೂತಗಳಿಂದ ಆಗಿದೆ. ಈ ದೇಹದಲ್ಲಿ ಏನೆಲ್ಲ ಇದೆ, ಇಂದ್ರಿಯಗಳಿದೆ, 5 ಇಂದ್ರಿಯ, ಪಂಚೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳಿದೆ. ನಂತರ ಇಂದ್ರಿಯ ವಸ್ತುಗಳು ಅನ್ನೋದು ಇದೆ. ಮತ್ತೆ ಅದ್ರ ಜೊತೆಯಲ್ಲಿ ಮನಸ್ಸಿದೆ, ಬುದ್ಧಿ ಇದೆ, ಅಹಂಕಾರ ಅನ್ನೋದಿದೆ, ಆತ್ಮ ಅನ್ನೋದಿದೆ, ಪರಮಾತ್ಮ ಅನ್ನೋದಿದೆ. ಇದೆಲ್ಲವನ್ನು ಕೂಡ ವಿಶ್ಲೇಷಣಾತ್ಮಕವಾಗಿ ಅಧ್ಯಯನ ಮಾಡ್ತಾರೆ. ಅದನ್ನ ಇಲ್ಲಿ ಒಂದು ವಿದ್ಯೆ ಸಾಂಖ್ಯ ಯೋಗ ಅಂತ ಹೇಳ್ತಾರೆ, ಸಾಂಖ್ಯ ವಿದ್ಯೆ. ಈ ಎಲ್ಲಾ ವಿದ್ಯೆಗಳಿಗಿಂತಲೂ ಕೂಡ ತುಂಬಾ ಅಷ್ಟಾಂಗ ಯೋಗನ ನೋಡಿದ್ವಿ, ನಂತರ ಷಟ್ಚಕ್ರ ಯೋಗ ಅಂತೆಲ್ಲ ಕರೀತಾರೆ. ಈ ಎಲ್ಲ ವಿದ್ಯೆಗಳಿಗಿಂತ ಉತ್ತಮವಾದದ್ದು ಅದು ಭಕ್ತಿ ಮಾಡುವಂಥದ್ದು, ಅನನ್ಯ ಭಕ್ತಿ ಅಂತ ಮಾಡುವಂಥದ್ದು. ಆದ ಕಾರಣ ಇದನ್ನ ರಾಜವಿದ್ಯಾ ಅಂತ ಕರೀತಾ ಇದ್ದಾರೆ. ಮತ್ತೆ ರಾಜ ಗುಹ್ಯ ಅಂತ ಯಾಕೆ ಕೇಳ್ತಾರೆ ಅಂತಂದ್ರೆ ನಾವು ನೋಡಿದೀವಿ, ರಹಸ್ಯಗಳಲ್ಲೆಲ್ಲ ಅತ್ಯಂತ ರಹಸ್ಯವಾದದ್ದು, ಆತ್ಮಜ್ಞಾನವನ್ನ ಕೊಡುವಂಥದ್ದು, ಪರಮಾತ್ಮ ಜ್ಞಾನವನ್ನ ಕೊಡುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಭಗವಂತನನ್ನ ನಾವು ಪಡ್ಕೊಳ್ಳಿಕ್ಕೆ ನಮಗೆ ಅನನ್ಯ ಭಕ್ತಿಯನ್ನ ತಿಳಿಸ್ಕೊಡುವಂಥದ್ದು. ಆದ ಕಾರಣ ಇದು ರಾಜಗುಹ್ಯ. ಪವಿತ್ರವಾದದ್ದು ಯಾಕೆ ಅಂತಂದ್ರೆ ಇದು ನಾವು ಯಾವಾಗ ಭಕ್ತಿ ಸೇವೆಯಲ್ಲಿ ತೊಡಗ್ತೀವಿ ಕೂಡಲೇ ನಮ್ಮ ಎಷ್ಟೋ ಜನ್ಮಗಳಿಂದ ಸಂಚಿತವಾದ ಕರ್ಮಗಳು ಹೇಳ್ತಾರೆ, ಕೂಟಸ್ಥ, ಮತ್ತೆ ನೀವ್ ನೋಡಿರ್ತೀರಿ ಅದೆಲ್ಲ ಕಳ್ತಿರ್ತೀವಿ ಈಗಾಗ್ಲೇ, ಬೀಜ ರೂಪದಲ್ಲಿ ಇರುವಂತದ್ದು, ಮತ್ತೆ ಫಲಕ್ಕೆ ತಿರುಗಿರುವಂತದ್ದು. ಈ ರೀತಿ ನಾವು ಮಾಡಿರುವ ಕರ್ಮದ ಫಲಗಳು ಏನಿರುತ್ತೆ ಅವೆಲ್ಲವೂ ಕೂಡ ಹೇಗೆ ಅಂತಂದ್ರೆ ನಾವು ಯಾಗ ಯಜ್ಞಗಳನ್ನ ಮಾಡಿದಾಗ, ತಪಸ್ಸನ್ನ ಮಾಡಿದಾಗ ಅದಕ್ಕೆ ಒಂದು ಹೋಲಿಕೆ ಕೊಡ್ತಾರೆ. ಒಂದು ಹುಲ್ಲು ಕಡ್ಡಿ ಬೆಳೆದಿದೆ ಅಂದ್ರೆ ಅದನ್ನ ಮೇಲಿಂದ ನಾವು ಕತ್ತರಿಸಿದ ಹಾಗೆ, ನಾವು ಯಾವಾಗ ಯಾಗ ಯಜ್ಞಗಳನ್ನ ಮಾಡ್ತೀವಿ ಆ ರೀತಿ ಮಾಡಿದಾಗ ಮೇಲಿಂದ ಆ ಹುಲ್ಲನ್ನ ಕತ್ತರಿಸಿದ ಹಾಗೆ, ಆ ಕಳೆಯನ್ನ ಕಿತ್ತಿದ ಹಾಗೆ. ಆದ್ರೆ ಆ ಬೇರು ಇನ್ನೂ ಇದೆ, ಅದು ಮತ್ತೆ ಮಳೆ ಬಂದಾಗ ಚಿಗುರಿ ಹೊರಗಡೆ ಬರುತ್ತೆ. ಹಾಗೆ ನಾವು ಮಾಡುವಂತಹ ಈ ಪುಣ್ಯ ಕಾರ್ಯಗಳು ಏನಿದೆ ಅದು ನಮ್ಮ ತಾತ್ಕಾಲಿಕ ಸಮಯಕ್ಕೆ ನಾವು ಮಾಡಿರುವ ಪಾಪಗಳಿಂದ ಮುಕ್ತಿಯನ್ನ ಕೊಡಬಹುದು. ಆದ್ರೆ ಅದರ ಬೀಜ ರೂಪದಲ್ಲಿ ಇನ್ನೂ ಅದು ಇರುತ್ತೆ. ಆದ್ರೆ ಯಾವಾಗ ನಾವು ಭಕ್ತಿಯಲ್ಲಿ ತೊಡಗ್ತೀವಿ ಅದು ಬೇರೆ ಸಮೇತ ಅದನ್ನ ಕಿತ್ತುತ್ತೆ ಅಂತಾರೆ. ಅಂದ್ರೆ ಇನ್ನ ಏನೋ ಅದು ಶೇಷ ಉಳಿಯೋದಿಲ್ಲ. ಹಾಗೆ ಅದು ನಮ್ಮ ಹಿಂದಿನ ಪೂರ್ವ ಜನ್ಮದ ಸಂಚಿತ ಕರ್ಮಗಳನ್ನು ಪ್ರತಿಫಲಗಳೇನಿದೆ ಅದರಿಂದ ನಮ್ಗೆ ಮುಕ್ತಿಯನ್ನು ಕೊಡೋದ್ರಿಂದ ಪವಿತ್ರವಾದದ್ದು ಮತ್ತೆ ಉತ್ತಮವಾದದ್ದು. ಉತ್ತಮ ಅಂತಂದ್ರೆ ಇಲ್ಲಿ ತಮಸ್ಸು ಅಂತಂದ್ರೆ ತಮ ಅಂತಂದ್ರೆ ಅದು ಈ ಭೌತಿಕ ಜಗತ್ತಿಗೆ ಸೇರಿರುವಂತದ್ದು. ಉತ್ತಮ ಅಂದ್ರೆ ಅದನ್ನ ನಮ್ಮನ್ನ ಆಧ್ಯಾತ್ಮಿಕ ಜಗತ್ತಿಗೆ ಉನ್ನತಿಯನ್ನ ಕೊಡುವಂತದ್ದು. ಮತ್ತೆ ಪ್ರತ್ಯಕ್ಷ ಅವಗಮಂ ಅಂದ್ರೆ ಇಲ್ಲಿ ನಾವು ಹಸಿದಾಗ ಊಟ ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬಿದೆ ಅಂತ ಗೊತ್ತಾಗುತ್ತೆ. ಹಾಗೆ ನಾವು ಯಾವಾಗ ಭಕ್ತಿಯಲ್ಲಿ ತೊಡಗ್ತೀವಿ ಆಗ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿತಿರುವಂತದ್ದು ನಮಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಸುಸುಖಂ ಅಂತಂದ್ರೆ ಎಲ್ಲರೂ ಕೂಡ ಅನುಷ್ಠಾನ ಮಾಡುವಂತದ್ದು. ಒಂದು ಮಗುವಿನ ಇರ್ಬೋದು, ವಯಸ್ಸಾದವ್ರು ಇರ್ಬೋದು, ಅಥವಾ ಯಾರಾದ್ರೂ ಆರೋಗ್ಯ ಸರಿ ಇಲ್ಲ ಅಂದ್ರೂ ಕೂಡ ಅಂತವ್ರು ಕೂಡ ಭಕ್ತಿಯಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಇದೆ. ಹಾಗೆ ಯಾರೇ ಬೇಕಾಗಿದ್ರು ಈ ಭಕ್ತಿ ಮಾರ್ಗದಲ್ಲಿ ಮುಂದುವರಿಬಹುದು. ಆದ್ರೆ ಈ ಅಷ್ಟಾಂಗ ಯೋಗ ಅದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ನಮ್ಗೆ ಎಲ್ಲರಿಂದಲೂ ಕೂಡ ಅದು ಸಾಧ್ಯ ಆಗುವಂತದ್ದಲ್ಲ. ಮತ್ತೆ ಇಲ್ಲಿ ಸುಸುಖಂ ಅಂತಂದ್ರೆ ಹೇಗೆ ಅಂತ ಹೇಳ್ತಾರೆ, ನಾವು ಏನು ಕಷ್ಟ ಪಡ್ಬೇಕಾಗಿಲ್ಲ, ಆನಂದವಾಗಿ ಸಂತೋಷವಾಗಿ ಅದನ್ನ ಅನುಷ್ಠಾನ ಮಾಡ್ಬೋದು. ಯಾವ ರೀತಿ ಅಂತಂದ್ರೆ ನಾವು ಏನಂತಾರೆ, ಈಟ್ ಚಾಂಟ್ ಡ್ಯಾನ್ಸ್ ಈಟ್ ಪ್ರಸಾದ ಅಂತಾರೆ. ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡಿ ಭಗವಂತನ ನಾಮ ಸಂಕೀರ್ತನೆ ಮಾಡ್ತಾ ನರ್ತನ ಮಾಡಿ
ಮತ್ತೆ ಅವನ ಪ್ರಸಾದವನ್ನ ಆನಂದವಾಗಿ ಎಲ್ಲಾ ರೀತಿಯ ಅಂದ್ರೆ ಇಲ್ಲಿ ಮಾಯಾವಾದಿಗಳು ಏನ್ ಹೇಳ್ತಾರೆ ಅಂದ್ರೆ ನೇತಿ ನೇತಿ ಅಂತಾರೆ. ಇದು ಭೌತಿಕ ಜಗತ್ತಿಗೆ ಸೇರಿದ್ದು, ನಾನು ಇದನ್ನ ಉಪಯೋಗಿಸೋದಿಲ್ಲ ಅಂತ. ಕೃಷ್ಣ ಅಂದ್ರೆ ನಾವು ಆಯ್ತು. ಹರೇ ಕೃಷ್ಣ ಮಾತಾಜಿ. ನಾನು ಇದನ್ನ ಬಳಸೋ ಹಾಗಿಲ್ಲ ಅಂತ. ಆ ರೀತಿ ಯಾವುದೂ ಇಲ್ಲ. ಇಲ್ಲಿ ಎಲ್ಲವೂ ಕೂಡ ಯುಕ್ತ ವೈರಾಗ್ಯ ಅಂತಾರೆ. ಭಗವಂತನ ಭಕ್ತಿ ಸೇವೆಗೆ ಏನೆಲ್ಲ ಬಳಸ್ತೀವಿ ಅದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗುತ್ತೆ. ಹಾಗೆ ನಾವು ಎಲ್ಲ ಆಹಾರವನ್ನ ತಗೋಬಹುದು. ಭಗವಂತನ ನೈವೇದ್ಯ ಪ್ರಸಾದ ಆಗಿರುವಂತ ಆಹಾರವನ್ನ ಸವಿಬಹುದು. ಇದೆಲ್ಲ ಸಂತೋಷವಾಗಿ ಆನಂದವಾಗಿ ಆಚರಣೆ ಮಾಡುವಂತದ್ದು. ನಾವು ಈ ಜ್ಞಾನವನ್ನ ಭಗವಂತನ ವಿಷಯವನ್ನ ತಿಳ್ಕೋಬೇಕು ಅಂತಂದ್ರೆ ಶ್ರವಣಂ ಕೀರ್ತನಂ ವಿಷ್ಣು ಅಂತಾರೆ. ಅಂದ್ರೆ ನಾವು ಯಾರು ಆಚಾರ್ಯರಿದ್ದಾರೆ ಅವರ ಮುಂದೆ ಕೂತು ಜಸ್ಟ್ ಗಮನ ಕೊಟ್ಟು ಕೇಳಿದ್ರೆ ಸಾಕು, ಇನ್ನೇನು ಕಷ್ಟ ಪಡ್ಬೇಕಾಗಿಲ್ಲ. ಗಮನ ಕೊಟ್ಟು ಕೇಳಿದ್ರೆ ಆ ಪರಮಾತ್ಮ ಜ್ಞಾನ ನಮ್ಗೆ ಸಿಗುವಂತದ್ದು. ಕರ್ತುಂ ಅವ್ಯಯಂ ನಾ ಹೇಳಿದ್ದೀನಿ, ಅದು ಮುಂದೆ ಯಾವಾಗ್ಲೂ ಕೂಡ ಈ ಜನ್ಮಕ್ಕೆ ಮುಗಿಯುವಂತದ್ದಲ್ಲ. ಅದು ಮುಂದಿನ ಜನ್ಮ ಭೌತಿಕವಾದ್ದೋ ಆಗಿರ್ಬೋದು ಅಥವಾ ಆಧ್ಯಾತ್ಮಿಕವಾದ್ದೋ ಆಗಿರ್ಬೋದು. ಆ ಜನ್ಮದಲ್ಲೂ ಕೂಡ ಈ ಭಕ್ತಿ ಸೇವೆ ಎನ್ನುವಂಥದ್ದು ನಿರಂತರವಾಗಿ ಸಾಗುವಂಥದ್ದು. ಎಲ್ಲೂ ಕೂಡ ಅದು ನಿಲ್ಲುವಂಥದ್ದು ಅಥವಾ ನಾವು ಕಳೆದುಕೊಳ್ಳುವಂಥದ್ದು ಅಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಈಗ ನಿಮಗೊಂದು ಚಟುವಟಿಕೆ, ರಾಜವಿದ್ಯಾ ರಾಜಗುಹ್ಯ ಯೋಗ. ಇದರಲ್ಲಿ ಈ 2ನೇ ಶ್ಲೋಕದಲ್ಲಿ ರಾಜವಿದ್ಯಾ, ಇನ್ನೊಂದು ರಾಜಗುಹ್ಯ, ಪವಿತ್ರಂ ಉತ್ತಮಂ, ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ, ಮತ್ತೆ ಸುಸುಖಂ ಕರ್ತುಂ. ಈ ಒಂದೊಂದು ಟಾಪಿಕ್ 5 ಗ್ರೂಪ್ಗಳಾಗಿ ಮಾಡ್ತೀನಿ. 5 ಗ್ರೂಪ್ ನಲ್ಲಿ ಒಂದೊಂದು ಗ್ರೂಪಿಗೆ ಒಂದೊಂದು ಸಿಗುತ್ತೆ. ಮೊದಲನೇ ಗ್ರೂಪ್ನವರು ರಾಜವಿದ್ಯಾ ಆದ್ರೆ 2ನೇ ಗ್ರೂಪ್ನವರು ರಾಜಗುಹ್ಯ. ಆ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ಟಾಪಿಕ್ ಇರುತ್ತೆ. ಅದರ ಕುರಿತಾಗಿ ನೀವು ಡಿಸ್ಕಷನ್ ಮಾಡಿ ಮತ್ತೆ ನಿಮ್ಮ ಗ್ರೂಪಿಂದ ಯಾರಾದ್ರೂ ಒಬ್ರು 2 ನಿಮಿಷಗಳ ಕಾಲ ಅದ್ರ ಬಗ್ಗೆ ಮಾತಾಡಬಹುದು. ಹರೇ ಕೃಷ್ಣ. ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಬ್ರೇಕ್ಔಟ್ ಮಾಡ್ಲಾ? ಹರೇ ಕೃಷ್ಣ. ಎಸ್ ಮಾತಾಜಿ. ಹಾ ಮಾತಾಡಿ. ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಹರೇ ಕೃಷ್ಣ ಮಾತಾಜಿ, ನಾನು ಜಾಯಿನ್ ಆಗ್ಲಿಕ್ಕೆ ಆಗ್ಲಿಲ್ಲ ಗ್ರೂಪ್ಗೆ, ಕೊಟ್ರೆ ಆಗ್ತೀನಿ. ಮಾತಾಜಿ ನಿಮ್ಗೆ ಅದು okay. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಮಾತಾಜಿ, ನಾನು ಯಾವ್ದೋ ಗ್ರೂಪ್ ಜಾಯ್ನ್ ಆಗಿಲ್ಲ ಮಾತಾಜಿ. ಅಂದ್ರೆ ಸ್ವಲ್ಪ ನನಗೆ ಫೋನ್ ದೂರ ಇತ್ತು. ಅಂದ್ರೆ 1 ನಿಮಿಷ ಪ್ರಭುಜಿ, ನೋಡಿ ಬರುತ್ತಾ? ಸಿಕ್ತಾ ಪ್ರಭುಜಿ? ಕೇಶವ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ ನೀವು ಬ್ರೇಕ್ಔಟ್ ರೂಮ್ ಹೋಗಿಲ್ಲ? ಮಾತಾಜಿ ನಾನು ಕಾರ್ ಓಡಿಸ್ತಾ ಇದ್ದೀನಿ, ಹಂಗೆ ಕ್ಲಾಸ್ ಕೇಳ್ತಾ ಇದ್ದೀನಿ. ಓಕೆ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ.
ಹರೇ ಕೃಷ್ಣ ಮಾತಾಜಿ. ಪ್ರವೀಣಾ ನಾರಾಯಣ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ಗೆ ರಾಜಗುಹ್ಯ ಅಂತ ಟಾಪಿಕ್ ಬಂದಿದೆ. ನಮ್ಮ ಗ್ರೂಪ್ ನಲ್ಲಿ ಶೋಭಾ ಮಾತಾಜಿ, ಲಕ್ಷ್ಮಿ ಮಾತಾಜಿ, ಪಲ್ಲವಿ ಮಾತಾಜಿ, ನಾನು, ಪ್ರವೀಣಾ ಮಾತಾಜಿ ಮತ್ತು ಲಕ್ಷ್ಮೀ ಡಿ ಮಾತಾಜಿ ಇದ್ದರು. ಎಲ್ಲರೂ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅದನ್ನ ನಾನು ಇಲ್ಲಿ ಸ್ವಲ್ಪ ವಿವರಿಸ್ತೇನೆ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ರಾಜಗುಹ್ಯ ಅಂದ್ರೆ ಇಲ್ಲಿ ಎಲ್ಲಾ ಜ್ಞಾನಕ್ಕಿಂತ ಅತ್ಯುನ್ನತ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಅಂದ್ರೆ ಇದು ಕೃಷ್ಣ ಪ್ರಜ್ಞೆಯಲ್ಲಿದ್ದು ಇರುವ ಆಧ್ಯಾತ್ಮಿಕ ಜ್ಞಾನ. ಇದು ಪರಿಶುದ್ಧವಾದ ಭಕ್ತಿಯು, ಪರಿಶುದ್ಧವಾದ ಜ್ಞಾನ. ಹಾಗಾಗಿ ಇದು ತುಂಬಾ ರಹಸ್ಯವಾದದ್ದು, ಅತ್ಯಂತ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು, ಗುಹ್ಯತಮವಾದ ಜ್ಞಾನ ಇದು. ಇದು ನಮಗೆ ಮಾತಾಜಿ, ಇದು ನಮಗೆ ಯಾವ ವಿಶ್ವವಿದ್ಯಾಲಯದಲ್ಲಿಯೂ ಸಿಗುವುದಿಲ್ಲ. ಯಾವ ವಿಶ್ವವಿದ್ಯಾಲಯದಲ್ಲಿ ಈ ವಿಷಯ ಆಧ್ಯಾತ್ಮಿಕ ಜ್ಞಾನದ ಶಾಸ್ತ್ರ ಏನು ಕಲಿಸುವುದಿಲ್ಲ. ಹಾಗೇನೆ ಎಲ್ಲಾ ವಿಷಯಗಳು ಉಂಟು ವಿಶ್ವವಿದ್ಯಾಲಯದಲ್ಲಿ, ಆದ್ರೆ ಇದು ಆಧ್ಯಾತ್ಮಿಕ ವಿಶ್ವವಿದ್ಯಾಲಯ ಎಂದು ಎಲ್ಲಿಯೂ ಇಲ್ಲ. ಹಾಗೆ ಚೇತನಾತ್ಮದ ಶಾಸ್ತ್ರವನ್ನು ಹೇಳಿಕೊಡುವ ವಿಶ್ವವಿದ್ಯಾಲಯ ಒಂದೂ ಇಲ್ಲ. ಹಾಗೂ ನಾವು ಕೇಳಲಿಲ್ಲ ಮಾತಾಜಿ. ಹಾಗಾಗಿ ಪರಿಶುದ್ಧ ಭಕ್ತಿ, ಪರಿಶುದ್ಧ ಸೇವೆಯಲ್ಲಿ ಯಾರು ತೊಡಗಿರುತ್ತಾನೋ, ಯಾವುದು ಪರಿಶುದ್ಧ ಸೇವೆಯೋ ಅದು ಒಂದು ರಹಸ್ಯತಮ ಜ್ಞಾನ ಎಂದು ಇಲ್ಲಿ ಹೇಳಲಾಗಿದೆ. ಇದು ರಾಜಗುಹ್ಯ ಅಂದರೆ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು ಎಂದು ಇಲ್ಲಿ ಹೇಳಿದ್ದಾರೆ. ಯಾರೇ ಆಗಲಿ ಕೃಷ್ಣ ಪ್ರಜ್ಞೆಗೆ ಬಂದರೇನೆ ಅದರ ರುಚಿಯು ಗೊತ್ತಾಗುವುದು. ಇಲ್ಲಿ ನಾವು ಆತ್ಮ ಎಂದರೇನು, ದೇಹ ಎಂದರೇನು ಮತ್ತು ಅದರ ವ್ಯತ್ಯಾಸವನ್ನು ಹೇಗೆ ಅರಿತುಕೊಳ್ಳುತ್ತೇವೆ, ಅದು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದುಕೊಂಡೇ ನಮ್ಗೆ ಅದು ಬರ್ತದೆ. ಭಗವದ್ಗೀತೆ ಸಾರಾಂಶವನ್ನು ಓದಿದ್ರೇನೆ ನಮ್ಗೆ ಅದು ಬರ್ತದೆ. ಎಲ್ಲ ಸಾಧು ಸಂತರ ಉಪದೇಶವನ್ನು ಕೇಳಿದರೇನೆ ನಮಗೆ ಅದು ಗೊತ್ತಾಗುತ್ತದೆ ಏನು ಅಂತ. ಹಾಗಾಗಿ ಅದನ್ನು ನಮ್ಗೆ ಐಹಿಕ ಚಟುವಟಿಕೆಗಳೆಲ್ಲ ತೊಡೆದು ಹೋಗುತ್ತದೆ ಮತ್ತು ನಾವು ಕೃಷ್ಣ ಪ್ರಜ್ಞೆಗೆ ಬಂದ ನಂತರವೇ ನಮ್ಮ ಆತ್ಮವು ಶುದ್ಧವಾಗುತ್ತದೆ. ಹಾಗೆ ಮತ್ತೆ ನಮಗೆ ತಿಳುವಳಿಕೆ ಬರುತ್ತದೆ. ಕೃಷ್ಣ ಪ್ರಜ್ಞೆಗೆ ಬಂದ ನಂತರವೇ ನಮಗೆ ತಿಳಿಯುವುದು ಆತ್ಮ ನಾಶವಾಗುವುದಿಲ್ಲ, ದೇಹ ಮಾತ್ರ ನಾಶವಾಗುತ್ತದೆ, ಆತ್ಮ ಶಾಶ್ವತವಾದದ್ದು. ಆದುದರಿಂದ ಆಧ್ಯಾತ್ಮಿಕ ಜ್ಞಾನವು ಭಗವಂತನನ್ನು ತಿಳಿಯುವುದು, ಅರ್ಥ ಮಾಡಿಕೊಳ್ಳುವುದು ಒಂದು ರಹಸ್ಯತಮವಾದ ಜ್ಞಾನವಾಗಿದೆ. ಇದು ರಾಜಗುಹ್ಯವಾಗಿದೆ. ಇದು ರಾಜಗುಹ್ಯ, ಅತ್ಯಂತ ಶ್ರೇಷ್ಠವಾದ ಜ್ಞಾನ. ಈ ಜ್ಞಾನವು ರಾಜಗುಹ್ಯವಾದದ್ದು ಎಂದು ಪ್ರಭುಪಾದರು ತಿಳಿಸಿದ್ದಾರೆ. ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದನ್ನು ಅನುಷ್ಠಾನ ಮಾಡಿದರೆ ನಾವು ಅತ್ಯುನ್ನತ ಶಿಖರಕ್ಕೆ ಸೇರಬಹುದು ಮಾತಾಜಿ. ಈ ಕೃಷ್ಣ ಪ್ರಜ್ಞೆಯನ್ನು ಅನುಷ್ಠಾನ ಮಾಡಿದರೆ ಅತ್ಯುನ್ನತ ಶಿಖರಕ್ಕೆ ಏರಬಹುದು. ಇದು ಶಾಶ್ವತವಾದದ್ದು ಎಂದು ಹೇಳಿದ್ದಾರೆ. ಪರಿಶುದ್ಧವಾದ ಭಕ್ತಿ ಸೇವೆ ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಹಾಗೂ ನಾವು ಎಲ್ಲಾ ಪಾಪಗಳ ಚಟುವಟಿಕೆಗಳಿಂದ ಹೊರಗೆ ಬರುತ್ತೇವೆ. ಐಹಿಕ ಬಯಕೆಗಳೇ ನಮಗೆ ಇರುವುದಿಲ್ಲ. ಹಾಗಾಗಿ ಇದು ನಮ್ಮ ಶುದ್ಧ ಭಕ್ತಿ ಸೇವೆಯು ಸದವಾದ ವಿಚಲಿತನಾಗದೆ ಮಾಡುವ
ಭಕ್ತಿ ಸೇವೆ ಒಂದು ರಾಜಗುಹ್ಯವಾಗಿದೆ, ರಹಸ್ಯತಮ ಜ್ಞಾನವಾಗಿದೆ ಎಂದು ಹೇಳಿದ್ದಾರೆ ಮಾತಾಜಿ. ಇಲ್ಲಿ ಪ್ರಭುಪಾದದ ಒಳ್ಳೆದಾಗಿ ತುಂಬಾ ಚೆನ್ನಾಗಿ ವಿಶ್ಲೇಷಿಸಿದ್ದಾರೆ, ವಿವರಣೆ ಕೊಟ್ಟಿದ್ದಾರೆ ಮಾತಾಜಿ. ಭಗವಂತನ ಏನು ಹಾಗೂ ಆತ್ಮ ಎಂದರೇನು ಅಂತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಕವಿತಾ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ನಮಗೆ ಲಾಸ್ಟ್ 2ನೇ ಶ್ಲೋಕದಲ್ಲಿ ಸುಸುಖಂ ಕರ್ತುಮವ್ಯಯಂ ಅಂತ ಬಂದಿದೆ ಮಾತಾಜಿ. ಇಲ್ಲಿ ಸುಸುಖಂ ಕರ್ತುಮವ್ಯಯಂ ಅಂದ್ರೆ ನಾವು ಫಸ್ಟ್ ಭಕ್ತಿ ಸೇವೆಯನ್ನು ಸುಲಭವಾಗಿ ಯಾವ ತರ ಮಾಡ್ಬೇಕು ಅಂದ್ರೆ ನಾವು ಭಕ್ತಿ ಸೇವೆಯನ್ನು ಸುಲಭವಾಗಿ ಮಾಡ್ಬೇಕು. ಆಮೇಲೆ ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಯಾವತ್ತೂ ಕೂಡ ಕ್ಷೀಣಿಸುವುದಿಲ್ಲ. ಆಧ್ಯಾತ್ಮಿಕ ಜ್ಞಾನ ಯಾವಾಗಿ ಪೂರ್ಣವಾದದ್ದು. ಅದು ಭೌತಿಕ ಜ್ಞಾನ ತರ ಮತ್ತೆ ಹುಟ್ಟಿ ಬಂದ ಮೇಲೆ ಅದು ಭೌತಿಕ ಜ್ಞಾನ ಕ್ಷೀಣಿಸುತ್ತೆ. ಸೊ ಆಧ್ಯಾತ್ಮಿಕ ಜ್ಞಾನ ಯಾವತ್ತೂ ಕ್ಷೀಣಿಸುವುದಿಲ್ಲ. ನಾವು ಎಲ್ಲಿಂದನೂ ಎಂಡ್ ಮಾಡಿರ್ತೀವೋ ಮತ್ತೆ ಅದು ಅಲ್ಲಿಂದನೇ ನಮಗೆ ಶುರು ಆಗುತ್ತೆ. 3ನೇ ಪಾಯಿಂಟ್ ಮಾತಾಜಿ, ಇದು ಎಕ್ಸಾಂಪಲ್ ಇದು ಸನಕ ಸನಂದನ ಸನತ್ ಕುಮಾರರು ಅವರು ಯಾವ ತರ ಭಕ್ತಿಯಲ್ಲಿ ತೊಡಗಿಸಿಕೊಂಡಿದೆ ಅಂದ್ರೆ ಒಂದು ತುಳಸಿ ದಳವನ್ನು ಸ್ವೀಕರಿಸಿ ಅವರು ಭಕ್ತಿ ಮಾರ್ಗದಲ್ಲಿ ಬ್ರಹ್ಮಚಾರಿಗಳಾಗಿ ಭಕ್ತಿ ಮಾರ್ಗದಲ್ಲಿ ಅವರು ಅಂತ ಉನ್ನತ ಸ್ಥಾನಕ್ಕೆ ಏರಿದ್ದಾರೆ ಅಂತ ಹೇಳ್ಬೋದು ಮಾತಾಜಿ. ಇನ್ನೊಂದು ಪಾಯಿಂಟ್ ಮಾತಾಜಿ, ಇದು ಲಾಸ್ಟ್ಗೆ ನಾವು ನವವಿಧ ಭಕ್ತಿ ನಮಗೆ ಯಾವ ತರ ಅಂಬರೀಷ ಮಹಾರಾಜನ ಮಾಡಿದ್ದಾರೆ ಅಂತ ಅದು ಒಂದು ಹೇಳ್ಬೋದು. ಇನ್ನೊಂದು ಪತ್ರಂ ಪುಷ್ಪಂ ಫಲಂತೋಯಂ. ಸೊ ಅದು ಭಗವಂತ ಏನ್ ಅಂದಿದ್ದಾರೆ ಅಂದ್ರೆ ನನಗೆ ಭಕ್ತಿಯಿಂದ ಒಂದು ಹೂವು, ಎಲೆ, ನೀರು, ತುಳಸಿ ದಳ ಏರ್ಸಿದ್ರೆ ನಾನು ಅದು ತುಂಬಾ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಸುಸುಖಂ ಕರ್ತುಮವ್ಯಂ ಅಂದ್ರೆ ನೀನು ಯಾವ ತರ ಸುಖದಿಂದ ನಮಗೆ ಇದು ಭಕ್ತಿನನ್ನು ನೀನು ತೊಡಗಿಸ್ಕೊಂತೀಯೋ ಅದು ಅತಿ ಸಂತೋಷಕರವಾದ, ಅದ್ರಲ್ಲಿ ನಾನು ಸುಸುಖಂ ಅಂದ್ರೆ ಇಲ್ಲಿ ಅತಿ ಸಂತೋಷಕರವಾದ ಅಂದಿದೆ. ಕರ್ತವ್ಯಂ ಅಂದ್ರೆ ಆಚರಿಸಲು. ಅಂದ್ರೆ ನೀನು ಸಂತೋಷವಾಗಿ ಏನು ನನಗೆ ಭಕ್ತಿಯನ್ನು ಆಚರಿಸುತ್ತೇವೋ ಅದು ನಾನು ಪ್ರೀತಿಯಿಂದ ಆಚರಿಸುತ್ತೇನೆ ಅಂತ ಇಲ್ಲಿ ಹೇಳಿದ್ದಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಪದ್ಮಿನಿ ಮಾತಾಜಿ. ಮಾತಾಜಿ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತು ನಾನು ಹೇಳ ಅವ್ರು ಲೇಟ್ ಆದ್ರೆ. ಹಾ ಮಾತಾಜಿ ಹೇಳಿ ಮಾತಾಜಿ. ಓಕೆ, ಹರೇ ಕೃಷ್ಣ. ನಮ್ಗೆ ಪ್ರತ್ಯಕ್ಷ ಅವಘಂ ಧರ್ಮಂ ಅಂತ ಪ್ರತ್ಯಕ್ಷ ಅನುಭವ. ಭಕ್ತಿ ಈ ರಾಜಗುಹ್ಯವಾದ ಈ ಜ್ಞಾನ ಪ್ರತ್ಯಕ್ಷ ಅನುಭವದಿಂದ ನಮ್ಗೆ ಗೊತ್ತಾಗ್ತದೆ. ಈಗ ಭಕ್ತಿ ಅಂದ್ರೆ ಹೇಳ್ತಾರೆ ಊಹಾಪೋಹ, ತುಂಬಾ ಆನಂದ ಆಗ್ತದೆ ನಮ್ಗೂ ಹೀಗೆ ಒಂದು ಒಂದಿನ ಮಾಡ್ತೀವಿ. ಹಾಗಲ್ಲ, ಭಕ್ತಿ ಅನ್ನೋದು ಭಗವಂತನನ್ನು ಪ್ರೇಮಿಸುವುದು, ಪ್ರತ್ಯಕ್ಷವಾಗಿ ನಾವು ಸೇವೆ ಮಾಡೋದರಿಂದಲೇ ಗೊತ್ತಾಗ್ತದೆ ಬಂದು. ಈಗ ಎರಡನೇದು ಏನು ಆತ್ಮ, ನಾವು ಶರೀರ ಆತ್ಮನ ಅನ್ನೋದು ಪ್ರತ್ಯಕ್ಷದಿಂದ ನಮ್ಗೆ ಗೊತ್ತಾಗ್ತದೆ. ಯಾರಾದ್ರೂ ಸಾಯುವಾಗ ಅಯ್ಯೋ ಶರೀರ ಇದೆ, ಮತ್ತೆ ಯಾರು ಗೊತ್ತು ಆತ್ಮ, ಈ ಪ್ರತ್ಯಕ್ಷ ಅನುಭವದಿಂದ ಗೊತ್ತಾಗ್ತದೆ. ಮತ್ತೆ ಈಗ ಭಗವದ್ಗೀತೆ ಹೇಳ ಪತ್ರಂ ಪುಷ್ಪಂ ಫಲಂ ತೋಯಂ ವೇವೇ ಭಕ್ತಾ ಪ್ರೇಯಸ್ರಿ ಹೇಳಿದ್ ಭಗವಂತ ಹೇಳಿದ್ದಾನೆ. ಇದ್ರ ನಾವು ಎಷ್ಟೋ ಕಥೆಯಿಂದ ಗೊತ್ತಾಗ್ಬೋದು. ಈಗ ಇದರಲ್ಲಿ ಕುಬ್ಜೆ ಅವಳು ಸುಂದರವಾಗಿರ್ಲಿಲ್ಲ, ಆದ್ರೆ ಭಗವಂತ ಅವಳ ಭಕ್ತಿಯಿಂದ ಪ್ರಸನ್ನನಾಗಿ ಅವಳಿಗೆ ಆ ಗೂನುವನ್ನು ತೆಗೆದು ಅವಳಿಗೆ ಸೌಂದರ್ಯವನ್ನು ಕೊಡ್ತಾನೆ. ಈಗ ಆನೆ ಇದರಲ್ಲಿ ಒಂದು ಹೂವನ್ನು ಕೊಟ್ಟು ತನ್ನ ಮುಕ್ತಿಯನ್ನು ಸಾಧಿಸ್ತಾನೆ. ಮತ್ತೆ ಈಗ ಸನತ್ ಕುಮಾರ್ ಒಂದು ತುಳಸಿ ದಳದಿಂದ ಅವರು ಭಕ್ತಿಯಲ್ಲಿ ಬರ್ತಾರೆ.
ಇದೆಲ್ಲ ನೋಡಿದ್ರೆ ಭಗವಂತ ನಮ್ಮಿಂದ ಏನು ನೋಡ್ತಾನೆ, ಆ ಭಕ್ತಿಯ ಹಿಂದೆ ಭಾವವನ್ನು ನೋಡ್ತಾನೆ ಅಲ್ವಾ. ರಾಮನ ಅವತಾರದಲ್ಲಿ ಜಟಾಯು ಪಕ್ಷಿಯಾದ್ರೂ ಭಗವಂತ ಅವನಿಗೆ ಮುಕ್ತಿಯನ್ನು ಕೊಡ್ತಾನೆ. ಹಾಗಿರುವ ಭಗವಂತ ಈ ಪ್ರತ್ಯಕ್ಷದಿಂದ ನಮ್ಗೆ ಗೊತ್ತಾಗ್ತದೆ ನಾವು ಭಗವಂತ ನಮ್ಮ ಭಾವವನ್ನು, ನಮ್ಮ ಭಕ್ತಿಯನ್ನು ಭಾವದಲ್ಲಿ ನೋಡ್ತಾನೆ, ವಸ್ತುವಿನಲ್ಲಿ ಅಲ್ಲ ಅಂತ ಅನ್ನೋದು. ಹೀಗೆ ಪ್ರತ್ಯಕ್ಷದಿಂದ ವಿದ್ಯೆ ಬೇಕಿಂದಿಲ್ಲ, ಶಿಕ್ಷಣ ಬೇಕಿಂದಿಲ್ಲ, ಭಕ್ತಿಯ ಸೇವೆ ಮಾಡ್ತಾ 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 ಭಗವಂತನಿಗೆ ಸೇವೆ ಮಾಡ್ತಾ ಮಾಡ್ತಾ ಭಕ್ತಿ ಅನ್ನುವುದು ನಮ್ಗೆ ಅನುಭವ ಬರ್ತದೆ. ಈಗ ನಾವು ಜಪ ಮಾಡ್ತಾ ಮಾಡ್ತಾ ನಮ್ಗೆ ಗೊತ್ತಾಗ್ತದೆ ಇದು ನಮ್ಮಲ್ಲಿರುವ ಯಾವುದು ಅನರ್ಥಗಳು ಹೇಗೆ ನಾಶವಾಗ್ತದೆ. ಅಯ್ಯೋ ಬೇಡ, ಹಾಗೆ ಮಾಡೋದು ಬೇಡ, ಬೈಯೋದು ಬೇಡ, ಜಗಳ ಮಾಡೋದು ಬೇಡ, ಅದು ತಿನ್ನೋದು ನಾವು ಪ್ರಸಾದ ಅದು ಹೊರಗೆ ಮಾಡಿದ್ದು ಅದು ತಿನ್ನೋದು ಬೇಡ. ಪ್ರತ್ಯಕ್ಷವಾಗಿ ನಮ್ಗೆ ಅನುಭವ ಬರ್ತದೆ, ಬೇಡ ಬೇಡ ಅನ್ನೋದು ಬರ್ತದೆ. ಹೇಳ್ತಾರಲ್ಲ ಭಕ್ತಿ, ಈಗ ನೀವು ಹೇಳಿದ ಹಾಗೆ ಮೇಲಿನ ಪುಣ್ಯಕರ್ಮಗಳಿಂದ ಮೇಲಿಂದ ಮಾತ್ರ ಪಾಪ ಕರ್ಮಗಳು ಹೋಗ್ತದೆ. ಆದ್ರೆ ಬುಡದಲ್ಲಿ ಹಾಗೆ ಯಾವ್ದು ಮಳೆ ಬಿದ್ದ ತಕ್ಷಣ ಹೇಗೆ ಬುಡ ಚಿಗುರುತ್ತದೆ, ಹಾಗೆ ನಾವು ಭಕ್ತಿಯ ಮಾಡಿದ್ರೆ ನಮ್ಗೆ ಮೂಲದಿಂದ ಅದು ಬೇಡ, ಹಾಗೆ ಮಾಡೋದು ಬೇಡ, ಅದು ತಪ್ಪು ಅನ್ನೋದು ಯಾರು ಹೇಳ್ಬೇಕಿತ್ತಿಲ್ಲ. ನಾವು ಹರಿನಾಮ ಸಂಕೀರ್ತನೆ ಶುದ್ಧವಾಗಿ ಎಷ್ಟು ತೆಗೆದುಕೊಳ್ತೀವೋ ಅಷ್ಟು ನಮ್ಮಲ್ಲಿ ಪರಿವರ್ತನೆ ಬರ್ತದೆ. ಪ್ರತ್ಯಕ್ಷವಾಗಿ ನಮ್ಗೆ ಅರ್ಥ ಆಗ್ತದೆ ಅದು ತಪ್ಪು, ಇದು ತಪ್ಪು, ಅದು ಸರಿ, ಯಾವ್ದು ಭಗವಂತನಿಗೆ ಇಷ್ಟ, ಭಗವಂತನನ್ನು ಪ್ರೀತಿಸುವ ಕೆಲಸ ಯಾವುದು, ಭಗವಂತನಿಗೆ ಯಾವ್ದು ಇಷ್ಟವಿಲ್ಲ ಅದು ಕೆಲಸವನ್ನು ಮಾಡಬಾರದು ಅನ್ನೋದು ನಮ್ಮಲ್ಲಿ ನಮ್ಗೆ ಅನುಭವ ಬರ್ತದೆ. ಆದ್ರಿಂದ ಭಕ್ತಿ ಮಾಡೋದು ಪ್ರತ್ಯಕ್ಷವಾಗಿ ನಮ್ಗೆ ಫೀಲ್ ಆಗ್ತದೆ ಅಂತ ನಾನು ಹೇಳ್ತೇನೆ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಪದ್ಮಿನಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ನಮ್ದು ಗ್ರೂಪ್ ನಂಬರ್ 1. ಹಾ ಮಾತಾಜಿ. ಹರೇ ಕೃಷ್ಣ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮಾತಾಜಿ. ಮಾತಾಜಿ, ನಮ್ದು ಗ್ರೂಪ್ ನಂಬರ್ 1 ನಾವು 5 ಜನ ಇದ್ವಿ. ಮುನಿರಾಜು, ಲಕ್ಷ್ಮಿ ಎಂ, ಅನಂತ ಕುಲಕರ್ಣಿ, ರಾಜೇಶ್ವರಿ ಮತ್ತೆ ನಾನು ಪದ್ಮಿನಿ. ನಮ್ಗೆ ರಾಜವಿದ್ಯಾ ಅನ್ನೋದು ಬಂದಿದೆ. ಈ ರಾಜವಿದ್ಯೆ ಅನ್ನೋದು ಭಗವದ್ಗೀತೆಯ ಅಧ್ಯಾಯದಲ್ಲಿ 9ನೇ ಅಧ್ಯಾಯವಾಗಿ ಆಗಿರುತ್ತದೆ. ಮತ್ತೆ ಇದನ್ನ ರಾಜವಿದ್ಯೆ ಅಂತ ಕರೆದಿದ್ದಾರೆ. ಯಾಕೆ ಅಂತಂದ್ರೆ ಇದು ಎಲ್ಲಾ ಸಿದ್ಧಾಂತಗಳನ್ನ ಮತ್ತೆ ತತ್ವ ಚಿಂತನೆಗಳನ್ನ ಒಳಗೊಂಡಿದೆ. ತತ್ವ ಚಿಂತನೆಗಳ ಸಾರವನ್ನೇ ಇದು ಒಳಗೊಂಡಿದೆ. ಭಾರತದ ಅತಿ ಮುಖ್ಯವಾದ ತತ್ವಜ್ಞಾನಿಗಳಾದ ಗೌತಮ, ಕಣಾದ, ಕಪಿಲ, ಯಾಜ್ಞವಲ್ಕ್ಯ, ಶಾಂಡಿಲ್ಯ ಮತ್ತೆ ವೈಶ್ವಾನರು ಇಂಥವರೆಲ್ಲ ಇದ್ದಾರೆ. ಇದಲ್ದಿರ ವೇದಾಂತ ಸೂತ್ರನ ರಚಿಸಿದಂತಹ ವ್ಯಾಸದೇವರು ಕೂಡ ಇದ್ದಾರೆ. ಆದುದರಿಂದ ಇದನ್ನ ತತ್ವಜ್ಞಾನದ ಅಥವಾ ಆಧ್ಯಾತ್ಮಿಕ ಜ್ಞಾನದಲ್ಲಿ ಯಾವುದೇ ರೀತಿಯ ಒಂದು ಚಿಂತನೆಗಳಿಗೆ ಯಾವುದೇ ರೀತಿಯ ಕೊರತೆ ಇಲ್ಲ ಅಂತ ಹೇಳ್ಬೋದು. ಈ 9ನೇ ಅಧ್ಯಾಯನ ಇಂತಹ ಎಲ್ಲಾ ವೇದಗಳ ಅಥವಾ ಎಲ್ಲ ವಿದ್ಯೆಗಳ ರಾಜ ಅಂತ ಕರೀತಾರೆ. ವೇದ ಮತ್ತೆ ವಿವಿಧ ತತ್ವಜ್ಞಾನದ ಅಧ್ಯಯನ ಮಾಡೋದ್ರಿಂದ ಏನ್ ಪಡಿತೀವಿ ಜ್ಞಾನ, ಆ ಜ್ಞಾನದ ತಿರುಳು ಈ ಭಗವದ್ಗೀತೆ 9ನೇ ಅಧ್ಯಾಯ 1ರಲ್ಲೇನೆ ನಾವು ತಿಳ್ಕೋಬಹುದು ಅಂತ ಇಲ್ಲಿ ಭಗವಂತ ಕೃಷ್ಣ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಬಿಟ್ಟಿದ್ದೀವಿ? ಪವಿತ್ರ ಮುತ್ತಮ್ಮ 3ನೇ ಗ್ರೂಪ್ ಯಾರಿದ್ರಿ? ಹರೇ ಕೃಷ್ಣ. ಹರೇ ಕೃಷ್ಣ. 3ನೇ ಗ್ರೂಪ್ ಅವರು ಯಾರಿದ್ರಿ? ಹರೇ ಕೃಷ್ಣ ಮಾತಾಜಿ. ಅವರು ಹೇಳ್ತೇನೆ ಅಂತ ಬರ್ಕೊಂಡ್ರು, ಅವ್ರು ಹೇಳಿಲ್ಲ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಕೇಳಿಸ್ತಾ ಇದೆಯಲ್ಲ ಮಾತಾಜಿ? ಹಾ ಮಾತಾಜಿ. ನಮ್ಮ ಗ್ರೂಪ್ ಇಂದು ಮಾತಾಜಿ ಪವಿತ್ರಂ ಉತ್ತಮಂ ಅಂತ ಹೇಳಿ ಒಂದು ಮನುಷ್ಯನ ಪಾಪ ಕರ್ಮಗಳು ಒಂದು ಮರಕ್ಕೆ ಹೋಲಿಸಿದಾಗ ಅದು ಬೀಜ ರೂಪದಿಂದ ಬೆಳೆಯ ಮರ. ಪಾಪ ಕರ್ಮಗಳು ಬೀಜ ರೂಪದಲ್ಲಿ ಇರುತ್ತೆ. ಅದು ತಕ್ಷಣ ಮರ ಬೆಳೆಯೋದು, ಮೊಳಕೆ ಹೊಡೆದು ನಮ್ಗೆ ಕಾಣೋದಿಲ್ಲ. ಹಾಗಾಗಿ ನಾವು ಮಾಡಿರೋ ಪಾಪ ಕರ್ಮಗಳು ಕೆಲವೊಂದು ಸಂಕಟ, ಇನ್ನು ಕೆಲವು ನೋವುಗಳು, ಮತ್ತೆ ಕೆಲವೊಂದು ಇನ್ನೂ ಇರುತ್ತೆ. ಅದು ತಕ್ಷಣ ನಮ್ಗೆ ಇದು ಗೋಚರಿಸಲ್ಲ. ಇಂಥ ಎಷ್ಟೇ ಪಾಪ ಕರ್ಮಗಳು ಫಲ ನೀಡ್ಲಿ ಅಥವಾ ಸಂಗ್ರಹದಲ್ಲಿರಲಿ, ಅವು ಕ್ರಮೇಣ ಅದೃಶ್ಯವಾಗುತ್ತೆ. ಕಾರಣ
ಅದು ಭಕ್ತಿ ಸೇವೆ ಅದು ಮನುಷ್ಯ ಭಕ್ತಿ ಸೇವೆಯಲ್ಲಿ ತೊಡಗಿದಾಗ ಆ ಭಕ್ತಿ ಸೇವೆಗೆ ಪಾಪಕರ್ಮಗಳನ್ನ ಅದೃಶ್ಯ ಮಾಡಿ ತೊಳೆದು ಹಾಕುವಷ್ಟು ಶಕ್ತಿ ಇರುತ್ತೆ. ಅದಕ್ಕಂತಾನೆ ಆ ಭಕ್ತಿ ಸೇವೆಗೆ ಇದು ಒಂದು ಪವಿತ್ರ ಮತ್ತೆ ಉತ್ತಮ ಅಂತ ಹೇಳ್ತಾರೆ. ಉತ್ತಮ ಅಂದ್ರೆ ಆಧ್ಯಾತ್ಮಿಕ ಸಂಪೂರ್ಣವಾಗಿ ಇದಕ್ಕೆ ಐಹಿಕ ಚಟುವಟಿಕೆಗಳ ಸೋಂಕಿರೋದಿಲ್ಲ. ಮತ್ತೆ ಇದು ಎಷ್ಟು ಪವಿತ್ರ ಉತ್ತಮವಾದದ್ದು. ಇದು ಒಬ್ಬ ಭಕ್ತ ಇದನ್ನ ಭಗವಂತ ಸೇವೆಯಲ್ಲಿ ತೊಡಗಿದಂಗೆ ಇದು ಐಹಿಕ ಚಟುವಟಿಕೆಗಳಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ತಿಳಿದಿರುತ್ತೆ. ಮತ್ತು ಇದು ಪ್ರಕೃತಿಯ ಗುಣಗಳ ಯಾವುದೇ ರೀತಿ ಸೋಂಕು ಇದಕ್ಕೆ ಇರುವುದಿಲ್ಲ. ಇದು ಅತ್ಯಂತ ಪರಿಣಾಮಕಾರಿ ನೇರವಾದ ಪರಿಣಾಮ. ಅದಲ್ಲದೆ ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ಣ ಮಾಡುವಾಗ ಒಂದು ದಿವ್ಯಾದ ಒಂದು ಅನುಭವ ಭಕ್ತನಿಗೆ ಲಭಿಸುತ್ತೆ. ಮತ್ತು ಇದು ಶೀಘ್ರವಾಗಿ ಆತ ಐಹಿಕ ಸೋಂಕುಗಳಿಂದ ಮುಕ್ತಿಯನ್ನು ಹೊಂದುತ್ತಾನೆ, ಪರಿಶುದ್ಧನಾಗುತ್ತಾನೆ. ಅಷ್ಟೇ ಅಲ್ಲದೆ ಈ ಶ್ರವಣ ಕೀರ್ತನೆ ಮಾಡುವುದರಿಂದ ಭಕ್ತಿ ಚಟುವಟಿಕೆಗಳ ನೇರವಾದ ಒಂದು ಸಂದೇಶ ಪರಿಣಾಮ ಅವನಿಗೆ ಲಭಿಸುತ್ತದೆ. ಮತ್ತೆ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳಲ್ಲಿ ತೊಡಗುವುದರಿಂದ ಆತ ಆಧ್ಯಾತ್ಮಿಕವಾಗಿನೂ ಕೂಡ ಮುನ್ನಡೀತಾ ಇರುತ್ತಾನೆ. ಇದು ಅತ್ಯಂತ ಉತ್ತಮವಾದದ್ದು. ಆಧ್ಯಾತ್ಮಿಕ ಬದುಕಿನಲ್ಲಿ ಯಾವುದೇ ರೀತಿ ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳ ಬಗ್ಗೆ ಭಕ್ತಿ ಸೇವೆ ಬಗ್ಗೆ ಯಾವುದೇ ರೀತಿ ಇಲ್ಲ. ಹಾಗಾಗಿ ಈ ಕೃಷ್ಣ ಪ್ರಜ್ಞೆ ಆಂದೋಲನದಲ್ಲಿ ಏನಿದೆ ನಾವು ಭಕ್ತಿ ಸೇವೆ ತೊಡಗ್ತಾ ಇದೀವಿ, ಇದೊಂದು ಅತ್ಯಂತ ಪರಿಶುದ್ಧವಾದದ್ದು, ಉತ್ತಮವಾದದ್ದು. ಇದು ಈ ಒಂದು ಪರಿಶುದ್ಧತೆಯಲ್ಲಿ ತೊಡಗುವುದರಿಂದ ಮನುಷ್ಯನು ಆಧ್ಯಾತ್ಮಿಕವಾಗಿ ಮುನ್ನಡೆಯುತ್ತಾ ಮತ್ತು ತುಂಬಾ ಪರಿಶುದ್ಧವಾಗುತ್ತಾನೆ. ಮಾತಾಜಿ, ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದುವವರು ಹ್ಯಾಂಡ್ ರೈಸ್ ಮಾಡ್ಬೋದು. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸ್ಕೂಲಿಂದ ಫೋನ್ ಬಂತು, ಹಾಗಾಗಿ ರಿಸೀವ್ ಮಾಡ್ಲಿಲ್ಲ ಮಾತಾಜಿ. ಓಕೆ, ಓದಿ ಮಾತಾಜಿ. ಹೀಗೆ ಭಕ್ತಿ ಸೇವೆಯ ಪ್ರಕ್ರಿಯೆಯು ಅಥವಾ ಕೃಷ್ಣ ಪ್ರಜ್ಞೆಯು ರಾಜವಿದ್ಯೆ ಮತ್ತು ಎಲ್ಲಾ ರಹಸ್ಯ ವಿದ್ಯೆಯ ರಾಜ. ಇದು ಧರ್ಮದ ಅತ್ಯಂತ ಪರಿಶುದ್ಧ ರೂಪ. ಅದನ್ನು ಕಷ್ಟವಿಲ್ಲದೆ ಸಂತೋಷವಾಗಿ ಅನುಸರಿಸಬಹುದು. ಆದುದರಿಂದ ಅದನ್ನು ಅಂಗೀಕರಿಸಬೇಕು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಂದ್ರೆ ಈಗ ಈ ಭಕ್ತಿ ಸೇವೆ ಅನ್ನುವಂಥದ್ದು ಅದು ಅತಿ ಸುಲಭವಾಗಿ ಯಾರು ಬೇಕಾದ್ರೂ ಮಾಡಕ್ಕೆ ಆಗುತ್ತೆ. ಅಂದ್ರೆ ನಾವು ನಾರದರ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹೇಗೆ ನಾರದರು, ಅವರಿಗೆ ಯಾವುದೇ ಅಕ್ಷರ ಜ್ಞಾನ ಇರಲಿಲ್ಲ, ಒಂದು ಉತ್ತಮ ಕುಟುಂಬದಲ್ಲಿ ಅವರ ಜನನ ಆಗಿರೋದಿಲ್ಲ. ಆದ್ರೆ ಅವರ ತಾಯಿ ಅವರು ಒಂದು ಚಾತುರ್ಮಾಸದ ಸಂದರ್ಭದಲ್ಲಿ ಹೇಗೆ ವೇದಾಂತಿಗಳ ಸೇವೆಯನ್ನ ಮಾಡ್ತಾರೆ ಅಂತ, ಹಾಗೆ ಅವರು ಸೇವೆ ಮಾಡ್ಬೇಕಾದ್ರೆ ಅವರ ಜೊತೆಯಲ್ಲಿ ಪುಟ್ಟ ಬಾಲಕ, ಇವರಿಗೆ ಒಂದು 5 ವರ್ಷ ಇರುತ್ತೆ, ಅವರು ಕೂಡ ಅವರ ತಾಯಿಯ ಜೊತೆ ಸೇರಿ ಅವರ ಸೇವೆಯನ್ನ ಮಾಡ್ತಾರೆ. ಹಾಗೆ ಅವರು ಏನಂತ ಹೇಳ್ತಾರೆ ಅಂತಂದ್ರೆ, ಭಗವಂತನ ಪ್ರಸಾದ, ಅದು ಪ್ರಸಾದ ಅಂದ್ರೆ ಅವನ ಭಕ್ತರ ಪ್ರಸಾದ, ಅದು ಮಹಾಪ್ರಸಾದ ಅಂತ ಹೇಳ್ತಾರೆ. ಹಾಗೆ ಈ ವೇದಾಂತಿಗಳು ಅವ್ರು ಏನು ಆಹಾರವನ್ನ ಸೇವಿಸಿ ಬಿಟ್ಟಿರ್ತಾರೆ, ಅವರ ಅನುಮತಿಯನ್ನು ಪಡ್ಕೊಂಡು ನಾರದರು ಅದನ್ನ ಸವಿದಾಗ ಮತ್ತೆ ಅಲ್ಲಿ ಕೂತು ಅವರ ಮಧ್ಯೆ ಚರ್ಚೆ ನಡೀತಿರುತ್ತೆ, ಭಗವಂತನ ವಿಷಯವಾಗಿ ಚರ್ಚೆಗಳು ನಡೀತಾ ಇರುತ್ತೆ, ಶ್ರವಣ ಕೀರ್ತನೆಗಳಾಗ್ತಿರುತ್ತೆ, ಅದರಲ್ಲಿ ಅವರು ಕೂಡ ಪಾಲ್ಗೊಳ್ತಾರೆ. ಹೀಗೆ ನಾರದರು ಅವರಿಗೆ ಯಾವುದೇ ಅಕ್ಷರ ಜ್ಞಾನ ಇಲ್ಲ ಅಂದ್ರೂ ಕೂಡ, ಒಂದು ಉತ್ತಮ ಕುಟುಂಬದಲ್ಲಿ ಜನನ ಅನ್ನೋದು ಆಗಿಲ್ಲ ಅಂದ್ರೂ ಕೂಡ, ಅವ್ರು ಹೇಗೆ ಭಕ್ತರ ಸಂಘದಲ್ಲಿ ಇದ್ದ ಕಾರಣ ಆ ಜ್ಞಾನವನ್ನ ಪಡ್ಕೋತಾರೆ ಅಂತ ನಾವು ನೋಡ್ತೀವಿ. ಹಾಗೆ ತುಂಬಾ ಸುಲಭವಾಗಿ ಯಾರು ಬೇಕಾದ್ರೂ ಅದನ್ನ ಪಡ್ಕೋಬಹುದು. ಆದ್ರೆ ಅವರಲ್ಲಿ ಶ್ರದ್ಧೆ ಇರ್ಬೇಕು. ಅಲ್ಲಿ ಅವರು ಶ್ರದ್ಧೆಯಿಂದ ಆ ವೇದಾಂತಿಗಳ ಸೇವೆಯನ್ನ ಮಾಡ್ತಾರೆ. ಮತ್ತೆ ಅವರ ಶ್ರವಣ ಕೀರ್ತನೆ ಏನ್ ಮಾಡ್ತಾ ಇದ್ದಾರೆ ಭಗವಂತನ ಕುರಿತಾಗಿ, ಅದರಲ್ಲಿ ಅವರು ಶ್ರದ್ಧೆ ವಹಿಸಿದ ಕಾರಣ ಅದನ್ನ ಅವ್ರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ವಿದ್ಯೆ ಅನ್ನೋದು ಅದು ನಿಜವಾಗ್ಲೂ ಅದು ಎಲ್ಲ ವಿದ್ಯೆಗಳ ರಾಜ. ಮತ್ತೆ ಎಲ್ಲ ರಹಸ್ಯಗಳಲ್ಲಿ ಕೂಡ ಪರಮ ರಹಸ್ಯವಾದದ್ದು. ಮತ್ತೆ ಎಲ್ಲರನ್ನು ಕೂಡ ಪರಿಶುದ್ಧಗೊಳಿಸುವಂತದ್ದು ಅಂದ್ರೆ ನಾವು ನೋಡ್ತೀವಿ, ದೀಕ್ಷೆಯ ಸಮಯದಲ್ಲಿ ದೀಕ್ಷಾ ಗುರುಗಳು ನಮ್ಮೆಲ್ಲ ಹಿಂದಿನ ಪೂರ್ವ ಕರ್ಮಗಳು ಏನಿದೆ ಅದೆಲ್ಲದರ ಪ್ರತಿಫಲಗಳನ್ನ ಅವರು ತಗೋತಾರೆ. ಹೀಗೆ ಅದು ನಮ್ಮನ್ನ ಪರಿಶುದ್ಧರನ್ನಾಗಿಸುತ್ತೆ. ಮತ್ತೆ ಕಷ್ಟವಿಲ್ಲದೆ ಯಾರು ಬೇಕಾದ್ರೂ ಸಂತೋಷವಾಗಿ ಅನುಸರಿಸಬಹುದು. ಒಬ್ಬ ಬಡವ ಕೂಡ ಒಂದು ಲೋಟದಲ್ಲಿ ನೀರು ಮತ್ತೆ ತುಳಸಿ ದಳವನ್ನ ಇಟ್ಟು ಕೊಡಬಹುದು. ಭಗವಂತ ನಮ್ಮಿಂದ ಏನು ಅಷ್ಟ ಭೋಗಗಳನ್ನ ಕೇಳೋದಿಲ್ಲ, ಅವನು ಕೇಳುವಂತದ್ದು ಭಾವಗ್ರಹಿ ಜನಾರ್ದನ,
ಪ್ರೀತಿಯಿಂದ ಆ ಭಾವದಿಂದ ಭಗವಂತನಿಗೆ ಒಂದು ನೀರನ್ನ ಅರ್ಪಣೆ ಮಾಡಿದ್ರು ಕೂಡ ಪರಮಾತ್ಮ ಅದನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ತಾನೆ. ಹೀಗೆ ಯಾರ್ ಬೇಕಾದ್ರೂ ಭಕ್ತಿಯಲ್ಲಿ ತೊಡಗಬಹುದು. ಆದುದರಿಂದ ನಾವು ಭಕ್ತಿಯನ್ನ ಅಂಗೀಕರಿಸ್ಬೇಕು, ಎಲ್ಲರೂ ಕೂಡ ಭಕ್ತಿಯನ್ನ ಮಾಡ್ಬೇಕು ಅಂತೇಳಿ ತಿಳಿಸ್ತಾ ಇದ್ದಾರೆ ಪ್ರಭುಪಾದರು. ಇನ್ನೊಂದು ಚಟುವಟಿಕೆ ಈಗ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧ. ಶ್ಲೋಕ 9ನೇ ಅಧ್ಯಾಯದ 4ರಿಂದ 10 ಶ್ಲೋಕಗಳು. ನಿಮಗೆ ನೀಡಿರುವ ಶ್ಲೋಕಗಳಿಂದ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧವನ್ನು ತೋರಿಸುವ ಚಿತ್ರಗಳನ್ನ ಬರಿಬೇಕು. ನೀವು ಚಿತ್ರಗಳನ್ನ ಬರಿಬೇಕು. ಮತ್ತೆ ವಿಶೇಷ ಗಮನ ಕೊಡಿ. ಸಂಸ್ಕೃತ ಶ್ಲೋಕಗಳು, ಪ್ರಭುಪಾದರ ಭಾವಾರ್ಥಗಳು, ಸಾದೃಶ್ಯಗಳನ್ನ ಉಲ್ಲೇಖಿಸಲಾಗಿದೆ. ಅಂದ್ರೆ ಇದನ್ನ ನೀವು ತಿಳಿಸ್ಬೇಕಾಗುತ್ತೆ. ನೀವು ಯಾವ ಶ್ಲೋಕ ನಿಮ್ಗೆ ಸಿಗುತ್ತೆ ಆ ಶ್ಲೋಕದಲ್ಲಿ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧ ತೋರಿಸುವಂತ ಒಂದು ಚಿತ್ರವನ್ನು ಬಿಡಿಸ್ತೀರಿ. ಚಿತ್ರವನ್ನು ಬಿಡಿಸಿದಾದ್ಮೇಲೆ ಅದರಲ್ಲಿ ಬರುವಂತಹ ಸಂಸ್ಕೃತ ಶ್ಲೋಕ, ಮುಖ್ಯವಾದ ಶ್ಲೋಕದ ಬಗ್ಗೆ ಹೇಳ್ತೀರಿ. ಮತ್ತೆ ಪ್ರಭುಪಾದರ ಭಾವಾರ್ಥದಲ್ಲಿ ಏನ್ ತಿಳಿಸಿದ್ದಾರೆ ಅದನ್ನ ಹೇಳ್ಬೇಕು. ನಂತರ ಒಂದು ಸಾದೃಶ್ಯ, ಅದರಲ್ಲಿ ಯಾವ್ದಾದ್ರು ಸಾದೃಶ್ಯಗಳನ್ನ ಉಲ್ಲೇಖ ಇತ್ತು ಅಂದ್ರೆ ಅದ್ರ ಬಗ್ಗೆ ತಿಳಿಸ್ಬೇಕಾಗುತ್ತೆ. ಹರೇ ಕೃಷ್ಣ. ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಹರೇ ಕೃಷ್ಣ. ತಿಳಿತಲ್ವಾ? ಹರೇ ಕೃಷ್ಣ. ಈಗ ನಾನು ಮುಂದೆ ಶ್ಲೋಕಗಳು ಕೊಡ್ತೀನಿ ಮಾತಾಜಿ. 9ನೇ ಅಧ್ಯಾಯದ 4ರಿಂದ 10ರಲ್ಲಿ ಬರುವಂತಹ ಶ್ಲೋಕಗಳನ್ನ ತಿಳಿಸ್ತೀನಿ. ನಿಮ್ಗೆ ಒಂದು ಶ್ಲೋಕ ಸಿಗುತ್ತೆ, ಅದರಲ್ಲಿ ಯಾವ್ದಾದ್ರು ಒಂದು ಶ್ಲೋಕ ನಿಮ್ಮ ಗ್ರೂಪ್ಗೆ. ಆ ಶ್ಲೋಕದಲ್ಲಿ ಬರುವಂತಹ ಒಂದು ಚಿತ್ರವನ್ನು ಬಿಡಿಸ್ಬೇಕು. ನೀವು ಚಿತ್ರವನ್ನು ಬಿಡಿಸ್ಬೇಕಾಗತ್ತೆ. ಅಲ್ಲಿ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧ ತೋರಿಸುವಂತ ಚಿತ್ರವನ್ನ ಬಿಡಿಸ್ಬೇಕಾಗತ್ತೆ. ನಂತರ ನೀವು ಆ ಶ್ಲೋಕದಲ್ಲಿ ಬರುವಂತಹ ಸಂಸ್ಕೃತ ಶ್ಲೋಕ, ಅದ್ರಲ್ಲಿ ಯಾವ್ದು ಪದ ಮುಖ್ಯವಾದ ಏನಾದ್ರು ಇತ್ತು ಅಂದ್ರೆ ಅದನ್ನ ತಿಳಿಸ್ಬೇಕಾಗುತ್ತೆ. ನಂತರ ಪ್ರಭುಪಾದರ ಭಾವಾರ್ಥವನ್ನ ಹೇಳ್ಬೇಕು. ಅದ್ರಲ್ಲಿ ಪ್ರಭುಪಾದರು ಏನ್ ಭಾವಾರ್ಥ ಕೊಟ್ಟಿದ್ದಾರೆ ಆ ಚಿತ್ರವನ್ನ ತೋರಿಸ್ತಾ ನೀವು ಆ ಭಾವಾರ್ಥದಲ್ಲಿ ಏನ್ ತಿಳ್ಕೊಡ್ರಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಮತ್ತೆ ಆ ಭಾವಾರ್ಥದಲ್ಲಿ ನಿಮ್ಗೆ ಸಾದೃಶ್ಯ, ಅನಾಲಜಿ ಎಲ್ಲಾದ್ರೂ ಕೊಟ್ಟಿದ್ರೆ ಅದನ್ನು ಕೂಡ ನೀವು ವಿವರಣೆ ಹೇಳ್ಬೇಕಾಗತ್ತೆ. ಅರ್ಥ ಆಯ್ತು ಮಾತಾಜಿ? ಶ್ಲೋಕಗಳು ಯಾವ್ದಂತ ನೋಡೋಣ. ಮೊದಲನೇ ಗುಂಪಿಗೆ 4ನೇ ಶ್ಲೋಕ, 2ನೇ ಗುಂಪಿಗೆ 5ನೇ ಶ್ಲೋಕ, 3ನೇ ಗುಂಪಿಗೆ 6, 7, 8 ಶ್ಲೋಕ ಇಲ್ಲ. ನೆಕ್ಸ್ಟ್ 4ನೇ ಗುಂಪಿಗೆ 9 ಮತ್ತೆ 5ನೇ ಗುಂಪಿಗೆ 10ನೇ ಶ್ಲೋಕಗಳನ್ನ ನೆನ್ಪಿಟ್ಕೊಳ್ಳಿ. ನೀವು ಯಾವ ಗ್ರೂಪ್ಗೆ ಹೋಗ್ತೀರಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಶ್ಲೋಕವನ್ನ ಕೊಟ್ಟಿದ್ದೀನಿ. ಮೊದಲನೇ ಗ್ರೂಪ್ ಮಾತಾಜಿ, ಮೊದಲನೇ ಗ್ರೂಪ್ ಏನ್ ಬರ್ತಾರೆ ಬ್ರೇಕ್ಔಟ್ ರೂಮ್ ಅಲ್ಲಿ ಅವರಿಗೆ 4ನೇ ಶ್ಲೋಕ, 2ನೇ ಗುಂಪಿಗೆ 5, 3, 6, 4ನೇದಕ್ಕೆ 9 ಮತ್ತೆ 5ನೇದಕ್ಕೆ 10ನೇ ಶ್ಲೋಕ. 6 ಇದೆ ಮಾತಾಜಿ, 7, 8 ಇಲ್ಲ ಅಷ್ಟೇ. ಹಾಗಾದ್ರೆ ನಾ ಬ್ರೇಕ್ಔಟ್ ರೂಮ್ಗೆ ಇದ್ ಮಾಡ್ತೇನೆ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಲ್ವಾ? ಹರೇ ಕೃಷ್ಣ. ಮಾತಾಜಿ ದಯವಿಟ್ಟು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಮಾತಾಜಿ ಬ್ರೇಕ್ಔಟ್ ರೂಮ್ ಇಲ್ಲನಾ?
ಇದೆ ಮಾತಾಜಿ, ಜಾಯ್ನ್ ಆಗಿಲ್ಲ ನೀವು? ಇಲ್ಲ ಹಾಗೆ ಬರ್ತಾ ಇಲ್ಲ ಮಾತಾಜಿ, ನನಗೆ ವ- ಬಂದಿಲ್ಲ. ವ- ಒಂದ್ ಮಾತಾಜಿ ನಿಮಿಷ ನಾನು ಬ್ರೇಕ್ಔಟ್ ರೂಮ್ ಬಂದಿಲ್ಲ ಮಾತಾಜಿ. ಮತ್ತೆ ಕೊಡ್ತೀನಿ ನೋಡಿ ಮಾತಾಜಿ. ಬಂದಿಲ್ಲ ಮಾತಾಜಿ ಬ್ರೇಕ್ಔಟ್ ರೂಮ್. ಈಗ ಮಾತಾಜಿ ಇಲ್ಲ ಇಲ್ಲ ಮಾತಾಜಿ ಬಂದಿಲ್ಲ ನನಗೆ. ಮಾತಾಜಿ ಸ್ವಲ್ಪ ಜನ ಬ್ರೇಕ್ಔಟ್ ರೂಮಿಗೆ ಹೋಗಿದ್ದಾರೆ, ನಾವು 12 ಜನ ಹಾಗೆ ಉಳ್ಕೊಂಡಿದೀವಿ. ಏನ್ ಮಾಡೋದು ಮಾತಾಜಿ, ಒಂದ್ ನಿಮಿಷ ಇರಿ. ಹೌದು ಮಾತಾಜಿ, ಸಿಕ್ಕಿಲ್ಲ ನಮ್ಗೆ. ನಮಗೂ ಸಿಕ್ಕಿಲ್ಲ ಮಾತಾಜಿ. ಒಂದ್ ಸೆಕೆಂಡ್ ಮಾಡಿ ಮಾತಾಜಿ. ಮಾತಾಜಿ ಇನ್ನೂ ಆಗಿಲ್ಲ. ತುಂಬಾ ಮಾತಾಜಿ ಇಂಡಿವಿಜುವಲ್ ಆಗಿ ಹೇಳ್ಬೋದಾ? ಮಾತಾಜಿ ಹಾ ಮಾತಾಜಿ ಒಂದ್ ನಿಮಿಷ ಮಾತಾಜಿ, ನೋಡ್ತೀನಿ ಅವ್ರನ್ನೆಲ್ಲ. ಅದೇ ಬ್ರೇಕ್ಔಟ್ ಮತ್ತೆ ಈಚೆ ತೆಗ್ದಿದ್ದೀನಿ. ಎಲ್ಲರೂ ಬಂದಿದ್ದಾರೆ, ಮತ್ತೆ ಮಾಡ್ತೀನಿ ನೋಡಿ ಮಾತಾಜಿ. ಕ್ಷಮಿಸಿ ಎಲ್ಲರೂ, ಬ್ರೇಕ್ಔಟ್ ರೂಮ್ ಸ್ವಲ್ಪ ತೊಂದರೆ ಆಗಿದೆ. ಮತ್ ಮಾಡ್ತಾ ಇದ್ದೀನಿ, ಇನ್ನೊಂದ್ಸಲ ತಗೊಳ್ಳಿ ದಯವಿಟ್ಟು. ಮಾತಾಜಿ ಇನ್ನು 10 ಮೆಂಬರ್ಸ್ ಹಾಗೆ ಉಳ್ಕೊಂಡಿದೀವಿ. ಹಾ ಮಾತಾಜಿ ಮಾಡ್ತಾ ಇದ್ದೀನಿ. ಯಾಕೆ ಇದೆ ತಗೋತಿಲ್ಲ ಅಂತ ಗೊತ್ತಾಗ್ತಿಲ್ಲ. ಆಯ್ತಲ್ಲ ಮಾತಾಜಿ? 8 ಮೆಂಬರ್ ಉಳ್ಕೊಂಡಿದೀವಿ ಮಾತಾಜಿ. 9. ಇನ್ನ ಇದ್ದೀರಾ ಮಾತಾಜಿ? ಹಾ ಇಲ್ಲಿ ತೋರಿಸ್ತಿಲ್ಲ ಅದು. ಎಲ್ಲರದು ಆಗಿದೆ ಅಂತ. ಓಕೆ, ಇನ್ನ ಇಬ್ರು ಇದ್ದೀರಾ. ಜಯಲಕ್ಷ್ಮಿ ಮಾತಾಜಿ ನಿಮ್ದಾಗಿಲ್ಲ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ದಾಮೋದರ್ ಪ್ರಭುಜಿ.
ರಾಜಪ್ರಭು ನೀವು ಹ್ಯಾಂಡ್ ರೈಸ್ ಮಾಡ್ಬೋದು. ಹರೇ ಕೃಷ್ಣ. ನಾನು 2 ಪಾಯಿಂಟ್ ಹೇಳ್ತೀನಿ, ನೀವು ಮಿಕ್ಕಿದ್ ಹೇಳ್ತೀರಾ ಮಾತಾಜಿ? ನಾನ್ ಹೇಳ್ತೀನಿ ಬೇಕಾದ್ರೆ. ಆಯ್ತು, ನಾನು ಒಂದ್ 2 ಪಾಯಿಂಟ್ ಅಷ್ಟೇ ಹೇಳ್ತೀನಿ. ಇಲ್ಲಿ ಕಟ್ಕಟ ಎಲ್ಲ ಇದೆ, ಇಲ್ಲಿ ರಾಜ ಇದ್ದಾರೆ, ಅವ್ರ ನೇಣ್ ಹಾಕಿದ್ದಾರೆ. ಅದು ಏನಂತ ಹೇಳೋದು ಅಲ್ಲಿ, ಒಂದ್ ನಿಮಿಷ, ಎಲ್ಲೋಯ್ತದು? ಇದು ನ್ಯಾಯಾಧೀಶದ ಬೇಕಿದ್ ನಾನು ಪಿಕ್ಚರ್ ತೋರಿಸ್ತೀನಿ ಮತ್ತೆ. ಆಮೇಲೆ ಇಲ್ಲಿ ದೇವಸ್ಥಾನ, ಇಲ್ಲಿ ಕೃಷ್ಣನ ಟೆಂಪಲ್ ಇದೆ, ಇಲ್ಲಿ ಭಕ್ತನಿದ್ದಾನೆ. ಅವ್ನು ಯಾವುದೇ ಚಳಿ ಮಳಿ ಅನ್ನೋದು ಯಾವುದೇ ಅನ್ನದೇ ದೇವಸ್ಥಾನಕ್ಕೆ ಯಾವಾಗ್ಲೂ ಅವ್ನು ಭಕ್ತಿಯಿಂದಾನೇ ಹೋಗ್ತಾನೆ ಅಂತ ಹೇಳ್ಬೋದು. ಇದು ಮಾಡ್ಬೋದು ಮಾತಾಜಿ. ಕಾಣಿಸುತ್ತಾ ಮಾತಾಜಿ? ತೋರ್ಸ್ಲಾ? ಮಾತಾಜಿ, ನೀವು ಗ್ರೂಪ್ ಇಂದ ಹೊರಗಡೆ ಬಂದಿದ್ದೀರಿ, ಡಿಸ್ಕಷನ್ ಮುಗ್ದಿದೆ. ಡಿಸ್ಕಷನ್ ಮುಗ್ದಿದೆ ಈಗ. ರಾಜಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದಂಡೋತ್ಪನ್ನ ಮಾತಾಜಿ. ನಮ್ಮ ಗ್ರೂಪ್ ಬಂದಿತ್ತು, ಇದು ತೆಗೆದಿದ್ದೇನೆ ಮಾತಾಜಿ. ನೀವು ನಿಮಗೆ ಕಾಣಿಸುತ್ತಾ ಇಲ್ಲ ನೋಡಿ? ಕಾಣಿಸುತ್ತಾ? ಸ್ವಲ್ಪ ಹಿಂದೆ ತಗೊಳ್ಳಿ ಪ್ರಭುಜಿ, ಇನ್ನು ಚೂರ್ ಹಿಂದೆ ತಗೊಳ್ಳಿ. ಕಾಣುತ್ತೆ ಪ್ರಭುಜಿ, ಇನ್ನು ಚೂರ್ ಮೇಲೆ ಮಾಡಿ. ಮೇಲೆ ಲಾರ್ಡ್ ಕೃಷ್ಣ ಬರೆದಿದ್ದೀನಿ, ಅದ್ರ ಕೆಳಗೆ ನಿಸರ್ಮಗೆ ಅವ್ರ ಎಲ್ಲಾ ದೇವತೆಗಳ ಹೆಸರು ಹಾಕಿದ್ದೀನಿ, ನಿಸರ್ಗ ಮಾಡಿದ್ದೀನಿ ಮಾತಾಜಿ. ಹಾ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪಾಯಿಂಟ್ಸ್ ಅಂದ್ರೆ ಇಲ್ಲಿ ಪ್ರತಿಯೊಂದು ಈಗ ದೇವತೆಗಳು ಅವ್ರ ಸೃಷ್ಟಿ, ಕೃಷ್ಣನ ಅವ್ರಿಗೆಲ್ಲ ಸೃಷ್ಟಿ ಮಾಡಿಬಿಟ್ಟಿದ್ಮೇಲೆ ಅವ್ರಿಗೆ ಹೊರಗೆ ಅವ್ರ ಜೊತೆ ಕೆಲಸ ಮಾಡ್ತಾ ಅವ್ರ ಡೈರೆಕ್ಷನ್ ದಲ್ಲಿ ಕೆಲಸ ಮಾಡ್ತಾನೆ. ಆದ್ರೆ ಅದ್ರೊಳಗೆ ಇರೋದಿಲ್ಲ ಅವನು. ಅವ್ರಿಗೆ ಹೇಳ್ತಾನೆ, ನೀನು ಮಳೆ ನೋಡ್ಕೊಳ್ಳೋ, ಇದು ನೋಡ್ಕೊ, ಇದು ಹೇಳ್ತಾನೆ. ಅದೇ ರೀತಿ ಇಲ್ಲಿ ಪರಮ ಪ್ರಭು ಸಂಕಲ್ಪ, ಅವ್ರ ಸಂಕಲ್ಪ ಅಷ್ಟೇ ಮಾಡ್ತಾರೆ. ಆದ್ರೆ ಐಹಿಕ ಪ್ರಕೃತಿ ಇದನ್ನು ನಿರ್ವಹಿಸ್ತಾರೆ. ಪ್ರಕೃತಿ ಹೇಳಿದ್ರೆ ಜೀವಿಗಳಿಗೆ ನಾನೇ ತಂದು ಹೇಳ್ತಾನೆ, ಪ್ರತಿಯೊಂದು ನನ್ನಿಂದನೇ ಆಗಿದೆ, ನಾನೇ ಮಾಡಿದ್ದೀನಿ. ಅಥವಾ ಈ ಪ್ರತಿಯೊಂದು ಜಗತ್ತಿನಾಗೆ ನೀವೇನಂತೀರಿ, ಯಾವ ದೇವತೆಗಳು ಅವರಿಂದನೇ ಉದ್ಭವಿಸಿದಾರೆ, ಎಲ್ಲ ಮಾಡ್ತೀರಿ. ಆದ್ರೂ ಅದ್ರೊಳಗೆ ನಾನಿಲ್ಲ ಅಂದ್ರೂ ಇಲ್ಲಿ ಕೆಲಸ ಪ್ರತಿಯೊಂದು ಮಾಡ್ತಾರೆ. ಬರೀ ನಾನು ನೋಡಿದ್ರೆ ಸಾಕು, ನನ್ನ ಕಣ್ಣು ನೋಡಿದ್ರಿಂದ ನಾನು ಇದನ್ನ ಸೃಷ್ಟಿ ಮಾಡಬಲ್ಲೆ ಅಂತ ಹೇಳಿದ್ದಾರೆ. ಗರ್ಭಕ್ಕೆ ಕಡೆ ನೋಟ ಮಾತ್ರ ಐಹಿಕ ಪ್ರಕೃತಿ ಗರ್ಭ ಎಲ್ಲ ಜೀವಿಗಳಿಗೂ ಸೇರಿಸುತ್ತಾನೆ. ಎಲ್ಲ ಜೀವಿಗಳ ಪೂರ್ವ ಕಣ್ಣು ನೋಟದ ಜನಿಸಿದರು ತಮ್ಮ ಹಿಂದಿನ ಕಾರ್ಯಗಳಿಗೆ ಮತ್ತು ಆಸೆಗಳಿಗೆ ಅನುಗುಣವಾಗಿ ಬೇರೆ ಬೇರೆ ದೇಹಗಳನ್ನು ಪಡೆಯುತ್ತಾರೆ. ಅದೇ ರೀತಿ ಐಹಿಕ ಪ್ರಕೃತಿಯ ಕಣ್ಣೋಟ ಬಿಡುವುದರಿಂದ ಪರಮ ಪ್ರಭುವಿನ ನಿಶ್ಚಯವಾಗಿ ಚಟುವಟಿಕೆಗಳು ತೋರಿಸುತ್ತಾನೆ. ಆದ್ರೆ ಐಹಿಕ ಜಗತ್ತಿನ ಅಭಿವ್ಯಕ್ತಿಗೂ ಆತನಿಗೂ ನೇರ ಸಂಬಂಧ ಇಲ್ಲ. ಶ್ರುತಿಯಲ್ಲಿ ಉದಾಹರಣೆ ಹೇಳಿರ್ತಾರೆ, ಸುಗಂಧದಲ್ಲಿ ಹೂವಿನಲ್ಲಿ ಅವು ಇರ್ತಾನೆ, ಆದ್ರೆ ಅದ್ರೊಳಗೆ ಇರ್ಬೇಕಂತಲ್ಲ. ಅದ್ ನಾವ್ ಎಲ್ಲಿ ಕೂತಲ್ಲ ನಮ್ಮ ಮೂಗಿಗೆ ಬರುತ್ತೆ, ಆದ್ರೆ ಅದು ಅಲ್ಲಿ ನಾವು ಹೋಗಿಬೇಕು, ನಾವು ನೋಡಬೇಕು ಅಂತಿಲ್ಲ. ಅದ್ ಹೆಂಗ್ ಮೂಗಿಗೆ ಬರ್ತದೆ ಅದ್ರೊಳಗೂ ಅವು ಇರ್ತಾನೆ ಅಂತ ಅದರ ಅರ್ಥ ಹೇಳಿರ್ತಾನೆ ಪ್ರಭುಜಿ ಮಾತಾಜಿ. ಐಹಿಕ ಜಗತ್ತಿನ ಪ್ರಭುಗೆ ಎಂತಾದ ಸಂಬಂಧವಿದೆ. ವಾಸ್ತವಿಕ ಆತನಿಗೆ ಈ ಐಹಿಕ ಜಗತ್ತಿನ ಸಂಬಂಧ, ಆದ್ರೆ ತನ್ನ ಕಣ್ಣೊಡದೆ ಸ್ಪಷ್ಟ ಮಾಡಿ ಜಗನ್ಮನೆಯಾಗಿರೋ ಸಂಗ್ರಹ ಹೇಳ್ಬೇಕಂದ್ರೆ ದೇವತ ಪರಮತನ ಮೇಲ್ವಾಚರಣೆ ಎಲ್ಲ ಐಹಿಕ ಪ್ರಕೃತಿ ಏನನ್ನೂ ಮಾಡಲಾರದು. ಅದು ಅವನು ಮರ್ಜಿ ಇದ್ರೆ, ಅಂದ್ರೆ ಮೀನ್ಸ್ ಅವ್ರದ್ದು ಇಚ್ಛಾ ಇರ್ಲಿಕ್ಕೆ, ಅಂದ್ರೆ ಯಾವ್ದೋ ನಾವು ಒಂದು ಹುಲ್ಲುಗಡ್ಡಿ ಅಳಾಡಾಗಿಲ್ಲ ಅಂತ ಹೇಳ್ತಾರಲ್ಲ, ಮತ್ತೆ ಆ ರೀತಿ ಇಲ್ಲಿ ಪ್ರತಿಯೊಂದು ಅವಂಗೆ ಬಿಟ್ಟಿದ್ದಿದೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಣಿಸ್ತಾ ಇದೆಯಲ್ಲ ಮಾತಾಜಿ ಇದು? ಒಂದ್ ನಿಮಿಷ ಮಾತಾಜಿ. ಹಾ ಮಾತಾಜಿ, ಕಾಣಿಸ್ತಿದೆ, ಹೇಳಿ ಮಾತಾಜಿ. ಮಾತಾಜಿ, ನಮ್ಗೆ ಶ್ಲೋಕ 6 ಅಂದ್ರೆ ಸೂರ್ಯ ಚಂದ್ರ ಆಕಾಶ ಭಗವಂತನ ಎಲ್ಲ ಸೃಷ್ಟಿಯಲ್ಲಿ ಅವನ ಇಚ್ಛೆಗಂತಾನೆ ಎಲ್ಲವೂ ಕೂಡ ಸೃಷ್ಟಿ, ಅವನ ಇಚ್ಛೆ ಅಂತಾನೆ ಪಾಲನೆ, ಅದನ್ನ ನಾಶನ ಕೂಡ ಮಾಡುವಂತದ್ದು. ಅದರಲ್ಲಿ ಬೃಹತ್ತವಾದದ್ದು ಒಂದು ಅವನ ಸೃಷ್ಟಿ, ಅವನ ಬಲ ಅಂತಂದ್ರೆ ಗಾಳಿ, ಅದು ಆಕಾಶದಲ್ಲಿ ಇರುವಂತದ್ದು. ಸೂರ್ಯ ಚಂದ್ರ ಗ್ರಹಗಳೆಲ್ಲವೂ ಕೂಡ ಪಥದಲ್ಲಿ ಅವನ ಇಚ್ಛೆ ಅಂತಾನೆ ನಡೀತಿರುವಂತದಲ್ಲೇ ಗಾಳಿನೂ ಕೂಡ ಆಕಾಶದಲ್ಲೇ ಇರುವಂತದ್ದು. ಅದ ಆಚೆ ಗಾಳಿ ಇಲ್ಲ. ಈ ಒಂದು ಭಗವಂತನ ಪರಮ ಸಂಕಲ್ಪದಿಂದ ಗಾಳಿಯು ಆದ್ರೆ ಅವನ ಇಚ್ಛೆಯಂತೆ ಗಾಳಿ ಹೇಗೆ ಬೀಸುತ್ತದೆ, ಹಾಗೆ ಆಕಾಶ ಕಾಯಗಳು
ಗ್ರಹಗಳು ಕೂಡ ಪಥ ಬದಲಾಯಿಸದೇನೆ ಭಗವಂತನ ಸಂಕಲ್ಪದಂತಾನೆ ಚಲಿಸುತ್ತಾ ಇರುತ್ತದೆ. ಇದರಲ್ಲಿ ಅತ್ಯಂತ ಹೆಚ್ಚಿನದು ಒಂದು ಶಾಖ ಮತ್ತು ಬೆಳಕುಗಳನ್ನ ಪ್ರಸರಿಸುವ ಅಗಾಧ ಶಕ್ತಿ ಭಗವಂತನಿಗಿದೆ. ಅವನ ಇಚ್ಛೆ ಪ್ರಕಾರನೇ ಅದು ನಿಗದಿತ ಪಥದಲ್ಲಿ ಚಲಿಸುತ್ತದೆ. ಮಾತಾಜಿ ವಿಡಿಯೋ ಆನ್ ಮಾಡಿ ಮಾತಾಜಿ. ಮಾತಾಜಿ ಇದು ಬುಕ್ ನಂದು ಇಲ್ಲ ಮಾತಾಜಿ, ಇದು ಆನ್ಲೈನ್ ಅಲ್ಲಿ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಹೇಳಿ. ಗಾಳಿಯ ಚಲನೆ ಎಷ್ಟೊಂದು ಪರಿಣಾಮಕಾರಿ. ಅದು ಪ್ರತಿಯೊಂದು ವಸ್ತುವಿನ ಚಲನೆ ಮೇಲೂ ಕೂಡ ಅದ್ರ ಪ್ರಭಾವ ಇರುತ್ತದೆ. ಹಾಗಾಗಿ ವಾಯು ಒಂದು ಅತ್ಯಂತ ಮಹತ್ತರವಾದದ್ದು. ಇದು ಎಲ್ಲವೂ ಕೂಡ ಇದರಲ್ಲಿ ಭಗವಂತನ ಇಚ್ಛೆಯಂತೆ ಚಲಿಸುತ್ತದೆ ಮತ್ತು ಅವನ ಸೃಷ್ಟಿ ಪಾಲಕ ಮತ್ತೆ ನಾಶನ ಕೂಡ ಹೌದು. ಈ ಪರಮ ಭಗವಂತನ ಆದೇಶವಿಲ್ಲದೆ ಯಾವುದು ಸೂರ್ಯ ಚಂದ್ರ ಮತ್ತಿತರ ಗ್ರಹಗಳು ಒಂದು ಹುಳ್ಳಿನೆಸಲು ಕೂಡ ಅಲಗಾಡುವುದಿಲ್ಲ. ಶಾಖ ಬೆಳಕು ಕೂಡ ಅಷ್ಟೇನೆ. ಇಂಥ ಒಂದು ಅಭಿವ್ಯಕ್ತಿ ಭಗವಂತ ಸಂಪೂರ್ಣ ಆಕಾಶ, ಗಾಳಿ ಮತ್ತು ಆಕಾಶ ಕಾಯಗಳು ಭಗವಂತನ ಸಂಪೂರ್ಣ ಹಿಡಿತದಲ್ಲಿದೆ. ಈ ಗಾಳಿ ಇರುವಿಕೆ ನಮಗೆ ಅನುಭವ ಮಾತ್ರ, ಅದು ಕಣ್ಣಿಗೆ ಕಾಣಿಸುವುದಿಲ್ಲ. ಹಾಗೆಯೇ ಭಗವಂತನ ಈ ಸೃಷ್ಟಿ ಅಗಾಧವಾದದ್ದು, ನಮಗೆ ಗೋಚರಿಸದಿದ್ರು ಅದರ ಅನುಭವ. ಮತ್ತು ಇದನ್ನ ಈ ಅಗಾಧವಾದ ಬೃಹತ್ತಾದ ಬ್ರಹ್ಮಾಂಡ, ಗಾಳಿ, ಆಕಾಶ ಇವನ್ನೆಲ್ಲನೂ ಕೂಡ ಸಂಪೂರ್ಣವಾಗಿ ಭಗವಂತನ ಹಿಡಿತದಲ್ಲಿದೆ. ಆತನ ಇಚ್ಛೆ ಇಲ್ಲದೆ ಯಾವುದು ಕೂಡ ಅಲಗಾಡುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ನಮ್ ಗ್ರೂಪ್ ನಲ್ಲಿ ಶೋಭಾ ಮಾತಾಜಿ, ಪ್ರವೀಣ ಮಾತಾಜಿ ಮತ್ತು ವಿನೀತಾ ಮಾತಾಜಿ, ನಾನು ಸೇರಿ 4 ಜನ ಇದ್ವಿ. ನಮ್ಗೆ ಬಂದಿರೋ ಶ್ಲೋಕ 5 ಮಾತಾಜಿ. ನ ಚ ಮಸ್ತಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತ ಬೃನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಃ ಮತ್ಸಾನಿ ನ ಚ ಮತ್ಸಾನಿ ಭೂತಾನಿ ಅಂದ್ರೆ ಸೃಷ್ಟಿ ಆದದ್ದೆಲ್ಲ ನನ್ನನ್ನೇ ಆಧರಿಸಿದೆ. ಪಶ್ಯಮೇ ಯೋಗಮೈಶ್ವರಂ, ನನ್ನ ಯೋಗ ಸಮೃದ್ಧಿಯನ್ನ ನೀನು ಒಮ್ಮೆ ನೋಡು. ಎಲ್ಲಾ ಜೀವಿಗಳ ಚಿತ್ರ ಮಾತಾಜಿ ಶೋಭಾ ಮಾತಾಜಿ ತೋರಿಸ್ತಾರೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಬರ್ದಿದೀನಿ ನೋಡಿ. ಎಲ್ಲಾ ಜಲಚರ ಪ್ರಾಣಿಗಳಾಗಿರ್ಬೋದು, ನೀವ್ ಹೇಳಿ ಮಾತಾಜಿ. ಗಿಡ ಮರ ಎಲ್ಲ ಇದೆ, ಅದೆಲ್ಲದ್ರ ಮಧ್ಯ ಕೃಷ್ಣ ಇದ್ದಾರೆ. ಆದ್ರೆ ನಮ್ ಜೊತೆಗಿದ್ದಾರೆ ಅಂತ ನಾವ್ ಅನ್ಕೊಳಲ್ಲ ಅಷ್ಟೇ. ನಾವು ಇಷ್ಟು ಬೇಗ ಇಷ್ಟು ಸುಂದರವಾಗಿ ಮಾಡಿದ್ರಿ ಮಾತಾಜಿ ಕೃಷ್ಣನ. ಚೆನ್ನಾಗಿದೆ ಮಾತಾಜಿ. ನಾವೆಲ್ಲ ಕೃಷ್ಣ ಬಿಡಿಸಿ ಅಂದ್ರೆ ಕೊಡಲು ನವಿಲ್ಗರಿ ಇಟ್ಟು ಮುಗಿಸ್ತಾ ಇದ್ವಿ. ನೋಡಿ ಮಾತಾಜಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ. ಇವಾಗ ಫಿನಿಶಿಂಗ್ ಎಲ್ಲಾರು ಹೇಳೋ ತನಕ. ನೈಸ್, ಥ್ಯಾಂಕ್ ಯು ಮಾತಾಜಿ. ಹೇಳಿ ಮಾತಾಜಿ, ಹೇಳಿ ನೀವು ಎಕ್ಸ್ಪ್ಲೈನ್ ಮಾಡಿ. ಇಲ್ಲಿ ಎಲ್ಲಾ ಜೀವಿಯ ಪಾಲಕನು ಅವನೇ. ಯಾಕಂದ್ರೆ ಎಲ್ಲಾ ಜೀವಿಗಳು ಅವನಿಂದಾನೇ ಬರೋದು, ಅವನು ಎಲ್ಲಾ ಕಡೆ ಇರ್ತಾನೆ. ಆದ್ರೂ ಅವನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗ ಆಗಿರಲ್ಲ. ಯಾಕಂದ್ರೆ ಈ ಸೃಷ್ಟಿಯ ಮೂಲನೇ ಅವನೇ, ಅಲ್ಲಿ ಅವನಿಂದನೇ ಎಲ್ಲಾ ಹೊರಸೂಸೋದು. ಅಂದ್ರೆ ಇಲ್ಲಿ ಮತ್ಸಾನಿ ಸರ್ವಭೂತಾನಿ. ಪ್ರಭು ಹೇಳ್ತಾನೆ ನಾನೇ ಎಲ್ಲದಕ್ಕೂ ಆಧಾರ. ಇದನ್ನ ಜನ ತಪ್ಪಾಗಿ ಅರ್ಥೈಸ್ಕೊಳ್ಬಾರ್ದು. ವಿಶ್ವದ ಅಭಿವ್ಯಕ್ತಿಯ ನಿರ್ವಹಣೆ ಪಾಲನೆ ಕೂಡ ಅವನಿಂದನೇ ಆಗುತ್ತೆ. ಈ ಗ್ರಹ ವ್ಯೂಹ ಲೋಕಗಳೆಲ್ಲವೂ ಅವನೇ ಸೃಷ್ಟಿ ಮಾಡುವಂಥದ್ದು. ಅವನು ಎಲ್ಲೋ ಇದ್ರೂ ಕೂಡ ಅವನ ಕಂಟ್ರೋಲ್ ಅಲ್ಲೇ ಇರುತ್ತೆ ಎಲ್ಲಾ ಗ್ರಹ ವ್ಯೂಹಗಳು. ಮತ್ತೆ ಈ ಆಕಾಶವು ಪ್ರಭುವಿನ ಪರಮ ಶಕ್ತಿ ಆಗಿರೋದ್ರೆ, ಆದ್ರೆ ಆಕಾಶದಿಂದ ಆತನು ಮಾತ್ರ ಆಕಾಶದಿಂದ ಬೇರೆ ಇರ್ತಾನೆ. ಅವನದೇ ಆದ ಒಂದು ಲೋಕದಲ್ಲಿ ಇರ್ತಾನೆ. ಆದ್ರೆ ಎಲ್ಲವೂ ಅವನಿಂದನೇ, ಈ ಆಕಾಶ ಭೂಮಿ ಎಲ್ಲವೂ ಅವನಿಂದನೇ ಸೃಷ್ಟಿ ಆದದ್ದು. ಇಲ್ಲಿ ನಿರುಕ್ತಿ ಅನ್ನೋ ಪದನ ಇಲ್ಲಿ ಹೇಳಿದರೆ, ಯುಜ್ಯತೇನೇನ ದುರ್ಘಟೇಶು ಕಾರ್ಯೇಶು ಅಂದ್ರೆ ಪರಮಪ್ರಭು ತನ್ನ ಶಕ್ತಿಯನ್ನು ಮೆರೆಯುತ್ತಾ ಕಲ್ಪನೆಗೆ ನಿಲುಕದ ಅದ್ಭುತ ಲೀಲೆಗಳನ್ನ ನಮ್ಮ ಈ ಐಕ್ಯ ಜಗತ್ತಿನಲ್ಲಿ ನಡೆಸ್ತಾನೆ ಇರ್ತಾನೆ. ಮತ್ತೆ ಅವನು ತನ್ನ ವ್ಯಕ್ತಿತ್ವದ ಬೇರೆ ಬೇರೆ ಪ್ರಬಲ ಶಕ್ತಿಗಳು ತುಂಬಿ, ಅವನಲ್ಲಿ ಹೆಚ್ಚು ಪ್ರಬಲ ಶಕ್ತಿಗಳು ತುಂಬಿ ತುಳುಕಿದ್ರು ಕೂಡ ಆತನ ಸಂಕಲ್ಪವೇ ನಿಜವಾದ ವಾಸ್ತವಾಂಶ. ದೇವೋತ್ತಮ ಪರಮಪುರುಷನು ಈ ರೀತಿಯನ್ನು ಅರ್ಥ ಮಾಡಿಕೊಂಡು, ನಾವು ಭಗವಂತನೇ ಎಲ್ಲದಕ್ಕೂ ಕಾರಣ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಬೇಕು. ನಾವೇನಾದ್ರೂ ಮಾಡಲು
ನಾವೇನಾದ್ರೂ ಮಾಡೋಕ್ ಯೋಚನೆ ಮಾಡಿದ್ರೆ ಆದ್ರೆ ತುಂಬಾ ಅಡೆತಡೆಗಳು ಬರುತ್ತೆ. ಆದ್ರೆ ಕೆಲವೊಮ್ಮೆ ಅವನು ನಾವು ಬಯಸಿದ್ರೆ ಮಾಡೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಅವನಿರೋ ಜಾಗದಿಂದನೇ ಎಲ್ಲವನ್ನು ಕೂಡ ಮಾಡಿ ಮುಗಿಸ್ತಾನೆ. ಪ್ರಭು ಇಡೀ ಭೌತಿಕ ಅಭಿವ್ಯಕ್ತಿಯನ್ನು ಪಾಲಿಸುವವನು ಅವನೇ. ಆದ್ರೂ ಈ ಭೌತಿಕ ಅಭಿವ್ಯಕ್ತಿಯನ್ನು ಮುಟ್ಟೋದಿಲ್ಲ ಅವನು. ಯಾಕಂದ್ರೆ ನಮ್ಗೆ ಒಂದು ಸ್ವತಂತ್ರವನ್ನ ಕೊಟ್ಟಿದ್ದಾನೆ. ಅವನ ಪರಮ ಸಂಕಲ್ಪ ಮಾತ್ರದಿಂದಲೇ ಎಲ್ಲವೂ ಸೃಷ್ಟಿ ಆಗುತ್ತದೆ. ಅವನಿಗೂ ನಮಗೂ ಇರೋ ವ್ಯತ್ಯಾಸ, ಅವನು ಎಲ್ಲಿಂದ ಬೇಕಾದ್ರೂ ಯಾವ್ದ್ ಬೇಕಾದ್ರೂ ತನ್ನ ಒಂದು ಕಣ್ಣ ಕಿಡುನೋಟದಿಂದ ಸೃಷ್ಟಿ ಮಾಡಬಲ್ಲ. ಆದ್ರೆ ನಮ್ಮಿಂದ ಸಾಧ್ಯ ಇಲ್ಲ. ಅವನು ಪಾಲನೆ ಮಾಡೋನು ಕೂಡ ಅವನೇ, ನಾಶ ಮಾಡೋದು ಕೂಡ ಅವನೇ. ನಮ್ಮನ್ನ ಮತ್ತೆ ಐಕ ಜಗತ್ತಿನ ಮನಸ್ಸಿಗೆ ವ್ಯತ್ಯಾಸ ಇರುತ್ತೆ. ಆತನು ಮನಸ್ಸಿಗೂ ಅವನಿಗೂ ಯಾವುದೇ, ನಮ್ಗೆ ಈ ಜಗತ್ತಿಗೂ ನಮ್ಮ ಮನಸ್ಸಿಗೂ ವ್ಯತ್ಯಾಸ ಇರುತ್ತೆ. ಆದ್ರೆ ಅವನಿಗೂ ಅವನ ಲೀಲೆಗಳಿಗೂ ಅವನ ಗುಣಕ್ಕೂ ನಾಮಕ್ಕೂ ಯಾವುದೇ ಒಂದು ವ್ಯತ್ಯಾಸ ಇರೋದಿಲ್ಲ. ಆತನು ಈ ಐಹಿಕ ಅಭಿವ್ಯಕ್ತಿಯಿಂದ ಬೇರೆ ಆಗಿದ್ರು ಕೂಡ ಎಲ್ಲದಕ್ಕೂ ಅವನೇ ಆಧಾರ. ಇಲ್ಲಿ ಯೋಗ ಮೈಶ್ವರಂ ಅಂದ್ರೆ ದೇವೋತ್ತಮ ಪರಮ ಪುರುಷನ ರಹಸ್ಯ ಶಕ್ತಿಯನ್ನ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಸಾದೃಶ್ಯ ಒಂದು ಹೇಳ್ತೀನಿ ಮಾತಾಜಿ. ಇಲ್ಲಿ ಅಟ್ಲಾಸ್ ಎಂಬಾತನು ಭೂಗೋಳವನ್ನ ಎತ್ತಿ ಹಿಡಿದಿರೋ ಹಾಗೆ ಒಂದು ಚಿತ್ರನ ನಾವು ನೋಡಿದೀವಿ. ಅದು ಹೇಗಿದೆ ಅಂದ್ರೆ ಅವನು ಆಯಾಸಗೊಂಡಂತೆ ಏನೋ ಭಾರ ಹೊತ್ಕೊಂಡು ನಿಂತಿದ್ದಾನೆ ಅನ್ನೋ ತರ ಇದೆ. ಹಾಗಂತ ಭಗವಂತನ ಇಲ್ಲಿ ಕೃಷ್ಣನು ಕೂಡ ಸೃಷ್ಟಿಯಾದ ವಿಶ್ವವನ್ನ ಎತ್ತಿ ಹಿಡ್ಕೊಂಡಿದ್ದಾನೆ ಅನ್ನೋ ಅವನಿಗೂ ಮತ್ತೆ ಈ ಕೃಷ್ಣನ್ಗೂ ಈ ಅಟ್ಲಾಸ್ ಇದನ್ನ ಹೊತ್ತಿರುವಂತ ಭೂಗೋಳ ತಜ್ಞನ್ಗೂ ನಾವು ಹೋಲಿಕೆ ಮಾಡಬಾರ್ದು. ಯಾಕಂದ್ರೆ ಅವನು ಬರೀ ಹೊತ್ತು ನೀಡಿದ ಹಾಗೆ ಚಿತ್ರ ಹಿಡಿದರೆ ಇವನು ಹೊತ್ತು ನೀಡಿ ಇವನು ಘಾಸಿ ಆಗಿದೆ ಅಂತಲ್ಲ, ಇವನು ಪಾಲನೆ ಮಾಡ್ತಿರೋದು ಅವನೇ, ಎಲ್ಲಾನ ಪೋಷಣೆ ಮಾಡ್ತಿರೋದು ಅವನೇ. ಆದ್ರೆ ಇದರಿಂದ ದೂರ ಇದ್ದಾನೆ ಅಂತ ಹೇಳ್ತೇವೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಪದ್ಮಿನಿ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ಮ ಮನೇಲಿ ಕರೆಂಟ್ ಹೋಗ್ತಾ ಇದೆ, ಅವಾಗ ಹೋಗಿ ಬಂದು ಮಾಡ್ತಾ ಇದೆ. ನಾನು ಹೇಳ್ಬಿಡ್ತೀನಿ ಮಾತಾಜಿ. ಹಾ ಹೇಳಿ ಮಾತಾಜಿ, ಹೇಳಿ ಮಾತಾಜಿ. ಓಕೆ, ಮೊದ್ಲಿಗೆ ಚಿತ್ರ ತೋರಿಸ್ಬಿಡ್ತೇನೆ. ಮಾತಾಜಿ ಕಾಣಿಸ್ತಿದ್ಯಾ ಮಾತಾಜಿ? ಆ ಮಾತಾಜಿ ಕಾಣಿಸ್ತಿದೆ. ಇದು ಮಧ್ಯ ಗೋಲೋಕ ವೃಂದಾವನ. ಅವನ ಸುತ್ತಲೂ ಒಂದು ಪ್ರಭೆ. ಆ ಗೋಲೋಕ ವೃಂದಾವನ ಎಲ್ಲಿ ಕೃಷ್ಣನ್ ತೋರಿಸ್ಬೇಕು ಅಂತಿದ್ರು ಅಲ್ಲೆಲ್ಲ ನವಿಲುಗೌರಿ ಮತ್ತೆ ಕೊಳಲನ್ನ ತೋರಿಸಿದೀನಿ. ಅವನ ಸುತ್ತಲೂ ಸುತ್ತುತ್ತಾ ಇರೋದು ಸೂರ್ಯ ಮತ್ತೆ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ. ಅದು ಅಂದ್ರೆ ಸೂರ್ಯ ಮತ್ತೆ ನಕ್ಷತ್ರ, ಅಂದ್ರೆ ಗ್ಯಾಲಾಕ್ಸಿ ತರ. ಮತ್ತೆ ಅವನು ಎಷ್ಟೋ ಸೂರ್ಯಗಳಿರೋದ್ರ ಪ್ರತಿಯೊಂದು ಸೂರ್ಯನಿಗೂ ಕೂಡ 9 ನವಗ್ರಹಗಳು ಇರುತ್ತೆ. ಅಲ್ಲೆಲ್ಲಾನು ಕೂಡ ಕೃಷ್ಣ ಇದ್ದಾನೆ ಅಂತ ಅರ್ಥ. ಇಲ್ಲಿ ಕೆಳಗಡೆ ನಾನು ಸೂರ್ಯನಿಗೆ ಒಂದು ಅವನ ಪಥದಲ್ಲಿ ಭೂಮಿ ಕೂಡ ಇದೆ, ಕೆಳಗಡೆ ಕಾಣಿಸ್ತಾ ಇದೆ ಮಾತಾಜಿ. ಆ ಭೂಮಿನಲ್ಲಿ ಏನಿದೆ, ನೀರಿದೆ, ಗಾಳಿ ಇದೆ, ಮರ ಇದೆ, ಗಿಡ ಮರಗಳಿದೆ. ಮತ್ತೆ ಸೂರ್ಯನ ಸುತ್ತಲೂ ಭೂಮಿಯ ಸುತ್ತಲೂ ಚಂದ್ರ ಸುತ್ತುತ್ತಾ ಇದ್ದಾನೆ. ಇಲ್ಲಿ ಹೊರಗಡೆ ಒಬ್ಬ ಮನುಷ್ಯ ಇದ್ದಾನೆ. ಆ ಮನುಷ್ಯನ ಹೃದಯದಲ್ಲಿ ಕೂಡ ಕೃಷ್ಣ ಇದ್ದಾನೆ ಅನ್ನೋ ಒಂದು ಅರ್ಥದಲ್ಲಿ ನಾನು ಒಂದು ಚಿತ್ರ ಬರ್ತಿದ್ದೀನಿ. ಕಾಣಿಸುತ್ತೆ ಅಂತ ಅನ್ಕೊಂಡಿದೀನಿ ಮಾತಾಜಿ. ಹಾ ಮಾತಾಜಿ. ಓಕೆ, ನಮಗೆ ಬಂದಿದ್ದು ಶ್ಲೋಕ 9.4. ನಮ್ ಗ್ರೂಪ್ ಅಲ್ಲಿ ಮುನಿರಾಜು, ಲಕ್ಷ್ಮಿ ಎಂ, ಅನಂತ ಕುಲಕರ್ಣಿ, ರಾಜೇಶ್ವರಿ ಮತ್ತೆ ನಾನು ಅಂದ್ರೆ ಪದ್ಮಿನಿ. ಶ್ಲೋಕ ಬಂದು ಮಾಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. ಕೃಷ್ಣನು ಇಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಅವ್ಯಕ್ತ ರೂಪದಲ್ಲಿ ನಾನು ಇಡೀ ವಿಶ್ವವನ್ನ ವ್ಯಾಪಿಸಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಎಲ್ಲಾ ಜೀವಿಗಳು ಕೂಡ ನನ್ನಲ್ಲಿ ಇದ್ದಾರೆ ಅಂತ. ಮತ್ತೆ ಇನ್ನೊಂದು ಶ್ಲೋಕ ಬ್ರಹ್ಮ ಸಂಹಿತೆ 5.3ರಲ್ಲಿ 3:8 ಹೇಳ್ತಾರೆ, ಪ್ರೇಮಾನುಚ್ಛರಿತ ಭಕ್ತಿ ವಿಲೋಚನೇನ ಸಂತಹ ಸದೈವ ಹೃದಯೇಶು ವಿಲೋಕಯಂತಿ. ದೇವೋತ್ತಮ ಪರಮ ಪುರುಷನಾದ ಗೋವಿಂದನ ವಿಷಯದಲ್ಲಿ ಹೇಳೋದಾದ್ರೆ, ದಿವ್ಯ ಪ್ರೇಮದ ಮನೋಧರ್ಮವನ್ನು ಯಾರಾದ್ರೂ ಬೆಳೆಸ್ಕೊಂಡ್ರೆ ಅವನು ತನ್ನ ಸದಾ ಅವನೊಳಗೆ ಮತ್ತೆ ಅವನ ಹೊರಗಡೆ ಗೋವಿಂದನನ್ನ ಕಾಣಬಹುದು ಅನ್ನೋದನ್ನ ಇಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳಿದ್ದಾರೆ, ಆತನು ಸರ್ವವ್ಯಾಪಿ ಆದ್ರೂ ಕೂಡ ಜನಸಾಮಾನ್ಯರು ಅವನನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವರ ಭೌತಿಕ ಇಂದ್ರಿಯಗಳು ಅವನನ್ನ ಗ್ರಹಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಈ ಐಹಿಕ ಶಕ್ತಿಯ ಅಭಿವ್ಯಕ್ತಿ ಭಗವಂತನ 2 ಬೇರೆ ಬೇರೆ ಶಕ್ತಿಗಳ ಸಂಯೋಜನೆ ಆಗಿದೆ. ಒಂದು ಆಧ್ಯಾತ್ಮಿಕ ಶಕ್ತಿ, ಎರಡನೇದು ಕೆಳಮಟ್ಟದ ಐಹಿಕ ಶಕ್ತಿ. ಸೂರ್ಯನ ಬೆಳಕು ಇಡೀ ಸೃಷ್ಟಿನಲ್ಲಿ ವ್ಯಾಪಿಸಿರುವಂತೆ ಪರಮ ಪ್ರಭುವಿನ ಶಕ್ತಿ ಕೂಡ ಎಲ್ಲಾ ಸೃಷ್ಟಿನಲ್ಲಿ ಎಲ್ಲಾ ಕಡೆ ವ್ಯಾಪಿಸಿದೆ. ಎಲ್ಲವೂ ಕೂಡ ಈ ಶಕ್ತಿಯಲ್ಲಿ ಆಶ್ರಯನ ಪಡೆದಿದೆ. ಕೊನೆಯದಾಗಿ ಸಾದೃಶ್ಯ, ರಾಜನು ಸರ್ಕಾರದ ಮುಖ್ಯಸ್ಥ, ಆದ್ರೆ ಸರ್ಕಾರವು ರಾಜನ ಶಕ್ತಿಯ ಒಂದು ಅಭಿವ್ಯಕ್ತಿ ಮಾತ್ರ ಆಗಿರುತ್ತೆ. ಪ್ರತಿಯೊಂದು ವಿಭಾಗಕ್ಕೂ ಕೂಡ
ರಾಜನ ಈ ಶಕ್ತಿನೇ ಆಧಾರ ಆಗಿರುತ್ತೆ. ಆದ್ರೆ ರಾಜ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ವೈಯಕ್ತಿಕವಾಗಿ ಸ್ವತಃ ಅಲ್ಲೇ ಇರ್ತಾನೆ ಅಂತ ನಾವು ನಿರೀಕ್ಷೆ ಮಾಡುವ ಹಾಗಿಲ್ಲ. ವಿಶ್ವಭ್ಯಾಹಂ ಇದಂ ಕೃಷ್ಣನು ತನ್ನ ವೈಯಕ್ತಿಕ ಪ್ರಾತಿನಿಧ್ಯದಿಂದ ವಿವಿಧ ಶಕ್ತಿಗಳ ಪ್ರಸರಣದಿಂದ ಎಲ್ಲ ಕಡೆ ಇದ್ದಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಈಗ ಪ್ರಭುಪಾದರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಶ್ಲೋಕ 4ರಲ್ಲಿ ಹೇಳ್ತಾ ಇದ್ದಾರೆ, ಸೃಷ್ಟಿಯು ಕೃಷ್ಣನ ಮೇಲೆ ಅವಲಂಬಿತವಾಗಿದೆ, ಆದರೆ ಅವನು ಅದರಿಂದ ದೂರವಾಗಿದ್ದಾನೆ. ಅಂದ್ರೆ ಭಗವಂತ ಅವನು ಅಚಿಂತ್ಯ ಭೇದ ಶಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಅವನು ಒಂದೇ ಸಮಯದಲ್ಲಿ ಎಲ್ಲಾ ಕಡೆನೂ ಇದ್ದಾನೆ, ಅದೇ ಸಮಯದಲ್ಲಿ ಅವನು ಅದರಿಂದ ದೂರನೂ ಇದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಪರಮಾತ್ಮ. ಹೇ ಕೃಷ್ಣ ಮಾತಾಜಿ. ಇನ್ನೊಂದು ಗ್ರೂಪ್ ಇಂದ ಹೇಳಿಲ್ಲ. ಇನ್ನೇ ಇದ್ದೀರಾ ಮಾತಾಜಿ? ನಮ್ ಗ್ರೂಪ್ ಇಂದ ಅವರು ಸುನೀತಾ ಮಾತಾಜಿ ಪಿಕ್ಚರೈಸ್ ಮಾಡ್ಕೊಂಡಿದ್ರು, ಅವ್ರು ಹೇಳ್ತಾರೆ ಅನ್ಕೊಂಡೆ, ಹ್ಯಾಂಡ್ ರೈಸ್ ಮಾಡಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನಮ್ ಗ್ರೂಪ್ ಇಂದ ನಾವು ಮಥುರಾ ಮಾತಾಜಿ, ನಾನು ಆಶಾ ಹೇಮಂತ್, ಮತ್ತೆ ಸುನೀತಾ ಮಾತಾಜಿ, ಆಮೇಲೆ ಅಭಿರಾಮೇಶ್ವರ ಪ್ರಭುಜಿ ಇದ್ರು, ಬಟ್ ಅವ್ರು ಲಾಗೌಟ್ ಆಗ್ಬಿಟ್ರು. ಆಮೇಲೆ ಬಂದಿದ್ದು ಮಾಲಾಶ್ರೀ ಪೋಲೋ ಅಂತೇಳಿ ಅವರೊಬ್ರು ಮಾತಾಜಿ ಬಂದ್ರು, ಬಟ್ ಅವ್ರ ಡಿಸ್ಕಷನ್ ಅಲ್ಲಿ ಇರ್ಲಿಲ್ಲ. ನಾವ್ 3 ಜನ ಮಾತ್ರ ಡಿಸ್ಕಷನ್ ಮಾಡಿದ್ವಿ. ನಮಗ್ ಸಿಕ್ಕಿದ್ದು 9ನೇ ಶ್ಲೋಕ. ಹೇಳಿ ಮಾತಾಜಿ. ಆಶಾ ಹೇಮಂತ್. ಎಲ್ಲಿ ಮಾತಾಜಿ ನೀವು ಕಾಣಿಸ್ತಾನೆ ಇಲ್ಲ ನನ್ಗೆ. ಮಾತಾಜಿ ನೀವು ವಿಡಿಯೋ ಆನ್ ಮಾಡಿದ್ದೀರಾ ಮಾತಾಜಿ? ಎಸ್ ಮಾತಾಜಿ, ಇವಾಗ ಆನ್ ಮಾಡಿದ್ದೀನಿ. ಹೇಳಿ ಮಾತಾಜಿ. ಮಾತಾಜಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸುನೀತಿ ಮಾತಾಜಿ ಪಿಕ್ಚರೈಸ್ ಮಾಡಿದ್ದಾರೆ. ಇದರಲ್ಲಿ ಭಗವಂತ ನಿರ್ಲಿಪ್ತನಾಗಿರ್ತಾನೆ. ಅಂದ್ರೆ ಎಲ್ಲದರಲ್ಲೂ ಭಗವಂತ ಇದ್ದಾನೆ, ಭಗವಂತನಿಂದನೇ ಎಲ್ಲದು ಬಂದಿರ್ತಕ್ಕಂಥದ್ದು. ಹೇಗೆ ಇದು ಒಂದು ಸರ, ಅಂದ್ರೆ ಮುತ್ತಿನ ಸರದಲ್ಲಿ ಹೇಗೆ ಎಲ್ಲವೂ ಒಂದು ದಾರದಲ್ಲಿ ಮುತ್ತು ಎಲ್ಲವೂ ಇರ್ತವೆ, ಆದ್ರೆ ಮುತ್ತುಗಳು ಮಾತ್ರ ಕಾಣಿಸ್ತವೆ, ದಾರ ಕಾಣಿಸೋದಿಲ್ಲ. ಆ ರೀತಿ ಭಗವಂತನಿಂದನೇ ಎಲ್ಲಾ ಕಾರ್ಯಗಳು, ಎಲ್ಲಾ ಸೃಷ್ಟಿಯು ನಡೆಯುತ್ತೆ. ಆದ್ರೆ ಭಗವಂತನಿಗೆ ಅದರಿಂದ ಬರ್ತಕ್ಕಂತಹ ಯಾವುದೇ ಪ್ರತಿಫಲ ಆಗ್ಲಿ ಮತ್ತೊಂದಾಗ್ಲಿ ಯಾವುದು ಭಗವಂತನನ್ನ ಏನೂನು ಇದು ಭಗವಂತನಿಗೆ ಅದರಿಂದ ಯಾವುದೇ ಭೇದ ಆಗೋದಿಲ್ಲ. ಅಂದ್ರೆ ನಮಗೇನಾದ್ರು ಒಂದ್ ಸ್ವಲ್ಪ ದುಃಖ ಆದ್ರೆ ಅಥವಾ ನೋವಾದ್ರೆ ಬೇರೆಯವ್ರು ಮಾತಾಡಿದಾಗ ನಮ್ಗೆ ನೋವಾಗುತ್ತೆ, ನಾವು ಬೇಜಾರ್ ಮಾಡ್ಕೊಂತೀವಿ ಅಥವಾ ದುಃಖ ಪಡ್ತೀವಿ ಅಥವಾ ಖುಷಿ ಆದಾಗ ನಗ್ತೀವಿ, ಈ ತರ ಎಲ್ಲಾ ಮಾಡ್ತೀವಿ. ಬಟ್ ಆದ್ರೆ ಭಗವಂತ ಸೃಷ್ಟಿನೂ ಮಾಡಿದಾಗ ಸಂತೋಷನೂ ಪಡಲ್ಲ, ಸೃಷ್ಟಿ ನಾಶ ಆದಾಗ ದುಃಖನೂ ಪಡೋದಿಲ್ಲ. ಅವನು ಎಲ್ಲವನ್ನು ಆಯಾ ದೇವತೆಗಳಿಗೆ ಆಯಾ ಕಾರ್ಯಗಳನ್ನ ವಹಿಸ್ಕೊಟ್ಟು ತಾನು ನಿರ್ಲಿಪ್ತನಾಗಿರ್ತಾನೆ ಮಾತಾಜಿ. ಇದರಲ್ಲಿ ಬ್ರಹ್ಮ ಸಂಹಿತೆ ಪ್ರಕಾರ 5.6 ಪ್ರಕಾರ ಆತ್ಮರಾಮನಾಗಿ ಭಗವಂತ ಸದಾ ತನ್ನಲ್ಲಿ ತಾನು ಸಂತುಷ್ಟನಾಗಿ ಇರ್ತಾನೆ ಮಾತಾಜಿ. ಹರೇ ಕೃಷ್ಣ. ಸುನೀತಾ ಮಾತಾಜಿ ನೀವು ಪಿಕ್ಚರೈಸ್ ತೋರಿಸಿ ಮಾತಾಜಿ, ಅದು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಹಾಗೆ. ಹಾ ಮಾತಾಜಿ. ಮಾತಾಜಿ ಅಷ್ಟು ಕ್ಲಿಯರ್ ಆಗಿಲ್ಲ ನೋಡಿ ಮಾತಾಜಿ. ಇಲ್ಲಿ ನೇಣು ಹಾಕ್ತಾ ಇದ್ದಾರೆ, ಕಾಣಿಸುತ್ತಾ ಮಾತಾಜಿ? ಇಲ್ಲ ಮಾತಾಜಿ, ಬಂದಿಲ್ಲ. ಈಗ ಮಾತಾಜಿ ಇನ್ ಸ್ವಲ್ಪ ರೈಟ್ ಸೈಡ್ ತಗೊಳ್ಳಿ ಮಾತಾಜಿ, ಹತ್ರ ಬನ್ನಿ ಮಾತಾಜಿ. ಫೋನ್ಗೆ ಹತ್ರ ಬನ್ನಿ ಮಾತಾಜಿ. ಇಲ್ಲ ಮಾತಾಜಿ, ಕಾಣ್ತಿಲ್ಲ, ನನಗಂತೂ ಕಾಣ್ತಿಲ್ಲ. ಅದು ಏನ್ ಮಾಡಿ ಮಾತಾಜಿ, ಫೋನ್ ಆ ಕಡೆಗೆ ತಿರ್ಗಿಸ್ಬಿಡಿ. ಅದು ಅಂದ್ರೆ ನಿಮ್ ಫೇಸ್ ಇದೆಯಲ್ವಾ, ನೀವ್ ಅದು ಫೋನ್ ಕಾಣೋ ತರ ಇಡಿ. ಇಲ್ಲಿ ನ್ಯಾಯಾಧೀಶರು ಇಲ್ಲಿ ರಾಜ ಕೂತಿದಾರೆ ಮಾತಾಜಿ. ಇಲ್ಲಿ ನೇಣ್ ಹಾಕ್ತಾ ಇದಾರೆ ಇವ್ರು ಹಾಕೋರು ಇರ್ತಲ್ಲ, ಅವರೇ ಹೇಳ್ತೀನಿ ಅಂತ ಹೇಳಿದ್ರು ಮಾತಾಜಿ ಇದ್ರ ಬಗ್ಗೆ. ಸೊ ರಾಜ ನೇಣ್ ಹಾಕೋದು ಒಂದ್ ನಿಮಿಷ ಮಾತಾಜಿ, ಒಂದ್ ನಿಮಿಷ. ಇಲ್ಲಿ ದೇವಸ್ಥಾನ ಇದೆ ಮಾತಾಜಿ, ಇದು ಹೇಳ್ಬಿಟ್ಟು ಆಮೇಲೆ ಹೇಳ್ತೀನಿ. ಇದು ದೇವಸ್ಥಾನ, ಟೆಂಪಲ್. ಸೊ ಭಕ್ತನಾದವನು ಯಾವಾಗ್ಲೂ ಅವನ್ಗೆ ಚಳಿ ಗಾಳಿ ಏನು ಯಾವ್ದು ಅವನ್ಗೆ ಇಡ್ಸಲ್ಲ. ಅವ್ನ್ ಭಕ್ತಿ ಒಂದೇ ನೋಡ್ತಿರ್ತಾನೆ. ನನ್ ಚಳಿ ಆಯ್ತು ಮಳೆ ಆಯ್ತು ಅಂತ ಏನು ಅನ್ಕೊಳ್ಳೋದಿಲ್ಲ. ಅವ್ನ್ ಯಾವಾಗ್ಲೂ ಇದಕ್ ಹೋಗ್ತಾನೆ ಇರ್ತಾನ.
ಟೆಂಪಲ್ ಹೋಗ್ತಾನೆ, ಆಮೇಲೆ ಭಕ್ತಿ ಮಾಡ್ತಾ ಇರ್ತಾನೆ ಪರಿಶುದ್ಧವಾಗಿ. ಆತನದು ಏನು ಅಚಲಿತ ಯಾವುದು ಏನು ಅಲ್ದೇನೆ ಆತ ಒಂದು ಅಚಲಿತವಾಗಿ ಒಂದು ಶುದ್ಧ ಭಕ್ತಿ ಮಾಡ್ತಾ ಇರ್ತಾನೆ. ಸೊ ಅದ್ರಲ್ಲಿ ಇದು ಒಂದಿದೆ ಮಾತಾಜಿ. ಇಂದ್ರಿಯವನ್ನ ಅವನು ಹೇಗ್ ನಿಗ್ರಹಿಸ್ತಾನೆ, ಅವನು ಎಲ್ಲವಷ್ಟು ತನ್ನ ಇದ್ರಲಿಂದ ಭಗವಂತನ ತಟಸ್ಥವಾಗಿದ್ರು ಎಲ್ಲವನ್ನ ನೋಡ್ತಾನೆ. ಭಕ್ತನು ತನ್ನ ಭಕ್ತಿ ಮಾಡ್ತಾ ಮಾಡ್ತಾ ಅವ್ನ್ ಎಲ್ಲವಷ್ಟು ಭೌತಿಕದಲ್ಲಿ ಇಂದ್ರಿಯಗಳೆಲ್ಲ ಒಂದ್ ನಿಮಿಷ ಮಾತಾಜಿ, ಎಲ್ಲ ಹೋಯ್ತು, ಒಂದ್ ನಿಮಿಷ. ಎಲ್ಲೆಲ್ಲೋ ಬಂದೆ, ಅದು ಪೇಪರ್ ಟರ್ನ್ ಆಯ್ತಂತಂದು. ಸೊ ಅವ್ನ್ ತಟಸ್ಥ ಆಸನದಲ್ಲಿ ಅವ್ನ್ ಕುಳಿತಿದ್ರು, ಉಚ್ಚ ಸ್ಥಾನದಲ್ಲಿ ಕುಳಿತಿದ್ರು, ನ್ಯಾಯಾಧೀಶನಾಗಿ ಕುಳಿತಿದ್ರು, ಆತನ ನಿರ್ದೇಶನ ಕೊಡ್ತಾನಾಗ್ಲಿ ಆಜ್ಞೆ ಪ್ರಕಾರವಾಗಿ ಅವ್ನ್ ನಡೆಸ್ತಾನೆ. ಯಾರಿಗ್ ನೇಣ್ ಹಾಕ್ಬೇಕು ಯಾರಿಗಿಲ್ಲ ಅಂತ ಅದು ಸೆರೆಮನೆಲ್ಲ ಅವನಿಗೆ ಕಳಿಸ್ತಾರೆ. ಮತ್ತ ಆತನ ಲಾಭ ನಷ್ಟಗಳನ್ನ ಅವ್ನ್ಗೆ ಯಾವ್ದು ಸಂಬಂಧವಿಲ್ಲ. ಸೊ ಅವ್ನ್ ಭಗವಂತನ ಇದೆಲ್ಲವಷ್ಟು ನಡೆಸ ಭಗವಂತನ ಕೈ ಇದ್ರು ಅವ್ನ್ ತಟಸ್ಥವಾಗಿತ್ತೆ ಎಲ್ಲವಷ್ಟು ಈ ಜಗತ್ತನ್ನು ನಡೆಸ್ತಿರ್ತ. ಯಾವ್ದೇ ದ್ವಂದ್ವ ಇಲ್ಲ, ಏನೇ ಸಿಕ್ಕಾಕೊಳ್ಳಿಲ್ಲದ ಮಾಡ್ತಾ ಇರ್ತಾನೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನನ್ಗೆ ಹರೇ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಶ್ಲೋಕ 4. ಸೃಷ್ಟಿಯು ಕೃಷ್ಣನ ಮೇಲೆ ಅವಲಂಬಿತವಾಗಿದೆ, ಆದರೆ ಅವನು ದೂರವಾಗಿದ್ದಾನೆ. ಪರಮಾತ್ಮ ಅವನು ಕಾರಣೋದಕಶಾಹಿ ವಿಷ್ಣುವಾಗಿ ಕಾರಣ ಉದಕದಲ್ಲಿ ಪವಡಿಸಿರ್ತಾನೆ. ಅಂದ್ರೆ ಅವನ ಸ್ವಾಂಶ ವಿಸ್ತರಣೆ ಆಗಿದ್ದಾನೆ. ಕೃಷ್ಣನ ಸ್ವಾಂಶ ವಿಸ್ತರಣೆಯಾಗಿ ಮಹಾವಿಷ್ಣು ಅವನ ರೋಮಕೂಪಗಳಿಂದ, ಅವನ ಉಸಿರಿನಿಂದ ಅನೇಕ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಆದ್ರೆ ಎಲ್ಲವನ್ನ ಸೃಷ್ಟಿ ಮಾಡ್ತಾನೆ, ನಂತರ ಗರ್ಭೋದಕಶಾಹಿ ವಿಷ್ಣು ಆಗ್ತಾನೆ, ಆ ಬ್ರಹ್ಮಾಂಡಗಳನ್ನ ಪ್ರವೇಶಿಸ್ತಾನೆ. ಅಲ್ಲಿಂದ ಬ್ರಹ್ಮ ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತಾನೆ. ಅವನ ಸೃಷ್ಟಿ ಏನ್ ಮಾಡ್ತಾನೆ, ಆ ದೇಹಗಳು, ಬೇರೆ ಬೇರೆ ದೇಹಗಳು ಅವರವರ ಇಚ್ಛಾನುಸಾರ, ಜೀವಾತ್ಮನ ಇಚ್ಛಾನುಸಾರ ಮತ್ತೆ ಅವನ ಕರ್ಮಾನುಸಾರ ಅವರಿಗೆ ಒಂದೊಂದು ದೇಹ ಸಿಗುತ್ತೆ. ನಂತರ ಆ ದೇಹಗಳಲ್ಲಿ ಪರಮಾತ್ಮ ಅವನು ಕ್ಷೀರೋದಕಶಾಹಿ ವಿಷ್ಣುವಾಗಿ ಪ್ರತಿಯೊಂದು ಅಣುರೇಣು ತೃಣಕಾಷ್ಟದಲ್ಲಿ ಪ್ರವೇಶ ಮಾಡ್ತಾನೆ. ಹೀಗೆಲ್ಲ ಪರಮಾತ್ಮ ಅವ್ಯಕ್ತ ರೂಪದಲ್ಲಿದ್ದಾನೆ. ಅಂದ್ರೆ ವ್ಯಕ್ತ ಇಲ್ಲ, ಅವನು ಕಾಣಿಸ್ತಿಲ್ಲ ನಮ್ಗೆ, ಅವ್ಯಕ್ತ ರೂಪದಲ್ಲಿ ಅವನು ಎಲ್ಲ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿದ್ದಾನೆ. ಆದ್ರೆ ಪರಮಾತ್ಮ ಆ ರೀತಿ ಇದ್ರೂ ಕೂಡ ಅವನು ಭಗವಂತನಾಗಿ ಅವನ ಧಾಮದಲ್ಲಿ ಅವನ ಭಕ್ತರ ಜೊತೆ ಲೀಲೆಗಳಲ್ಲಿ ತೊಡಗಿದ್ದಾನೆ. ಎಲ್ಲ ಜವಾಬ್ದಾರಿಗಳನ್ನ ಅವನ ಶಕ್ತಿಗಳಿಗೆ, ಅವನ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ನಂತರ ಅವನ ದೇವತೆಗಳು ಎಲ್ಲರಿಗೂ ಕೂಡ ಎಲ್ಲವನ್ನು ಕೂಡ ಶಾಖೆಗಳು. ರಾಜ ಹೇಗೆ ಈಗ PM ಅಂದ್ರೆ ಅವರು ಒಂದು ಪ್ರೈಮ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಒಂದು ರೂಲ್ ಮಾಡ್ತಾರೆ, ಕಾನ್ಸ್ಟಿಟ್ಯೂಷನ್ ಅಂತಾರೆ, ಸಂವಿಧಾನ ರಚನೆ ಮಾಡ್ತಾರೆ, ಮತ್ತೆ ಅದಕ್ಕೆ ಒಂದೊಂದು ಇಲಾಖೆಗಳನ್ನ ಮಾಡಿ ಒಬ್ಬೊಬ್ಬರಿಗೆ ಒಂದೊಂದು ಜವಾಬ್ದಾರಿಗಳನ್ನ ವಹಿಸಿ ಕೊಡ್ತಾರೆ. ಹಾಗೆ ಭಗವಂತ ಮೂಲದಲ್ಲಿ ಎಲ್ಲದಕ್ಕೂ ಕಾರಣ ಅವನು, ಆದ್ರೆ ಅವನು ಎಲ್ಲ ಜವಾಬ್ದಾರಿಗಳನ್ನ ಅವನ ಶಕ್ತಿಗಳಿಗೂ ಅವನ ದೇವತೆಗಳಿಗೂ ವಹಿಸಿಕೊಟ್ಟು ಅವನ ದೂರದಲ್ಲಿ ಅವನ ಧಾಮದಲ್ಲಿ ಅವನು ಆನಂದವಾಗಿ ಇರ್ತಾನೆ. ಅವನ ಶುದ್ಧ ಭಕ್ತರ ಜೊತೆಯಲ್ಲಿ ಲೀಲೆಗಳಲ್ಲಿ ತೊಡಗುತ್ತಾನೆ. ಹೀಗೆ ಪ್ರಮುಖ ನಿಯಮಗಳಲ್ಲಿ ಹೇಳ್ತಾ ಇದ್ದಾರೆ, ಜಗತ್ ಅವ್ಯಕ್ತ ಮೂರ್ತಿನ, ಅಂದ್ರೆ ಅವನು ಹೇಗೆ ಈ ಬ್ರಹ್ಮಾಂಡದಲ್ಲಿ ಇದ್ದಾನೆ ಅಂದ್ರೆ ಅವ್ಯಕ್ತ, ಅವನು ಕಾಣಿಸ್ತಿಲ್ಲ ನಮ್ಗೆ, ಆದ್ರೆ ಅವನು ಇದ್ದಾನೆ. ಆದ್ರೆ ಅವನು ಇಲ್ಲಿಯೂ ಇದ್ದಾನೆ, ಅದೇ ಸಮಯದಲ್ಲಿ ಅವನ ಧಾಮದಲ್ಲಿಯೂ ಇದ್ದಾನೆ. ಅಂದ್ರೆ ಅವನನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಅಚಿಂತ್ಯ ಭೇದ ಅಭೇದ ತತ್ವ ಅಂತಾರೆ. ಅಂದ್ರೆ ನಾವು ಅವನನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಒಂದ್ ಸತಿ ಇಲ್ಲೂ ಇದ್ದಾನೆ, ಅದೇ ಸಮಯದಲ್ಲಿ ಅವನು ಅಲ್ಲೂ ಇದ್ದಾನೆ. ಅದು ಭಗವಂತನಿಂದ ಮಾತ್ರನೇ ಸಾಧ್ಯ. ಇದು ಅವನ ಯೋಗ ಐಶ್ವರ್ಯ ಅಂತ ಹೇಳ್ತಾರೆ, ಭಗವಂತನ ಯೋಗ ಐಶ್ವರ್ಯ ಅಂತ. ಶ್ಲೋಕ 5-8. ಎಲ್ಲವೂ ಕೃಷ್ಣನ ಆದೇಶದ ಮೇರೆಗೆ, ಆದ್ರೆ ಸ್ವಾತಂತ್ರ್ಯವಿದೆ. ಆಕಾಶದಲ್ಲಿ ಗಾಳಿ ಅಂದ್ರೆ ಉದಾಹರಣೆ ಕೊಡ್ತಾ ಇದ್ದಾರೆ, ಸಾದೃಶ್ಯ ಆಕಾಶ, ಅದಕ್ಕೆ ಒಂದು ಎಲ್ಲೆ ಅನ್ನೋದಿಲ್ಲ, ಅದ್ರೊಳಗಡೆನೆ ಎಲ್ಲ ಇರುವಂತದ್ದು. ನಾವು ನೋಡ್ತೀವಿ ಇಡೀ ಜಗತ್ತು ಏನಿದೆ ಅದು ಆಕಾಶದ ಒಳಗಡೆನೆ ಬರುವಂತದ್ದು. ಅದರಿಂದ ಆಚೆಗೆ ಯಾವ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಎಲ್ಲವೂ ಕೂಡ ಅದರ ಪಥದಲ್ಲಿ ಅವುಗಳು ಇರೋದಕ್ಕೆ ಕಾರಣ ಅಲ್ಲಿ ಭಗವಂತನ ಶಕ್ತಿ. ಅವನು ಹೇಗಿದ್ದಾರೆ ಅಂತಂದ್ರೆ ಏನಂತ ಒಂದು ಉದಾಹರಣೆ ಕೊಡ್ತಾರಲ್ವಾ, ಮಣಿಗಣ ಇವ ಅಂತ. ಅಂದ್ರೆ ಅವನು ಹೇಗೆ ದಾರದಲ್ಲಿ ಮಣಿಗಳನ್ನ ಪೋಣಿಸಿದ್ರೆ ಒಳಗಡೆ ಇರುವ ದಾರ ಕಾಣಿಸೋದಿಲ್ಲ, ಹಾಗೆ ಆದ್ರೆ ಮಣಿ ನಮ್ಗೆ ಕಾಣಿಸುತ್ತೆ. ಹಾಗೆ ಭಗವಂತನ ಶಕ್ತಿ ಅದು ನಮ್ಗೆ ಅವ್ಯಕ್ತವಾಗಿದೆ, ಆದ್ರೆ ಪರಮಾತ್ಮ ಅವನ ಸೃಷ್ಟಿ ಅದು ನಾವು ಕಾಣಲಿಕ್ಕೆ ಸಾಧ್ಯ ಇದೆ. ಹೀಗೆ ಭಗವಂತನ ಯೋಗ ಐಶ್ವರ್ಯ, ಇದು ಅವನ ಐಶ್ವರ್ಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಶ್ಲೋಕ 9 ಎಲ್ಲದಕ್ಕೂ ಕೃಷ್ಣನೇ ಕಾರಣ, ಅಂದ್ರೆ ತಟಸ್ಥ ಮತ್ತೆ ನಿರ್ಲಿಪ್ತ. ಇದಕ್ಕೆ
ಏನೆಲ್ಲ ಸೃಷ್ಟಿ ಆಗಿದೆ, ಇಲ್ಲಿ ಏನೆಲ್ಲ ನಡೀತಿದೆ. ಭಗವಂತ ಜೀವಾತ್ಮನಿಗೆ ಇಚ್ಛಿಸುವ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಅವನ ಇಷ್ಟ ಬಂದ ಹಾಗೆ, ಅವನ ಆಸೆ ಪಟ್ಟ ಹಾಗೆ ನಡ್ಕೊಳ್ಳೋಕೆ ಅವನಿಗೆ ಸ್ವಾತಂತ್ರ್ಯ ಇದೆ. ಆದ್ರೆ ಅವನ ಆಸೆ ಪಟ್ಟರು ಕೂಡ ಅದನ್ನ ಅನುಮತಿ ಕೊಡ್ಬೇಕಂದ್ರೆ ಭಗವಂತನೇ ಬೇಕು. ಭಗವಂತನ ಅನುಮತಿ ಇಲ್ಲದೆ ಆ ಜೀವಾತ್ಮ ತನ್ನ ಆಸೆನ ಈಡೇರಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಎಲ್ಲದಕ್ಕೂ ಮೂಲ ಕಾರಣ ಕೃಷ್ಣನೇ ಆಗಿದ್ದಾನೆ. ಆದ್ರೆ ಅವನು ತಟಸ್ಥ ಮತ್ತೆ ನಿರ್ಲಿಪ್ತನಾಗಿದ್ದಾನೆ. ಅಂದ್ರೆ ಅವನು ಏನಂತ ಹೇಳ್ತಾರೆ ಅಂದ್ರೆ ಅವನು ಇಲ್ಲಿ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಅವನು ವ್ಯಕ್ತಿ ಅವನು ಏನ್ ಮಾಡಿದ್ದಾನೆ ಅದಕ್ಕೆ ತಕ್ಕ ಹಾಗೆ ಅವನಿಗೆ ಒಂದು ಪುರಸ್ಕಾರನೋ ಅಥವಾ ಒಂದು ಶಿಕ್ಷೆನೋ ಅನ್ನೋದು ಆಗುತ್ತೆ. ಅಂದ್ರೆ ಅವನಿಗೆ ಒಬ್ಬ ವ್ಯಕ್ತಿಗೆ ಪುರಸ್ಕಾರ ಕೊಟ್ಟಾಗ ನ್ಯಾಯಾಧೀಶನಿಗೆ ಯಾವುದೇ ಬದಲಾವಣೆ ಅನ್ನೋದಿಲ್ಲ. ಅವನಿಗೇನು ಸಂತೋಷ ಆಗುತ್ತೆ, ಅಥವಾ ಇನ್ನೊಬ್ಬರಿಗೆ ಮರಣದಂಡನೆ ಕೊಟ್ಟಾಗ ಅವನಿಗೆ ದುಃಖ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಅವನು ನಿರ್ಲಿಪ್ತನಾಗಿರ್ತಾನೆ. ಅದೇ ರೀತಿ ಭಗವಂತನು ಕೂಡ ಎಲ್ಲವನ್ನೂ ಕೂಡ ಅವನಿಂದಲೇ ನಡೆಯುವಂತದ್ದು. ಆದ್ರೂ ಕೂಡ ಅಲ್ಲಿ ಬರ್ತಾ ಇರುವಂತಹ ಬದಲಾವಣೆಗಳೇನಿದೆ, ಜೀವಾತ್ಮ ಮಾಡ್ತಿರುವ ಒಂದು ಆಸೆಗಳು, ಅವನ್ ಪಟ್ಟ ಆಸೆಗಳು, ಅವ್ನು ಮಾಡ್ತಿರುವಂತ ತಪ್ಪಿಗೆ ಶಿಕ್ಷೆಗಳು ಆದಾಗ ಭಗವಂತ ಅವನು ತಟಸ್ಥನಾಗಿರ್ತಾನೆ. ಮತ್ತೆ ಅವನಿಗೆ ಏನಾದ್ರೂ ಪುಣ್ಯ ಕಾರ್ಯ ಮಾಡಿ ಅವನು ಊರ್ಧ್ವಲೋಕಗಳಿಗೆ ಹೋದಾಗ್ಲೂ ಕೂಡ ಭಗವಂತ ಅದಕ್ಕೆ ಅವನು ಯಾವುದೇ ರೀತಿ ಅವನು ಪ್ರತಿಕ್ರಿಯೆ ಕೊಡೋದಿಲ್ಲ. ಅವನು ಆತ್ಮಾರಾಮ, ಅವನು ತನ್ನಷ್ಟಕ್ಕೆ ತಾನು ಆತ್ಮಾರಾಮನಾಗಿದ್ದಾನೆ. ಅವನಿಗೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಅನ್ನೋದಾಗೋದಿಲ್ಲ. ಇದಕ್ಕೆ ಇಲ್ಲಿ ಉದಾಸೀನವಾತ್ ಆಸೀನಂ ಅಂತ ಹೇಳ್ತಾ ಇದ್ದಾರೆ. ಶ್ಲೋಕ 10ರಲ್ಲಿ ಅವನ ನೋಟದಿಂದ ಕೃಷ್ಣನು ವಸ್ತುವನ್ನು ಸಕ್ರಿಯಗೊಳಿಸುತ್ತಾನೆ, ಜೀವಿಗಳನ್ನು ಸೇರಿಸುತ್ತಾನೆ, ಆದರೆ ಅವನಿಗೆ ಸಂಬಂಧವಿಲ್ಲ. ಅಂದ್ರೆ ಭಗವಂತ ತನ್ನ ಒಂದು ನೋಟ, ಅವನೊಂದು ಕಣ್ಣೋಟ ಸಾಕು. ಭಗವಂತ ಅಹಂ ಬೀಜಪ್ರದ ಪ್ರಭು ಅಂತಾನೆ. ಅಂದ್ರೆ ಅವನ ಕಣ್ಣೋಟದಿಂದ ಈ ಸೃಷ್ಟಿ ಅದು ಗರ್ಭವನ್ನ ಧರಿಸುತ್ತೆ ಅಂತ ಹೇಳ್ತಾರೆ ಪ್ರಕೃತಿ. ಹಾಗೆ ಎಲ್ಲವನ್ನು ಕೂಡ ಸಕ್ರಿಯಗೊಳಿಸ್ತಾನೆ, ಎಲ್ಲವೂ ಕೂಡ ನಡೆಯುವ ಹಾಗೆ ಮಾಡ್ತಾನೆ. ಮತ್ತೆ ಅಲ್ಲಿಗೆ ಜೀವಿಗಳನ್ನ ಸೇರಿಸ್ತಾನೆ. ಅಂದ್ರೆ ಯಾವಾಗ ಈ ಬ್ರಹ್ಮ ಸೃಷ್ಟಿ ಮಾಡ್ತಾನೆ, ಜೀವಿಗಳ ಇಚ್ಛಾನುಸಾರ ಕರ್ಮಾನುಸಾರ ಒಂದು ದೇಹವನ್ನು ಸೃಷ್ಟಿ ಮಾಡ್ತಾನೆ. ಆಗ ಅಂದ್ರೆ ಬ್ರಹ್ಮನ ಒಂದು ಕಲ್ಪಾಂತ್ಯದಲ್ಲಿ ಎಲ್ಲವೂ ಕೂಡ ಭಗವಂತನಲ್ಲಿ ಹೋಗಿ ಸೇರ್ಕೊಂಡಿದೆ. ಎಲ್ಲ ಜೀವಾತ್ಮರು ಕೂಡ ಸೃಷ್ಟಿ ಕಾರ್ಯದಲ್ಲಿ ಬ್ರಹ್ಮ ತೊಡಗಿದ ಕೂಡಲೇ ಅವರೆಲ್ಲರೂ ಕೂಡ ಮತ್ತೆ ಬರ್ತಾರೆ. ಅವರನ್ನ ಆಯಾ ದೇಹಗಳಲ್ಲಿ ಭಗವಂತ ಸೇರಿಸ್ತಾನೆ, ಆದರೆ ಅವನಿಗೆ ಸಂಬಂಧ ಇಲ್ಲ. ಆದ್ರೆ ಅವನು ಯಾವುದೇ ರೀತಿ ಅವುಗಳಿಗೆ ಅದ್ರ ಜೊತೆ ಅವನಿಗೆ ಸಂಬಂಧ ಅನ್ನೋದು ಇರೋದಿಲ್ಲ. ಅಂದ್ರೆ ಅವನು ಎಲ್ಲವನ್ನೂ ಮಾಡ್ಬಿಟ್ಟು ಅವನು ನಿರ್ಲಿಪ್ತನಾಗಿ ಇರ್ತಾನೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ತಾ ಇದ್ದಾರೆ ಇಲ್ಲಿ, ಹೂವಿನ ವಾಸನೆ ಆದ್ರೆ ಮುಟ್ಟಬೇಡಿ ಅಂತಂದ್ರೆ ಇಲ್ಲಿ ಸಾದೃಶ್ಯವನ್ನು ಕೊಡ್ತಾ ಇದ್ದಾರೆ. ಒಂದು ಕೋಣೆಯಲ್ಲಿ ಒಂದು ಹೂವಿದೆ ಅಂದ್ರೆ ನಮಗೆ ಆ ಹೂವು ಅಲ್ಲಿರುವಂತದ್ದು ಹೇಗೆ ಗೊತ್ತಾಗುತ್ತೆ ಅಂದ್ರೆ ಒಂದು ವಾಸನೆ, ಅದು ಮೂಗಿಗೆ ಬಡಿದ ಕೂಡಲೇ ನಮ್ಗೆ ಅರ್ಥ ಆಗುತ್ತೆ ಅಲ್ಲಿ ಹೂವಿದೆ ಅಂತ. ಆದ್ರೆ ಅದಕ್ಕಾಗಿ ಹೂ ಬಂದು ನಮ್ಮನ್ನ ಮುಟ್ಟಬೇಕು ಅಂತೇನಿಲ್ಲ. ಹಾಗೆ ಪರಮಾತ್ಮನು ಕೂಡ ಅವನ ಈ ಸೃಷ್ಟಿಯನ್ನು ಮಾಡ್ಬೇಕಾದ್ರೆ ಅವನು ಈ ಭೌತಿಕ ಜಗತ್ತಿನಿಂದ ದೂರದಲ್ಲಿ ಇದ್ದಾನೆ. ಆದ್ರೆ ಅವನ ಒಂದು ಕಣ್ಣೋಟ ಸಾಕು ಆ ಸೃಷ್ಟಿ ಅದು ಪ್ರಾರಂಭ ಆಗೋದಕ್ಕೆ ಅಂತನಲ್ಲಿ ಸಾದೃಶ್ಯ ಕೊಡ್ತಿದ್ದಾರೆ. ಪ್ರಮುಖ ನಿಯಮಗಳು ಅಂದ್ರೆ ಮಯಾಧ್ಯಕ್ಷೇಣ ಪ್ರಕೃತಿ ಹೇತು ನಾನೇನ ಕೌಂತೆಯ. ಅಂದ್ರೆ ಈ ಪ್ರಕೃತಿ ಎಲ್ಲವನ್ನು ಕೂಡ ನಿರ್ವಹಣೆ ಮಾಡುತ್ತೆ. ಒಂದು ಸತಿ ಸೃಷ್ಟಿ ಆದ್ಮೇಲೆ ಈ ಜಗತ್ತನ್ನ ಭಗವಂತ ಬಹಿರಂಗ ಶಕ್ತಿ ಮಹಾಮಾಯೆಯ ಕೈಗೆ ಕೊಡ್ತಾನೆ. ಆ ಮಹಾಮಾಯೆ ಎಲ್ಲವನ್ನು ಕೂಡ ಕಾರ್ಯನಿರ್ವಹಣೆ ಅಂದ್ರೆ ಈ ಎಲ್ಲಾ ಭೌತಿಕ ಜಗತ್ತಿನಲ್ಲಿರುವಂತಹ ಜೀವಾತ್ಮಗಳನ್ನ ನೋಡ್ಕೊಳ್ಳುವಂಥದ್ದು ಮಹಾಮಾಯೆಯ ಒಂದು ಆಧಿಪತ್ಯದಲ್ಲಿ ನಡೆಯುತ್ತೆ. ಇದೆಲ್ಲವೂ ಕೂಡ ಭಗವಂತನಿಗೆ ಈ ಭೌತಿಕ ಜಗತ್ತಿನ ಜೊತೆಯಲ್ಲಿರುವಂತಹ ಒಂದು ಸಂಬಂಧದ ಬಗ್ಗೆ ತಿಳಿಸ್ಕೊಡುವಂಥದ್ದು, ಅವನ ಯೋಗ ಐಶ್ವರ್ಯದ ಬಗ್ಗೆ ತಿಳಿಸ್ಕೊಡುವಂಥದ್ದು. ಮತ್ತೆ ಭಗವಂತ ಅಂದ್ರೆ ಯಾರು, ಅವನು ಎಷ್ಟು ಅಂದ್ರೆ ಹೇಳ್ತಾರೆ ಗಾಡ್ ಇಸ್ ಗ್ರೇಟ್ ಅಂತ. ಅವನು ಎಷ್ಟು ಗ್ರೇಟ್ ಅನ್ನೋದನ್ನ ನಮ್ಗೆ ಈ ಶ್ಲೋಕಗಳ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ. ಪರಮಾತ್ಮ ಅವನ ಚಟುವಟಿಕೆಗಳು, ಭಗವಂತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಹೇಗಿದ್ದಾನೆ ಅಂತ ಇವೆಲ್ಲವೂ ಕೂಡ ನಮ್ಗೆ ತಿಳಿಸ್ಕೊಡುವಂಥದ್ದು. ಹ್ಯಾಂಡ್ ರೈಸ್ ಮಾಡಿ ಯಾರಾದ್ರೂ ಓದೋರಿದ್ರೆ. ಹರೇ ಕೃಷ್ಣ. ಮಾತಾಜಿ ನಾನು ಓದ್ಲಾ? ಹರೇ ಕೃಷ್ಣ. ಓದಿ ಮಾತಾಜಿ. ಅವಜಾನಂತಿ ಮಾಮೂಢ ಮಾನುಷಿಂ ತನುಮಾಶ್ರಿತಃ ತನುಮಾಶ್ರಿತಂ ಪರಂ ಪಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ ಎಂಬ ನನ್ನ ಈ ದಿವ್ಯ ಪ್ರಕೃತಿಯು
ಅವರಿಗೆ ತಿಳಿಯದು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅಜಾನಾಂತಿ ಮಾಮೂಢ ಮಾನುಷಂ ತನುಮಾಶ್ರಿತ ಪರಂ ಭಾವಂ ಅಜಾನಂತೋ ಮಮಭೂತ ಮಹೇಶ್ವರಂ. ಅಂದ್ರೆ ಭಗವಂತ ಅವನು ಮಾನುಷಿ ರೂಪ, ಅಂದ್ರೆ ಭಗವಂತನ ಮೂಲ ರೂಪ ಯಾವ್ದಂದ್ರೆ ಆ 2 ಕೈಗಳ ಸಚ್ಚಿದಾನಂದ, ಅಂದ್ರೆ ಶ್ಯಾಮಸುಂದರ ರೂಪ, ಕೊಳಲನ್ನ ಹಿಡಿದು ಬರುವಂತಹ ಭಗವಂತ ಕೃಷ್ಣ ಅವನು ಅದವನ ನಿಜವಾದ ಸ್ವರೂಪ. ಆ ರೂಪದಲ್ಲಿ ಅವನು ಭೂಮಿ ಮೇಲೆ ಯಾವಾಗ ಅವತರಿಸ್ತಾನೆ ಆಗ ಮೂಢರು ಯಾರು ಭಗವಂತನನ್ನ ಅರ್ಥ ಮಾಡ್ಕೊಳ್ಳಲ್ಲ ಅವರನ್ನ ಇಲ್ಲಿ ಮೂಢರು ಅಂತ ಕರೀತಾ ಇದ್ದಾರೆ. ಆ ಮೂಢರು ಅವನನ್ನ ಅವರ ಹಾಗೆಯೇ ಒಬ್ಬ ಮನುಷ್ಯ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಂದ್ರೆ ಇದಕ್ಕೆ ಒಂದು ಉದಾಹರಣೆ ಹೇಗೆ ಕೊಡ್ಬೋದು ಅಂತಂದ್ರೆ, ಜೈಲಿನಲ್ಲಿ ಕಳ್ಳರಿದ್ದಾರೆ, ಆ ಕಳ್ಳರನ್ನ ಉದ್ಧಾರ ಮಾಡಿಸೋದಕ್ಕಿಂತ ಅಲ್ಲಿಗೆ ಪ್ರೈಮ್ ಮಿನಿಸ್ಟರ್ ಬರ್ತಾರೆ. ಆಗ ಅಲ್ಲಿರುವಂತಹ ಕಳ್ಳರು ಏನಂತ ಯೋಚನೆ ಮಾಡ್ತಾರೆ ಅಂದ್ರೆ, ಓ ಈ ವ್ಯಕ್ತಿ ನಮಗಿಂತ ದೊಡ್ಡ ಕಳ್ಳನೇ ಇರ್ಬೇಕು, ಇವರು ಕೂಡ ಅದಕ್ಕೆ ಜೈಲಿಗೆ ಬಂದಿದ್ದಾರೆ ಅಂತ. ಹಾಗೆ ಈ ಮೂಢರು ಏನರ್ಥ ಮಾಡ್ಕೋತಾರೆ ಅಂದ್ರೆ, ಅವರು ಮನುಷ್ಯರು ಅಂತ ಹಾಗೆ ಅಲ್ಲಿಗೆ ಅವರನ್ನ ಉದ್ಧಾರ ಮಾಡ್ಲಿಕ್ಕೆ ಯಾರು ಬಂದಿದ್ದಾರೆ ಅವರನ್ನು ಕೂಡ ಅವರ ಹಾಗೆ ಒಬ್ಬ ಮನುಷ್ಯ ಅಂತ ತಿಳ್ಕೊಳ್ತಾರೆ. ಹಾಗೆ ಅವರು ಭಗವಂತ ಈ ಭೌತಿಕ ಜಗತ್ತಿಗೆ ಬಂದಾಗ ಅವನನ್ನ, ಅಂದ್ರೆ ನಾವು ನೋಡ್ತೀವಿ ಕೃಷ್ಣ ಅವನ ವಿರಾಟ್ ಸ್ವರೂಪವನ್ನ ಅವನು ತೋರಿಸ್ತಾನೆ. ಯಾರಿಗೆ ಅಂತಂದ್ರೆ ದುರ್ಯೋಧನಾದಿಗಳಿಗೆ ಏನಂತಾರೆ, ಅವರು ಅಲ್ಲಿಗೆ ಬರ್ತಾರೆ ಯುದ್ಧಕ್ಕೂ ಮೊದಲು, ಕುರುಕ್ಷೇತ್ರ ಯುದ್ಧಕ್ಕೂ ಮೊದಲು ಕೃಷ್ಣ ಏನಾಗಿ ಬರ್ತಾನೆ ಅಲ್ಲಿಗೆ, ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ, ನನಗೆ ಪದ ಮರೆತು ಹೋಗ್ತಿದ್ದೆ. ಶಾಂತಿ ದೂತನಾಗಿ ಬರ್ತಾನೆ. ಶಾಂತಿ ದೂತನಾಗಿ ಬರ್ತಾನೆ. ಹಾಗೆ ಬಂದಾಗ ಅವನು ಬಂಧಿಸಕ್ಕೆ ಹೋಗ್ತಾನೆ. ದುರ್ಯೋಧನ ಕೃಷ್ಣನನ್ನೇ ಬಂಧಿಸಕ್ಕೆ ಹೋದಾಗ ವಿರಾಟ್ ರೂಪವನ್ನ ತೋರಿಸ್ತಾನೆ. ಆಗ ಅಲ್ಲಿದ್ದಂತಹ ಶಕುನಿ ಇರ್ಬೋದು, ಮತ್ತೆ ಧೃತರಾಷ್ಟ್ರ ಕೂಡ ಅವನು ಕೂಡ ನೋಡ್ತಾನೆ. ಈ ದುರ್ಯೋಧನಾದಿಗಳು ಏನ್ ಅನ್ಕೋತಾರೆ ಅಂದ್ರೆ, ಇವನೊಬ್ಬ ಚಮತ್ಕಾರಿ, ಇವನೊಬ್ಬ ಮಾಯಾವಿ ಅಂತ ತಿಳ್ಕೊತಾರೆ. ಆದ್ರೆ ಅವನನ್ನ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಯಾರು ಹುಲುಮಾನವರು ಇರ್ತಾರೆ, ಅವರ ಕಣ್ಣೆದುರುಗಡೆ ಸ್ವತಃ ಭಗವಂತನೇ ಬಂದೇ ಬಿಟ್ರು ಕೂಡ ಅವರು ಅವನನ್ನ ಗುರ್ತಿಸೋದಿಲ್ಲ. ಹಾಗೆ ಅವರು ಅವನನ್ನು ಕೂಡ ಅವರ ಹಾಗೆ ಇನ್ನೊಂದು ಮನುಷ್ಯ, ಅವನೊಬ್ಬ ಮನುಷ್ಯ, ನಮಗಿಂತ ಹೆಚ್ಚು ಶಕ್ತಿ ಇದೆ ಅಷ್ಟೇ, ಅಥವಾ ಅವನಲ್ಲಿ ಏನಾದ್ರೂ ಒಂದು ಈ ಮಾಯಾಶಕ್ತಿ ಅನ್ನೋದಿರ್ಬೋದು, ಅಥವಾ ಇನ್ನೇನೋ ಒಂದು ಚತುರ ಇರ್ಬೋದು, ರಾಜಕಾರಣಿ ಇರ್ಬೋದು, ಆ ರೀತಿ ಎಲ್ಲ ಯೋಚನೆ ಮಾಡ್ತಾರೆ ಹೊರತು ಅವನನ್ನ ಭಗವಂತ ಅಂತ ತಿಳ್ಕೊಳ್ಳೋದಿಲ್ಲ. ಅವನನ್ನ ಅಪಹಾಸ್ಯ ಮಾಡ್ತಾರೆ. ಈ ಶಿಶುಪಾಲ ಇವರೆಲ್ಲರೂ ಕೂಡ ಭಗವಂತನನ್ನ ಅಪಹಾಸ್ಯ ಮಾಡ್ತಾರೆ. ಇವರೆಲ್ಲರ ಪ್ರಭು ನಾನೇ ಎಂಬ ಆ ದಿವ್ಯ ಪ್ರಕೃತಿ ಅವರಿಗೆ ತಿಳಿಯದು. ಯಾಕೆ ಅವ್ರ ಆತರ ಮಾಡ್ತಾರೆ ಅಂದ್ರೆ, ಅವ್ರ ಅಜ್ಞಾನದಲ್ಲಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಭಗವಂತ ಅನ್ನುವಂಥದ್ದು, ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದು ಅವ್ರಿಗೆ ತಿಳಿದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಆಶಾ ಹೇಮಂತ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಈ ಅಧ್ಯಾಯದ ಹಿಂದಿನ ಶ್ಲೋಕಗಳ ವಿವರಣೆಯಿಂದ ದೇವೋತ್ತಮ ಪರಮ ಪುರುಷನು ಮನುಷ್ಯ ರೂಪದಲ್ಲಿ ಕಾಣಿಸಿಕೊಂಡರೂ ಕೃಷ್ಣನು ಸಾಮಾನ್ಯ ಮನುಷ್ಯನಲ್ಲ ಎನ್ನುವುದು ಸ್ಪಷ್ಟವಾಗಿ ಹಿಂದಿನ ಶ್ಲೋಕಗಳಲ್ಲಿ ವರ್ಣಿಸಿರುವ ಆಶ್ಚರ್ಯಕರ ಕಾರ್ಯಗಳನ್ನು ಐಹಿಕ ದೇಹಗಳು ಮಾಡಲಾರವು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಾವೀಗ ನೋಡಿದ್ವಿ 4ನೇ ಶ್ಲೋಕದಿಂದ 10ನೇ ಶ್ಲೋಕದವರೆಗೂ ಭಗವಂತನ ಐಶ್ವರ್ಯದ ಬಗ್ಗೆ, ಭಗವಂತ ಅವನಿಷ್ಟು ಗ್ರೇಟ್ ಅನ್ನೋದನ್ನ ನಾವು ನೋಡಿದ್ವಿ. ಅವನು ಏನೆಲ್ಲ ಚಟುವಟಿಕೆಗಳನ್ನ ಮಾಡ್ತಾನೆ, ಅವನು ನಮ್ಮ ಜೊತೆ ಯಾವ ರೀತಿಯ ಒಂದು ಸಂಬಂಧ ಅನ್ನುತ್ತೆ, ಈ ಭೌತಿಕ ಜಗತ್ತು ಅವನ ನಿಯಂತ್ರಣದಲ್ಲಿ ಹೇಗೆ ಕೆಲಸ ಮಾಡ್ತಿದೆ. ಅಂದ್ರೆ ಈಗ ಒಂದು ಆಟೋಮೇಟೆಡ್, ಅಂದ್ರೆ ಈಗ ಎಲಿವೇಟರ್ ಅಲ್ಲಿ ಹೋಗ್ತೀರಿ ಅಥವಾ ಒಂದು ಲಿಫ್ಟ್ ಅಲ್ಲಿ ಹೋಗ್ತೀರಿ ಅಂತಂದ್ರೆ ನಿಮ್ಮನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅದಕ್ಕೆ ಕೊಂಡೊಯ್ಯುತ್ತೆ. ಇದೆಲ್ಲವೂ ಕೂಡ ಐಹಿಕವಾದದ್ದು, ಮನುಷ್ಯರು ಮಾಡಿರುವಂತದ್ದು. ಆದ್ರೆ ಅಲ್ಲಿ ನಾವು ಎಲಿವೇಟರ್ ಹತ್ರ ಹೋಗಿದ ಕೂಡಲೇ ಆಟೋಮೆಟಿಕ್ ಆಗಿ ಅದು ಸ್ಟೆಪ್ಸ್ ಅದು ಮೂವ್ ಆಗೋದಕ್ಕೆ ಶುರು ಆಗುತ್ತೆ. ಹಾಗೆ ಇದೆಲ್ಲವೂ ಕೂಡ ಯಾರಾದ್ರೂ ಮಕ್ಕಳು ನೋಡಿದ್ರೆ ಆಶ್ಚರ್ಯ ಪಡ್ತಾರೆ, ಹೇಗಿದು ನಡೀತಿದೆ ಅಂತ. ಹಾಗೆ ಮೂಢರು ಕೂಡ ಅವರು ಈ ಸೃಷ್ಟಿ ಕಾರ್ಯ ಇದೆಲ್ಲವೂ ಕೂಡ ಭಗವಂತ ಮಾಡಿದ್ದಾನೆ, ಅಲ್ಲಿ ಅವನ ಉಪಸ್ಥಿತಿ ಇರಬೇಕಾಗಿರುವ ಅವಶ್ಯಕತೆ ಇಲ್ಲ, ಅವನ ಒಂದು ಸೃಷ್ಟಿ ಅದೆಷ್ಟು ಅದ್ಭುತವಾಗಿದೆ ಅಂದ್ರೆ ಅವೆಲ್ಲವೂ ಕೂಡ ತಂತಾನೆ ನಡೀತಿದೆ ಅಂತ. ಹಾಗೆ ಇದೆಲ್ಲ ಕೂಡ ಭಗವಂತನ ಐಶ್ವರ್ಯ, ಅವನ ಶಕ್ತಿ. ಇಷ್ಟೆಲ್ಲ ನಾವು ಈ ಹಿಂದಿನ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೀವಿ. ಈ ಅಧ್ಯಾಯಗಳ ಹಿಂದಿನ ಶ್ಲೋಕಗಳಲ್ಲಿ ತಿಳ್ಕೊಂಡಿದ್ದೀವಿ. ಆ ವಿವರಣೆಯನ್ನ ದೇವೋತ್ತಮ ಪರಮ ಪುರುಷ ಅವನು ಮನುಷ್ಯ ರೂಪದಲ್ಲಿ ಕಾಣಿಸ್ಕೊಂಡ್ರು ಕೃಷ್ಣ ಸಾಮಾನ್ಯ ಮನುಷ್ಯ ಅವನು ಅಲ್ಲ ಅನ್ನೋದನ್ನ ಆ ಶ್ಲೋಕಗಳು ನಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡುವಂತದ್ದು. ಮತ್ತೆ ಹಿಂದಿನ ಶ್ಲೋಕಗಳಲ್ಲಿ ವರ್ಣಿಸಿರುವ ಆಶ್ಚರ್ಯಕರ ಕಾರ್ಯಗಳನ್ನು ಐಹಿಕ ದೇಹಗಳು ಮಾಡಲಾರವು. ಭಗವಂತ ಮಾಡಿರುವಂತಹ ಲೀಲೆಗಳು ಅದನ್ನ ನಾವು ಐಹಿಕ ಮನುಷ್ಯರು, ಅವನನ್ನ ಮನುಷ್ಯ ಅಂತ ಹೇಳಿ ನಾವಂತದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಭಗವಂತ ಅವನು
ಪುಟ್ಟ ಮಗುವಾಗಿದ್ದಾಗ್ಲೇ ಅವನು ಪೂತನೆಯ ಸಂಹಾರ ಮಾಡ್ತಾನೆ. ಚಿಕ್ಕ ಮಕ್ಕಳು ಅವ್ರಿಗೆ ಸೊಳ್ಳೆ ಕಚ್ಚಿದ್ರೆ ಅದನ್ನ ಹೊಡಿಲಿಕ್ಕೆ ಕೂಡ ಆಗೋದಿಲ್ಲ. ಅಂತವ್ರು ಕೃಷ್ಣ ದೇವೋತ್ತಮ ಪರಮ ಪುರುಷ ಅವನು ಪೂತನೆಯ ಸಂಹಾರವನ್ನ ಮಾಡ್ತಾನೆ. ಅವನು ನಮ್ಮ ಹಾಗೆ ಜನ್ಮವನ್ನ ಪಡೆಯೋದಿಲ್ಲ. ಅವನು ಚತುರ್ಭುಜನಾಗಿ ತನ್ನ ತಂದೆ ತಾಯಿಯ ಎದುರುಗಡೆ ಪ್ರತ್ಯಕ್ಷವಾಗಿ ಬಿಡ್ತಾನೆ. ಆ ರೀತಿ ಒಂದು ಜನ್ಮವನ್ನ ನಾವು ಕೂಡ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅವನು ಎಷ್ಟೋ ರಾಕ್ಷಸರನ್ನ ಕೊಲ್ತಾನೆ. ಅದೆಲ್ಲವೂ ಕೂಡ ಅವನ ಲೀಲೆಗಳು, ಭಗವಂತನ ಶಕ್ತಿ, ಅವನ ಮಹಿಮೆ. ಅವನು ಆ ಗೋವರ್ಧನ ಗಿರಿಯನ್ನ ಎತ್ತುತ್ತಾನೆ. ಇದೆಲ್ಲವೂ ಕೂಡ ಭಗವಂತನಿಂದ ಮಾತ್ರ ಸಾಧ್ಯನೇ ಹೊರತು ನಾವು ಮನುಷ್ಯರು ಐಹಿಕ ದೇಹದಿಂದ ನಾವು ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ರುತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅವನ ದೇಹವನ್ನು ಮಾನುಷ್ಯಂ ಎಂದು ಕರೆಯಲಾಗಿದೆ, ಏಕೆಂದರೆ ಅವನು ಒಬ್ಬ ಮನುಷ್ಯನಂತೆ ಅರ್ಜುನನ ಸಖನಾಗಿ ಮತ್ತು ಕುರುಕ್ಷೇತ್ರ ಯುದ್ಧದಲ್ಲಿ ಒಳಗಾಗಿರುವ ಒಬ್ಬ ರಾಜಕಾರಣಿಯಂತೆ ವರ್ತಿಸುತ್ತಿದ್ದಾನೆ. ಅನೇಕ ರೀತಿಗಳಲ್ಲಿ ಆತನು ಸಾಮಾನ್ಯ ಮನುಷ್ಯನಂತೆ ವರ್ತಿಸುತ್ತಿದ್ದಾನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಭಗವಂತ ಕೂಡ ಅವನ ಲೀಲೆಗಳನ್ನ ಯಾವ ರೀತಿ ಮಾಡ್ತಾ ಇದ್ದಾನೆ ಅಂತಂದ್ರೆ, ಯಾರು ಭಕ್ತರಿದ್ದಾರೆ ಅವರು ಕೂಡ ಒಂದು ಭ್ರಮೆಗೆ ಸಿಕ್ಕಾಕೋಬೇಕು, ಆ ರೀತಿ ಅವನ ಒಂದು ವ್ಯವಹಾರ ಅನ್ನೋದನ್ನ ಇಲ್ಲಿ ನಡೆಸಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವನು ಒಬ್ಬ ಸಖನಾಗಿ, ಅರ್ಜುನನಿಗೆ ಸ್ನೇಹಿತನಾಗಿ, ಕುರುಕ್ಷೇತ್ರ ಯುದ್ಧದಲ್ಲಿ ಒಬ್ಬ ರಾಜಕಾರಣಿ ರೀತಿ ಅವ್ನು ನಡ್ಕೋತಾ ಇದ್ದಾನೆ. ಆದ್ರೆ ಅವನನ್ನ ನೋಡಿದವ್ರು ಯಾರು ಕೂಡ ಅವ್ನ ದೇವೋತ್ತಮ ಪರಮ ಪುರುಷ ಅಂತ ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಭ್ರಮೆಯಲ್ಲಿ ಅವರನ್ನೆಲ್ಲ ಇಡ್ತಾ ಇದ್ದಾನೆ. ಅವನ ಒಂದು ಮಹಾಮಾಯೆ, ಮಹಾಮಾಯೆ ಅದು ಒಂದು ಹಿರಣ್ಮಯಿನ ಪಾತ್ರೇಣ ಅಂತಾರೆ. ಅಂದ್ರೆ ಒಂದು ಕರ್ಟೆನ್ ಹಾಗೆ ಅವ್ರಿಗೆ ದೇವೋತ್ತಮ ಪರಮಪುರುಷ ಕೃಷ್ಣ ಅನ್ನೋದು ಅರ್ಥ ಆಗದೆ ಇರೋ ಹಾಗೆ ಅವರೆಲ್ಲರೂ ಕೂಡ ಒಂದು ಭ್ರಮೆಯಲ್ಲಿಯೇ ಇರ್ತಾರೆ. ಪಾಂಡವರು ಮತ್ತೆ ಕುಂತಿ ಇವರು ಬಿಟ್ರೆ ಇನ್ಯಾರಿಗೂ ಕೂಡ ಭಗವಂತನ ಬಗ್ಗೆ ಗೊತ್ತಿಲ್ಲ. ಅವರೆಲ್ಲರೂ ಕೂಡ ಭಗವಂತನನ್ನ ಒಬ್ಬ ಸಾಧಾರಣ ಮನುಷ್ಯ ಅಂತಲೇ ಅನ್ಕೋತಾರೆ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮನುಷ್ಯನಂತಹ ರೂಪವು ಅನಂತವಾದದ್ದನ್ನು, ಅತ್ಯಂತ ಸೂಕ್ಷ್ಮವಾದದ್ದನ್ನು ನಿಯಂತ್ರಿಸಬಲ್ಲದು ಎಂದು ಅವರು ಕಲ್ಪಿಸಿಕೊಳ್ಳಲಾರರು. ವಾಸ್ತವವಾಗಿ ಆತನು ಅನಂತನವನ್ನು ಪರಿಮಿತವನ್ನು ನಿಯಂತ್ರಿಸುತ್ತಿದ್ದರೂ ಆತನು ಎಲ್ಲಾ ಅಭಿವ್ಯಕ್ತಿಗಳಿಂದ ಪ್ರತ್ಯೇಕವಾಗಿದ್ದಾನೆ. ಮಾತಾಜಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಪ್ರತ್ಯೇಕವಾಗಿದ್ದಾನೆ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಭಗವಂತ ಅವನು ಅವ್ಯಕ್ತ ರೂಪದಲ್ಲಿ ಇಡೀ ಬ್ರಹ್ಮಾಂಡವನ್ನ ಆವರಿಸ್ಕೊಂಡಿದ್ದಾನೆ. ಅಂದ್ರೆ ಅಣುರೇಣು ತೃಣಕಾಷ್ಟದಲ್ಲಿ ಅವನು ಸೂಕ್ಷ್ಮವಾಗಿ ಇದ್ದಾನೆ. ಮತ್ತೆ ಅನಂತವಾದದ್ದು ಅಂತಂದಾಗ ಈ ಬ್ರಹ್ಮಾಂಡದಲ್ಲಿ ಬರುವಂತಹ ಈ ಐಹಿಕ ಜಗತ್ತು ನಾವು ಏನ್ ತಿಳ್ಕೊಂಡಿದೀವಿ ಅದು ಏಕಪಾದ ಅಂತಾರೆ. ಅಂದ್ರೆ ಕಾಲುಭಾಗ ಮಾತ್ರ, ಅವನ ಸೃಷ್ಟಿಯ ಕಾಲುಭಾಗ. ಅದರಲ್ಲಿ ಏನೆಲ್ಲ ಗ್ರಹ ವ್ಯೂಹಗಳು ನಾವು ನೋಡ್ತೀವಿ ಎಲ್ಲವೂ ಕೂಡ ಅನಂತವಾದದ್ದು. ಒಂದು ನಮಗೆ ಅದು ಅನಂತವಾದದ್ದು, ತುಂಬಾ ದೊಡ್ಡದು. ಅವೆಲ್ಲವನ್ನು ಕೂಡ ಭಗವಂತ ನಿಯಂತ್ರಿಸ್ತಾ ಇದ್ದಾನೆ. ಅವನು ನಿಯಂತ್ರಿಸ್ತಾ ಇರೋದ್ರಿಂದ ಅಷ್ಟೆಲ್ಲ ನಿಯಂತ್ರಣ ಮಾಡ್ತಿದ್ರು ಕೂಡ ನಾವು ಅದಕ್ಕೆ ಒಂದು ಉದಾಹರಣೆ ನೋಡಿದ್ವಿ ಹಿಂದಿನ ಶ್ಲೋಕದಲ್ಲಿ. ಆಕಾಶದಲ್ಲಿ ಆಕಾಶ ಅದು ಈ ಎಲ್ಲ ಸೃಷ್ಟಿಗೆ ಒಂದು ಅವಕಾಶವನ್ನ ಕೊಟ್ಟಿದೆ. ಆದ್ರೆ ಆ ಆಕಾಶ ಯಾವುದೇ ರೀತಿಯಲ್ಲೂ ಅದರ ಜೊತೆಯಲ್ಲಿ ಬೆರೆತು ಹೋಗೋದಿಲ್ಲ. ಅಂದ್ರೆ ಅದು ಹಾಗೆ ದೇವೋತ್ತಮ ಪರಮಪುರುಷ ಭಗವಂತನ ಒಳಗಡೆ ನಾವೆಲ್ಲರೂ ಇದ್ದೀವಿ. ಆದ್ರೆ ಅವನು ಯಾವುದೇ ರೀತಿಯಲ್ಲೂ ಕೂಡ ಅದರ ಜೊತೆ ಅವನು ಬೆರೆತಿಲ್ಲ. ಅವನು ಅವೆಲ್ಲದರಿಂದ ಪ್ರತ್ಯೇಕವಾಗಿ ಇದ್ದಾನೆ. ಅವೆಲ್ಲದರಿಂದ ಅವನು ತಟಸ್ಥನಾಗಿ ಇದ್ದಾನೆ. ಅದೆಲ್ಲದರಿಂದ ಅವನು ದೂರದಲ್ಲಿ ಇದ್ದಾನೆ. ಈ ರೀತಿ ಭಗವಂತನ ಮಹಿಮೆಗಳನ್ನ ತಿಳಿಸ್ತಾ ಇದ್ದಾರೆ. ಲತಾಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆತನ ಯೋಗಂ, ಐಶ್ವರ್ಯಂ, ಊಹಾತೀತ ದಿವ್ಯ ಶಕ್ತಿಯನ್ನು ಕುರಿತು ಆತನು ಏಕಕಾಲದಲ್ಲಿ ಅನಂತವಾದದ್ದನ್ನು ಪರಿಮಿತವಾದದ್ದನ್ನು ನಿಯಂತ್ರಿಸಬಲ್ಲ, ಹಾಗೆಯೇ ಅವುಗಳಿಂದ ಪ್ರತ್ಯೇಕವಾಗಿ ಇರಬಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇವೆಲ್ಲವೂ ಕೂಡ ನಾವು ಕೃಷ್ಣ ಪ್ರಜ್ಞೆಗೆ ಬರ್ತಾ ಇರೋದಕ್ಕೆ ಮೊದಲು ನಮ್ಗೆ ಈ ವಿಷಯಗಳು ಯಾವ್ದು ನಮ್ಗೂ ಕೂಡ ಗೊತ್ತಿರಲ್ಲ. ಅವನ ಭಗವಂತನ ಐಶ್ವರ್ಯ ಅದೆಲ್ಲವೂ ಕೂಡ ಊಹಾತೀತ. ಅವನ ಶಕ್ತಿಗಳು ನಾ ಹೇಳ್ದೆ ಈಗ, ಒಂದು ಲಿಫ್ಟ್ ಅದು ಹೇಗೆ ಕೆಲಸ ಮಾಡುತ್ತೆ, ಎಲಿವೇಟರ್ ಹೇಗೆ ಕೆಲಸ ಮಾಡುತ್ತೆ, ಅಲ್ಲಿ ಅವನ ಉಪಸ್ಥಿತ ಇರ್ಬೇಕಾಗಿರುವ ಅವಶ್ಯಕತೆ ಇಲ್ಲ. ಅದನ್ನ ಟೆಕ್ನಾಲಜಿ ಯಾರು ಮಾಡಿದ್ದಾನೆ ಅವನು ಅಷ್ಟು ಚೆನ್ನಾಗಿ ಮಾಡಿದ್ದಾನೆ ಅಂದ್ರೆ ಅವನಲ್ಲಿ ಇದ್ದು ಅದನ್ನ ನೋಡ್ಕೋಬೇಕು ಅಂತೇನಿಲ್ಲ, ಅದು ತನ್ನ ಪಾಡಿಗೆ ತಾನು ನಡೆಯುತ್ತೆ. ಹಾಗೆ ಭಗವಂತನು ಕೂಡ ಈ ಸೃಷ್ಟಿಯನ್ನ ಮಾಡಿ ಅವನ ದೇವತೆಗಳಿಗೆ ಮತ್ತೆ
ಶಕ್ತಿಗಳಿಗೆ ಯಾವ ರೀತಿ ಅದೆಲ್ಲವನ್ನು ಕೂಡ ವಹಿಸಿಕೊಟ್ಟಿದ್ದಾನೆ ಜವಾಬ್ದಾರಿ, ಅಂದ್ರೆ ಅವೆಲ್ಲವೂ ಕೂಡ ಆ ಕೆಲಸಗಳಲ್ಲಿ ತೊಡಗಿರುತ್ತೆ. ಈ ಭೌತಿಕ ಜಗತ್ತಿನಲ್ಲಿರುವಂತಹ ಜೀವಾತ್ಮ ಅವ್ನ್ ಮಾಡುವಂತಹ ತಪ್ಪಿರ್ಬೋದು, ಅವ್ನ್ ಮಾಡ್ತಿರುವಂತಹ ಸರಿ ಇರ್ಬೋದು, ಅದೆಲ್ಲದಕ್ಕೂ ಕೂಡ ಪಾಪ ಪುಣ್ಯಗಳಿಗೆ ತಕ್ಕ ಹಾಗೆ ಒಂದು ಸಂವಿಧಾನವನ್ನ ರಚನೆ ಮಾಡಿದ್ದಾರೆ. ಆ ರೀತಿ ಅದು ತನ್ನ ಪಾಡಿಗೆ ತಾನು ಕರ್ಮ ಸಿದ್ಧಾಂತ, ಅದಕ್ಕೆ ಅನುಗುಣವಾಗಿ ಎಲ್ಲರಿಗೂ ಕೂಡ ಶಿಕ್ಷೆನೋ ಅಥವಾ ಅವರಿಗೆ ಒಂದು ಪುರಸ್ಕಾರನೋ ಸಿಗ್ತಾ ಇರುತ್ತೆ. ಆದ್ರೆ ಇವೆಲ್ಲದರಿಂದ ಭಗವಂತ ದೂರದಲ್ಲಿದ್ದಾನೆ. ಮತ್ತೆ ಅವನು ಯಾವ್ದ್ರಿಂದನೂ ಕೂಡ ಅವನು ವಿಚಲಿತನಾಗೋದಿಲ್ಲ. ಅವನದೇ ಒಂದು ಶುದ್ಧ ಭಕ್ತರು ಯಾರಿದ್ದಾರೆ ಅವರ ಲೀಲೆಗಳಲ್ಲಿ ಅವನು ತೊಡಗಿರ್ತಾನೆ. ನಂತರ ಅದೇ ಸಮಯದಲ್ಲಿ ಅವನು ಈ ಬ್ರಹ್ಮಾಂಡದ ಪ್ರತಿಯೊಂದು ಅಣುರೇಣು ತೃಣಕಾಷ್ಟದಲ್ಲಿದ್ದಾನೆ. ಒಂದು ಇರುವೆಯ ಒಳಗಡೆ ಏನ್ ನಡೀತಿದೆ, ಅದರ ಮನಸ್ಸಿನಲ್ಲಿ ಏನು ಆಲೋಚನೆ ಆಗ್ತಿದೆ ಅಂತ ಪ್ರತಿಯೊಂದು ವ್ಯಕ್ತಿಯನ್ನು, ಪ್ರತಿಯೊಂದು ಜೀವಾತ್ಮನನ್ನು ಕೂಡ ಅವನು ಉಪದೃಷ್ಟ ಅಂತಂದ್ರೆ ಮೇಲ್ವಿಚಾರಕನಾಗಿ ಅವನು ಎಲ್ಲವನ್ನು ಕೂಡ ಮನಸ್ಸಾಕ್ಷಿಯಾಗಿ, ಪರಮಾತ್ಮನಾಗಿ, ಆತ್ಮಸಾಕ್ಷಿಯಾಗಿ ಅವನೆಲ್ಲವನ್ನು ಕೂಡ ವೀಕ್ಷಣೆ ಕೂಡ ಮಾಡ್ತಾ ಇದ್ದಾನೆ. ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಅದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅವನು ಅಚಿಂತ್ಯ ಭೇದ ಅಂದ್ರೆ ನಾವು ನಮ್ಮ ಚಿಂತನೆಗೆ ಮೀರಿದ್ದು ಅಪರಿಮಿತವಾದದ್ದು ಅವನ ಶಕ್ತಿಗಳು, ಅವನ ಒಂದು ಕಾರ್ಯವೈಖರಿ, ಅವನ ಚಟುವಟಿಕೆಗಳು, ಅದೆಲ್ಲವೂ ಕೂಡ ಊಹಾತೀತವಾದಂಥದ್ದು. ಈ ರೀತಿ ಇರೋದನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ನಾವು ಏನೆಲ್ಲ ತಿಳ್ಕೊಂಡ್ವಿ ಅಂತಂದ್ರೆ, ಅತ್ಯಂತ ಗೌಪ್ಯ ಜ್ಞಾನ ಅಂದ್ರೆ ಮೊದಲನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಇದು ತುಂಬಾ ಗೌಪ್ಯ, ರಹಸ್ಯದಲ್ಲೂ ರಹಸ್ಯವಾದಂತಹ ಜ್ಞಾನ. ಹೇಗೆ ಅಂತಂದ್ರೆ 2 ಮತ್ತು 2-6 ಅಧ್ಯಾಯಗಳು ನಮ್ಗೆ ಆತ್ಮದ ಜ್ಞಾನ ಮತ್ತೆ ಕರ್ಮ ಚಟುವಟಿಕೆಗಳ ಬಗ್ಗೆ ತಿಳ್ಕೊಡ್ತು, ಕರ್ಮಯೋಗದ ಬಗ್ಗೆ ತಿಳಿಸ್ತು. ಅಂತಂದ್ರೆ 7 ಮತ್ತು 8 ಭಕ್ತಿ ಸೇವೆಯ ಬಗ್ಗೆ ತಿಳಿಸ್ತು. ಆದ್ರೆ ಈಗ 9ನೇ ಶ್ಲೋಕ ಎಲ್ಲದಕ್ಕಿಂತ ಮುಖ್ಯವಾದದ್ದು, ಅದು ಅನನ್ಯ ಭಕ್ತಿಯ ಬಗ್ಗೆ ತಿಳಿಸ್ಕೊಡ್ತಿರುವಂತದ್ದು. ಯಾರು ಅನನ್ಯ ಭಕ್ತಿ, ಶುದ್ಧ ಭಕ್ತಿಯನ್ನ ಮಾಡ್ತಾರೆ ಅವರು ಭಗವಂತನ ಧಾಮಕ್ಕೆ ಹಿಂದಿರುಗ್ತಾರೆ. ಅಂತಹ ಒಂದು ಗೌಪ್ಯ ಜ್ಞಾನವನ್ನ ಇಲ್ಲಿ ಕೊಡುವಂತದ್ದು ಈ ಅಧ್ಯಾಯ ಅನ್ನೋದನ್ನ ನೋಡಿದ್ವಿ. ಮತ್ತೆ ಇಲ್ಲಿ 2ನೇ ಶ್ಲೋಕದಲ್ಲಿ ನೀವೆಲ್ಲರೂ ಕೂಡ ಎಕ್ಸ್ಪ್ಲೈನ್ ಮಾಡಿದಿರಿ ಪ್ರತಿಯೊಂದು ಪದವನ್ನ. ರಾಜವಿದ್ಯಾ, ರಾಜಗುಹ್ಯ, ಪವಿತ್ರಂ, ಇದಮುತ್ತಮಂ ಅಂತ ಪ್ರತಿಯೊಂದು ಅಕ್ಷರ ಅಂದ್ರೆ ಪ್ರತಿಯೊಂದು ಪದಗಳಿಗೂ ಕೂಡ ನಾವು ಅರ್ಥವನ್ನ ತಿಳ್ಕೊಂಡು ಅದನ್ನ ವಿಶ್ಲೇಷಣೆ ಮಾಡಿದೀವಿ. ನಂತರ ಭೌತಿಕ ಪ್ರಪಂಚದೊಂದಿಗೆ ಕೃಷ್ಣನ ಸಂಬಂಧ, ಇದು ಕೂಡ ಚಿತ್ರ ಬಿಡಿಸಿ ನೀವೇ ಹೇಳಿದಿರಿ. ಭಗವಂತ ಅವನು ಎಷ್ಟು ಗ್ರೇಟ್, ಮತ್ತೆ ಅವನು ಈ ಭೌತಿಕ ಪ್ರಪಂಚದೊಂದಿಗೆ ಅವನಿಗೆ ಎಂತಹ ಒಂದು ಸಂಬಂಧ ಇದೆ, ಅವನು ಹೇಗೆ ಎಲ್ಲಾ ಸೃಷ್ಟಿ ಕಾರ್ಯಗಳನ್ನ ಮಾಡ್ತಾನೆ, ಮತ್ತೆ ಅದರಿಂದ ಹೇಗೆ ನಿರ್ಲಿಪ್ತನಾಗಿರ್ತಾನೆ, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಂಡ್ವಿ. ನಂತರ ಅವನು ಮಾನವ ರೂಪದಲ್ಲಿ ಅವತರಿಸಿದಾಗ ಅವನನ್ನ ಅಪಹಾಸ್ಯ ಮಾಡುವವರ ಬಗ್ಗೆ ಕೃಷ್ಣನ ಮೌಲ್ಯಮಾಪನ. ಆದ್ರೆ ಎಲ್ಲರೂ ಕೂಡ ಯಾರು ಅಭಕ್ತರಿದ್ದಾರೆ, ನಾಸ್ತಿಕರಿದ್ದಾರೆ, ಅವರೆಲ್ಲರೂ ಕೂಡ ರಾಕ್ಷಸಿ ಪ್ರವೃತ್ತಿ ಇರುವಂತವರು, ಮೂಢರು, ಇವರೆಲ್ಲರೂ ಕೂಡ ಭಗವಂತನನ್ನ ಮನುಷ್ಯ, ಸಾಧಾರಣ ಮನುಷ್ಯ ಅಂತ ತಿಳ್ಕೊತಾರೆ. ಅವನ ಬಗ್ಗೆ, ಅವನ ಮಹಿಮೆಗಳ ಬಗ್ಗೆ ಯಾವುದೇ ಜ್ಞಾನ ಅವರಲ್ಲಿ ಇಲ್ಲ, ಅಜ್ಞಾನದಿಂದ ಅವರು ಆ ರೀತಿ ಮಾಡ್ತಾರೆ ಅನ್ನೋದನ್ನ ನಾವು ನೋಡಿದ್ವಿ. ಹರೇ ಕೃಷ್ಣ. ಲತಾಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ. ದೇವರನ್ನು ಮನುಷ್ಯನೆಂದು ಒಪ್ಪಿಕೊಳ್ಳುವುದು ಮತ್ತು ಮನುಷ್ಯನನ್ನು ದೇವರೆಂದು ಒಪ್ಪಿಕೊಳ್ಳುವುದು ಇದು ದುಷ್ಟತನ. ಈ ನಿರ್ಣಾಯಕತ್ವದಿಂದ ಯಾರು ಬುದ್ಧಿವಂತರು ಮತ್ತು ಯಾರು ದುಷ್ಟರು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಕೃಷ್ಣನು ಸ್ವಯಂ ಹೇಳುತ್ತಿದ್ದಾನೆ, ನನಗೆ ಶರಣಾಗು. ಆದರೆ ಮೂಢರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಅವಜಾನಂತೆ ಮಾಂ ಮಾತಾಜಿ. ಅವಜಾನಾಂತಿ ಮಾಮೂಲ. ನಾನು ಕೃಷ್ಣನನ್ನು ಏಕೆ ಒಪ್ಪಿಕೊಳ್ಳಬೇಕು? ಅವಜಾನಂತಿ ಮಾಂ ಮೂಢ. ನಾನು ಕೃಷ್ಣನನ್ನು ಏಕೆ ಒಪ್ಪಿಕೊಳ್ಳಬೇಕು? ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಇಲ್ಲಿ ದೇವರನ್ನ ಮನುಷ್ಯ ಅಂತ ಹೇಳುವಂಥದ್ದು, ಅಂದ್ರೆ ದೇವೋತ್ತಮ ಪರಮಪುರುಷ ಕೃಷ್ಣ ಅವನನ್ನ ಸಾಧಾರಣ ಮನುಷ್ಯ ಅಂತ ಹೇಳುವಂಥದ್ದು. ಮತ್ತೆ ಯಾರಾದ್ರೂ ಒಂದು ಮಾಯಾವಿ ವಿದ್ಯೆಗಳನ್ನ ತೋರಿಸಿ ಒಂದು ಚಮತ್ಕಾರಗಳನ್ನ ಮಾಡಿದ್ರು ಅಂದ್ರೆ ಆ ಸಾಧಾರಣ ಮನುಷ್ಯರನ್ನ ದೇವ್ರು ಅಂತ ತಿಳ್ಕೊಳ್ಳುವಂಥದ್ದು. ಈ ರೀತಿ ಮಾಡುವಂಥದ್ದು ಅದನ್ನ ಪ್ರಭುಪಾದರ ದುಷ್ಟತನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ.
ಈ ನಿರ್ಣಾಯಕತ್ವದಿಂದ ಯಾರು ಬುದ್ಧಿವಂತರು ಅಂದ್ರೆ ಯಾರು ಈ ರೀತಿ ಮಾಡ್ತಾರೆ, ಅದರಿಂದ ನಾವು ಸುಲಭವಾಗಿ ಅರ್ಥ ಮಾಡ್ಕೋಬಹುದು ಯಾರು ಬುದ್ಧಿವಂತರು. ಯಾರು ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅವರು ನಿಜವಾಗ್ಲೂ ಕೂಡ ಬುದ್ಧಿವಂತರು. ಯಾರು ಕೃಷ್ಣ ಪ್ರಜ್ಞೆಗೆ ಬರೋದಿಲ್ಲ ಅವರನ್ನ ಇಲ್ಲಿ ದುಷ್ಟರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೃಷ್ಣ ಸ್ವಯಂ ಆಗಿ ಹೇಳ್ತಾ ಇದ್ದಾನೆ, ನನಗೆ ಶರಣಾಗತನಾಗು ಅಂತ. ಅಂದ್ರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜಾ ಅಂತ. ನನಗೆ ಶರಣಾಗು ಅಂತ ಹೇಳಿದ್ರು ಕೂಡ ಯಾರು ದುಷ್ಟರಿದ್ದಾರೆ ಅವರು ಅದನ್ನ ಒಪ್ಕೊಳ್ಳೋದಿಲ್ಲ. ಅವರು ಹೇಳ್ತಾರೆ, ಯಾಕೆ ನಾನು ಕೃಷ್ಣನನ್ನ ಒಪ್ಕೋಬೇಕು, ನಾನು ಯಾಕೆ ಕೃಷ್ಣನಿಗೆ ಶರಣಾಗಬೇಕು ಅಂತ. ಆದ್ರೆ ಯಾರು ಶುದ್ಧ ಭಕ್ತರಿದ್ದಾರೆ, ಯಾರು ನಿಜವಾಗ್ಲೂ ಬುದ್ಧಿವಂತರಿದ್ದಾರೆ, ಅವರು ಕೃಷ್ಣನಿಗೆ ಶರಣಾಗ್ತಾರೆ. ನಾವು ನೋಡ್ತೀವಿ ಈ ಭೌತಿಕ ಪ್ರಪಂಚದಲ್ಲಿ ಅಷ್ಟು ಯಾರು ಕೂಡ ಕೃಷ್ಣ ಪ್ರಜ್ಞೆಗೆ ಸುಲಭವಾಗಿ ಬರೋದಿಲ್ಲ. ಮತ್ತೆ ಕೃಷ್ಣನನ್ನ ದೇವೋತ್ತಮ ಪರಮ ಪುರುಷ ಅಂತ ಯಾರು ಸ್ವೀಕಾರ ಮಾಡೋದಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಅಜ್ಞಾನ ಅಂತಾನು ಒಂದು ಕಾರಣ ಇರ್ಬೋದು, ಅಥವಾ ಅವರಿಗೆ ಏನು ಆ ಇಚ್ಛೆಗಳಿದೆ, ಭೌತಿಕ ಇಚ್ಛೆಗಳು, ಅದನ್ನ ಈಡೇರಿಸ್ಕೊಳ್ಳಿಕ್ಕೋಸ್ಕರ ಅವರು ದೇವತೆಗಳ ಆರಾಧನೆ ಮಾಡ್ತಾರೆ, ಅಥವಾ ಯಾರಾದ್ರೂ ಸಾಧಾರಣ ವ್ಯಕ್ತಿಗಳನ್ನ ಚಮತ್ಕಾರಗಳನ್ನ ಮಾಡಿ ಅವ್ರಿಗೆ ಇಷ್ಟ ಬಂದದ್ದನ್ನ ಅವ್ರು ಕೊಡ್ತಾರೆ ಅಂತ ಗೊತ್ತಾದ್ರೆ ಅವರೇನ ದೇವ್ರು ಅಂತ ಒಪ್ಕೊಂಡ್ಬಿಡ್ತಾರೆ. ಹೊರತು ಭಗವಂತ ದೇವೋತ್ತಮ ಪರಮ ಪುರುಷ ನಿಜವಾಗ್ಲೂ ಯಾರು ಭಗವಂತನೋ ಅವನನ್ನ ದೇವ್ರು ಅಂತ ಒಪ್ಕೊಳ್ಳೋದಿಲ್ಲ. ಯಾಕಂದ್ರೆ ಭಗವಂತ ನಾವು ನೋಡಿದೀವಿ ಹಿಂದಿನ ಅಧ್ಯಾಯದಲ್ಲಿ, ದೇವತೆಗಳು ನಾವು ಕೇಳಿದ್ದನ್ನೆಲ್ಲ ಕೊಡ್ತಾರೆ. ತಂದೆ ತಾಯಿ ಆ ಮಕ್ಕಳು ಏನ್ ಕೇಳಿದ್ರು ಹಠ ಮಾಡಿದ್ರು ಕೊಡ್ಸೋದಿಲ್ಲ. ಅಂದ್ರೆ ಅವರಿಗೆ ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು, ಯಾವ್ದು ಸರಿ, ಯಾವ್ದು ಬೇಡ ಅಂತ ಯೋಚನೆ ಮಾಡ್ತಾರೆ. ಆದ್ರೆ ಬೇರೆ ಯಾರಾದ್ರೂ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಇದ್ರೆ ಆ ಮಕ್ಳು ಏನಾದ್ರು ಹಠ ಮಾಡಿದ್ರೆ ಕೂಡಲೇ ಕೊಡಿಸ್ಬಿಡ್ತಾರೆ. ಹಾಗೆ ದೇವತೆಗಳು ನಮ್ಗೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೇದು, ಯಾವ್ದು ಬೇಡ ಆ ರೀತಿ ಯೋಚನೆ ಮಾಡ್ದಿರಾ ಎಲ್ಲವನ್ನು ಕೂಡ ನಮ್ಗೆ ಕೇಳಿದ ಕೂಡಲೇ ಕೊಡ್ತಾರೆ. ಆದ್ರೆ ಅದು ಶಾಶ್ವತವಾದದ್ದು ಆಗಿರೋದಿಲ್ಲ, ಮತ್ತೆ ಅದು ನಮ್ಗೆ ಒಳ್ಳೇದು ಆಗಿರುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವೆಲ್ಲ ಲೌಕಿಕವಾದದ್ದನ್ನೇ ಕೇಳ್ತೀವಿ. ಅವೆಲ್ಲವೂ ಕೂಡ ನಮ್ಮನ್ನ ಈ ಭವಬಂಧನದಲ್ಲಿ ಮತ್ತಷ್ಟು ಸಿಕ್ಕಿಸುತ್ತೆ. ಆದ್ರೆ ಭಗವಂತ ಜೀವಾತ್ಮ ಅವನು ಭಗವಂತನ ಹತ್ರ ಬರ್ಬೇಕು ಅನ್ನೋದನ್ನ ಅದು ಅವನ ಇಚ್ಛೆ ಆದ ಕಾರಣ ಅವನನ್ನ ಮತ್ತೆ ಮತ್ತೆ ಈ ಭವಬಂಧನದಲ್ಲಿ ಸಿಕ್ಕಿಸುವಂತಹ ಅವನ ಇಚ್ಛೆಗಳನ್ನ ಪರಮಾತ್ಮ ಅವನು ನೇರವಾಗಿ ಯಾವತ್ತೂ ಕೂಡ ಈಡೇರಿಸೋದಿಲ್ಲ. ಆದ್ರೆ ಆದ ಕಾರಣನೇ ಯಾರು ಕೂಡ ಭಗವಂತನಿಗೆ ಹೆಚ್ಚಾಗಿ ಶರಣಾಗೋದಿಲ್ಲ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ನನಗೆ ನನ್ನದೇ ದೇವರು ಸಿಕ್ಕಿದ್ದಾನೆ, ನಾನು ನನ್ನ ದೇವರನ್ನು ತಯಾರಿಸಿರುತ್ತೇನೆ. ಆದ್ದರಿಂದ ಮೂಢ ಮತ್ತು ಬುದ್ಧಿವಂತ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಬಹಳ ಶಾರ್ಟ್ ಕಟ್ ವಿಧಾನವಿದೆ. ಏನದು? ಅವನು ಕೃಷ್ಣನ ಭಕ್ತನಾಗಿದ್ದರೆ ಅವನು ಬುದ್ಧಿವಂತ ವ್ಯಕ್ತಿ, ಇಲ್ಲದಿದ್ದರೆ ಅವನು ದುಷ್ಟ ರಾಸ್ಕಲ್ ಅಷ್ಟೇ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಪ್ರಭುಪಾದ್ರು ಹೇಳ್ತಾ ಇದ್ದಾರೆ, ಯಾರು ನಿಜವಾಗ್ಲೂ ಬುದ್ಧಿವಂತ ಅಥವಾ ಯಾರು ದಡ್ಡ ಅಥವಾ ದುಷ್ಟ ಅಂತಂದ್ರೆ ಅವರನ್ನ ಕಂಡುಹಿಡಿಯುವಂಥದ್ದು ತುಂಬಾ ಸುಲಭ ಅಂತ. ಯಾಕೆ ಅಂತಂದ್ರೆ ಯಾರು ಬುದ್ಧಿವಂತರಿದ್ದಾರೆ ಅವರು ಕೃಷ್ಣ ಪ್ರಜ್ಞೆನ ಸ್ವೀಕಾರ ಮಾಡ್ತಾರೆ. ಭಗವಂತನ ಸಂಕೀರ್ತನ ಯಜ್ಞದಲ್ಲಿ ಸುಮೇಧ ಸಹ ಅಂದ್ರೆ ಯಾರು ಬುದ್ಧಿವಂತರಿದ್ದಾರೆ ಅವ್ರು ಮಾತ್ರನೇ ಅದರಲ್ಲಿ ಪಾಲ್ಗೊಳ್ತಾರೆ ಅಂತ ಹೇಳ್ತಾರೆ. ಹಾಗೆ ಭಗವಂತನನ್ನ ಯಾರು ಸ್ವೀಕಾರ ಮಾಡ್ತಾರೆ, ಅವನಿಗೆ ಶರಣಾಗ್ತಾರೆ, ಅವರು ನಿಜವಾಗ್ಲೂ ಬುದ್ಧಿವಂತರು. ಬೇರೆ ಯಾರೆಲ್ಲರೂ ಅವರದೇ ಆದ ಒಂದು ಪಥದಲ್ಲಿ, ಅವರದೇ ಆದ ಒಂದು ಮಾರ್ಗದಲ್ಲಿ ಆರಾಧನೆಯನ್ನ ಮಾಡ್ತಿದ್ದಾರೆ ಅಂತಂದ್ರೆ ಅವರಲ್ಲಿ ಅವರು ದುಷ್ಟರು ಅಥವಾ ಮೂಢರು ಅಂತ ಹೇಳಿ ತುಂಬಾ ಸುಲಭವಾಗಿ ತಿಳ್ಕೊಬಹುದು ಅನ್ನೋದನ್ನ ಪ್ರಭುಪಾದರು ಹೇಳ್ತಿದ್ದಾರೆ. ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ವಾಂಛಾ ಕಲ್ಪತರುಭಿಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ನಿಂತಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಹರಿಕೃಷ್ಣ ಮಾತಾಜಿ, ನೀವು ಎಲಿವೇಟರ್ ಮತ್ತು ಲಿಫ್ಟಿನ ಉದಾಹರಣೆ ಕೊಟ್ರು. ಅದರ ಹಿಂದೆ ಈ ಇಲೆಕ್ಟ್ರಿಸಿಟಿಯನ್ನು ಭಗವಂತನಿಗೆ ಹೋಲಿಸಬಹುದಲ್ಲ? ಎಲೆಕ್ಟ್ರಿಸಿಟಿ ಅಂದ್ರೆ ಅದು ಕೂಡ ಶಕ್ತಿನೇ ಮಾತಾಜಿ. ಆದ್ರೆ ಹೇಗೆ ಕರೆಂಟ್ ಇಲ್ದಿದ್ರೆ ಅದು ನಡೆಯುದಿಲ್ವೋ, ಕರೆಂಟಿನಿಂದ ನಡೆಯುತ್ತದೆ, ಹಾಗೆ ಭಗವಂತನಿಂದಲೇ ಎಲ್ಲ ಪ್ರಕೃತಿ ನಡೆಯುತ್ತದೆ ಅನ್ನೋದು ಭಗವಂತನಿಗೆ ಹೋಲಿಸಬಹುದಲ್ವಾ? ಹಾ ಮಾತಾಜಿ, ಸಾದೃಶ್ಯ ಕೊಡುವಾಗ ನೀವೇ ಹೇಳ್ಬೋದು. ಅಲ್ಲ, ಅದು ಶಕ್ತಿ ನಿಜ. ಆದ್ರೆ ಇಲೆಕ್ಟ್ರಿಕ್ ಕರೆಂಟ್ ಇದ್ರೇನೆ ಮಾತ್ರ ಅದು ನಡೀತದೆ. ಅದು ಅದೃಶ್ಯವಾಗಿ ನಮಗೆ ಕಾಣಿಸುದಿಲ್ಲ ಕರೆಂಟ್ ಇದೆಯಾ ಇಲ್ವಾ ಅಂತ. ಅದು ಕರೆಂಟ್ ಇಲ್ದಿದ್ರೆ ನಿಂತು ಬಿಡ್ತದೆ. ಅದು ಮಾತಾಜಿ ಹೋಲಿಕೆಗೆ ಅಂದ್ರೆ ನೀವು ಹೇಳ್ಬೋದು.
ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ಅಥವಾ ಏನಾದ್ರೂ ರಿಯಲೈಸೇಷನ್ಸ್ ಇದ್ರೆ ಹಂಚ್ಕೋಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಸುನೀತಾ ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ ನಿಮ್ಗೆ ಅದು ಗೊತ್ತಾಯ್ತಾ ಮಾತಾಜಿ ಹೇಗೆ ಮಾಡೋದಂತ? PDF ಅರ್ಥ ಆಯ್ತಾ ಮಾತಾಜಿ ಅದು? ಇಲ್ಲ ನಾನ್ ಕೇಳಿಲ್ಲ ಮಾತಾಜಿ. ಇನ್ನೊಬ್ರು ಯಾರು ಸುನೀತಿ ಇಬ್ರು ಇದ್ದಾರೆ ಮಾತಾಜಿ, ಗೊತ್ತಾಗ್ತಿಲ್ಲ. ಓ, ಇನ್ನೊಬ್ರು ಇದ್ದಾರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲೆಫ್ಟ್ ಆಗಿದ್ದಾರೆ ಅನ್ಸುತ್ತೆ ಅವ್ರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ದೊಡ್ಡ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ದಂಡ ಪ್ರಣಾಮ ಮಾತಾಜಿ.